ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಗೆ ಮಹಿಳೆಗೆ ತಾಯಿಯ ಸ್ಥಾನ, ಸಹೋದರಿಯ ಸ್ಥಾನವನ್ನು, ದೇವಿಯ ಸ್ಥಾನವನ್ನು ಕೊಟ್ಟಂಥ ಒಂದು ಧರ್ಮ ಇದ್ದರೆ ಅದು ಸನಾತನ ಹಿಂದೂ ಧರ್ಮ. ಹಾಗಾಗಿ ಈ ಧರ್ಮದಲ್ಲಿ ಯಾವುದೇ ರೀತಿಯ ಒಂದು ಭಜನೆ ಇರ್ಬೋದು, ಭಕ್ತಿ ಇರ್ಬೋದು, ಅದು ಭಗವಂತನನ್ನು ಕುರಿತು ಧ್ಯಾನಿಸುವಂಥ ಒಂದು ಕೀರ್ತನೆಯಾಗಿದೆ. ಅಂಥ ಸ್ತುತಿ, ಅಂಥ ಕೀರ್ತನೆಗೆ ಅವಹೇಳನಕಾರಿಯಾಗುವ ಹಾಗೆ ಪ್ರಚೋದನಕಾರಿ ಮಾತುಗಳನ್ನು ಹೇಳಿ ಒಂದು ಸಭ್ಯತೆಗೆ ಭಂಗ ತರುವ ಕೆಲಸವನ್ನು ಕೆಲವರು ಮಾಡಿದ್ದಾರೆ. ಅಂಥವರ ಅಜ್ಞಾನವನ್ನು ನಾವು ವಿರೋಧಿಸ್ತೇವೆ. ಸಂಜು ಕಾಣಿಯೂರು ಬೈಯಡಂಜಿ ಗಡಂಗೆ ಬೋದು 90 ರನ್ನಿಂಗ್ ಇರಾಕೆ ಅಲ್ಪನೆ ಬರ್ದ ಅಲ್ಪನೆ ಇಲ್ಲ ಬೋಪನ ಚಿಂತ ರನ್ನಿಂಗ್ ಇರಾಕೆ ಅಂಚಿತ ನಗಲು ಮಾತ ಇನಿ ಪಾತೆರ್ನದ ಆಯ್ಕೆ ನಂಡ ಮೂಲಜಿ ಸರ್ಕಾರ ಅಂಚಿತ್ನ ಬೈದನು ತುಂಬ ಧೈರ್ಯತೆಜಿ. ಜೈ ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಗೆ ಮಹಿಳೆಗೆ ತಾಯಿಯ ಸ್ಥಾನ, ಸಹೋದರಿಯ ಸ್ಥಾನವನ್ನು, ದೇವಿಯ ಸ್ಥಾನವನ್ನು ಕೊಟ್ಟಂಥ ಒಂದು ಧರ್ಮ ಇದ್ದರೆ ಅದು ಸನಾತನ ಹಿಂದೂ ಧರ್ಮ. ಹಾಗಾಗಿ ಈ ಧರ್ಮದಲ್ಲಿ ಯಾವುದೇ ರೀತಿಯ ಒಂದು ಭಜನೆ ಇರ್ಬೋದು, ಭಕ್ತಿ ಇರ್ಬೋದು, ಅದು ಭಗವಂತನನ್ನು ಕುರಿತು ಧ್ಯಾನಿಸುವಂಥ ಒಂದು ಕೀರ್ತನೆಯಾಗಿದೆ. ಅಂಥ ಸ್ತುತಿ, ಅಂಥ ಕೀರ್ತನೆಗೆ ಅವಹೇಳನಕಾರಿಯಾಗುವ ಹಾಗೆ ಪ್ರಚೋದನಕಾರಿ ಮಾತುಗಳನ್ನು ಹೇಳಿ ಒಂದು ಸಭ್ಯತೆಗೆ ಭಂಗ ತರುವ ಕೆಲಸವನ್ನು ಕೆಲವರು ಮಾಡಿದ್ದಾರೆ. ಅಂಥವರ ಅಜ್ಞಾನವನ್ನು ನಾವು ವಿರೋಧಿಸ್ತೇವೆ. ಅವರಿಗೆ ಭಗವಂತನು ಬುದ್ಧಿ ಕೊಡಲಿ, ಅವರಿಗೆ ಮನಸ್ಸು ಪರಿವರ್ತನೆ ಮಾಡತಕ್ಕಂಥ ಅವಕಾಶವನ್ನು ಕೊಡಲಿ. ಯಾವಾಗಲೂ ನಾವು ನಮ್ಮ ಮಕ್ಕಳು ಅನ್ನುವ ಭಾವನೆಯಿಂದ ಮಕ್ಕಳು ನಡೆಸುವಂಥ ಕೀರ್ತನೆಯನ್ನು ಹುಡುಗಿಯರಿರ್ಬೋದು ಅಥವಾ ಮಹಿಳೆಯರಿರ್ಬೋದು ಅವರನ್ನು ಗೌರವಿಸುವಂಥ ಕೆಲಸವನ್ನು ಈ ದೇಶ ಮಾಡಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ಈ ವ್ಯಕ್ತಿಗಳು ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಧಾರ್ಮಿಕ ಕೆಲಸವೇ ಸಭ್ಯತೆಯನ್ನು ಎತ್ತರಿಸುವಂಥ ಕೆಲಸವನ್ನು ಮಾಡುವಂಥದ್ದು. ಇವತ್ತಿನವರೆಗೂ ಈ ಜಗತ್ತಿಗೆ ಏನಾದರೂ ಒಂದು ನೀತಿ ಮೌಲ್ಯ ಪ್ರತಿಪಾದನೆ ಮಾಡಿದರೆ ಅದು ಭಾರತೀಯ ಸಂಸ್ಕೃತಿ ಅನ್ನೋದನ್ನು ನಾವು ಇಲ್ಲಿ ಎತ್ತಿ ಹೇಳುವುದಕ್ಕೆ ಸಂತೋಷ ಪಡುತ್ತೇವೆ. ಹಾಗಾಗಿ ನಮ್ಮ ಸಭ್ಯತೆಗೆ ಭಂಗ ತರುವಂಥ ವಿಚಾರಕ್ಕೆ ಯಾರೇ ಕೈ ಹಾಕಿದರೂ ಅದನ್ನು ನಾವು ಬಲವಾಗಿ ವಿರೋಧಿಸ್ತೇವೆ ಅನ್ನೋದನ್ನು ಮಾಧ್ಯಮದ ತುಳುವಾರ್ತೆಯ ಮೂಲಕ ಹಾಗೂ ಮಾಧ್ಯಮದ ಮೂಲಕ ಹೇಳುವುದಕ್ಕೆ ಸಂತೋಷ ಪಡ್ತೇವೆ. ಜೈ ಬೋಲೋ ಭಾರತ್ ಮಾತಾ ಕಿ. ಭಜನೆ ಸಂಘಟನೆಗೆ ನಮ್ಮ ಮನೆಯ ಮಕ್ಕಳು ಬೇರೆ ಬೇರೆ ಗ್ರಾಮ, ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ರಾಜ್ಯದ ನಾನಾ ಕಡೆಗಳಿಂದ ನಮ್ಮ ಸಂಘ ಮತ್ತು ಬಜರಂಗ ದಳ ಇರ್ಬೋದು ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು, ಇದು ರಾಜಕೀಯ ರಹಿತ ಸಂಘಟನೆಯಾಗಿದೆ. ಈ ಸಂಘಟನೆಯಲ್ಲಿ ನಮ್ಮ ಸಭ್ಯತೆ ಅನಾವರಣವನ್ನು ಮಾಡುವುದಕ್ಕೆ ವಿವಿಧ ರೀತಿಯ ಯೋಜನೆಗಳನ್ನು ಸಂಘ ಹಮ್ಮಿಕೊಂಡು ಬಂದಿದೆ. ಅದರಲ್ಲಿ ಭಜನೆಯು ಒಂದು. ಹಾಗಾಗಿ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಭಜನೆ ಅನ್ನೋದು ಅನಾದಿ ಕಾಲದಿಂದ ನಡೆದು ಬರ್ತಾ ಇದ್ದಂಥ ಒಂದು ಸಂಸ್ಕೃತಿ, ಒಂದು ಸಭ್ಯತೆ. ಅದರಲ್ಲಿ ಭಗವಂತನ ಮಹಿಮೆ, ಭಗವಂತನ ಆರಾಧನೆ, ಭಗವಂತನ ಅವತಾರ, ಭಗವಂತನ ಕುರಿತ ಅನೇಕ ಕೀರ್ತನೆಗಳನ್ನು, ಸ್ತುತಿಗಳನ್ನು, ಸಭ್ಯತೆಯ ಅನಾವರಣವನ್ನು ಮಾಡುವಂಥ ಪದ್ಯ ಮತ್ತು ಗದ್ಯ ಈ ಮೂಲಕ ನಡೆಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿಧಾನ. ಈ ವಿಧಾನವನ್ನು ಯಾರೇ ಆಗಲಿ, ನಾವು ಹೆಸರನ್ನು ಹೇಳುವುದಕ್ಕೆ ಬಯಸುವುದಿಲ್ಲ, ಅನೇಕ ವಿಕೃತ ಮನಸ್ಸಿನ ವ್ಯಕ್ತಿಗಳಿರ್ಬೋದು. ಆ ವಿಕೃತ ಮನಸ್ಸಿನ ವ್ಯಕ್ತಿಗಳಿಗೆ ಪ್ರತಿಭಟಿಸುವುದರ ಮೂಲಕ ಇವತ್ತು ಇತಿಹಾಸ ಪ್ರಸಿದ್ಧವಾದಂಥ ಸಾವಿರ ಕಂಬದ ಬಸದಿಯ ಮೂಲಕ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಒಂದು ಜಾತಿ ಅಲ್ಲ, ಒಂದು ಮತ ಅಲ್ಲ, ನಮ್ಮ ಸನಾತನ ಹಿಂದೂ ಧರ್ಮದ ಐಕ್ಯತೆಗೆ
ಎಲ್ಲರೂ ಮನೆ ಮನೆಯಿಂದ ಇವತ್ತು ಬಂದಿದ್ದಾರೆ. ಅದನ್ನು ಪ್ರತಿಭಟಿಸ್ತೇವೆ. ಮುಂದಿನ ಸಂದರ್ಭಗಳಲ್ಲಿ ಕಾನೂನು ಶಾಂತಿ ಸುವ್ಯವಸ್ಥೆಗೆ ಭಂಗ ಬರದ ಹಾಗೆ ಅಹಿಂಸಾತ್ಮಕವಾಗಿ ನಾವು ನಡೆಸುವಂಥ ಹೋರಾಟ. ಇದಕ್ಕೆ ನಮ್ಮ ಸಂವಿಧಾನ ನಮಗೆ ಮುಕ್ತ ಅವಕಾಶವನ್ನು ನೀಡಿದೆ. ಈ ಅವಕಾಶಕ್ಕಾಗಿ ಅವರ ಯಾವ ಭಾವನೆಗಳಿಂದ ಕೆಟ್ಟ ರೀತಿಯ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರು ತಮ್ಮ ಮನ ಪರಿವರ್ತನೆ ಮಾಡಿ ಕ್ಷಮೆಯಾಚನೆ ಮಾಡಬೇಕು. ಅಷ್ಟೇ ನಾವು ಹೇಳುವಂಥದ್ದು. ಇಲ್ಲಿ ವ್ಯಕ್ತಿಗತವಾಗಿ ನಾವು ಯಾರ ದೂಷಣೆಯನ್ನು ಮಾಡುವುದಿಲ್ಲ, ಯಾವ ವಿರೋಧವನ್ನು ಮಾಡುವುದಿಲ್ಲ. ಆದರೆ ನಮ್ಮ ಸಭ್ಯತೆಗೆ ಧಕ್ಕೆ ಬಂದರೆ ಎಂಥ ವ್ಯಕ್ತಿಯಾದರೂ ಅದನ್ನು ನಾವು ವಿರೋಧಿಸ್ತೇವೆ. ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಯಾವ ವಿಚಾರ ಇದ್ದರೂ ಕಾನೂನಾತ್ಮಕ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಜೈ ಬೋಲೋ ಭಾರತ್ ಮಾತಾ ಕಿ. ನಮ್ಮ ಮನೆಯ ಮಕ್ಕಳು ಬೇರೆ ಬೇರೆ ಗ್ರಾಮ, ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ರಾಜ್ಯದ ನಾನಾ ಕಡೆಗಳಿಂದ ನಮ್ಮ ಸಂಘ ಮತ್ತು ಬಜರಂಗ ದಳ ಇರ್ಬೋದು ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು, ಇದು ರಾಜಕೀಯ ರಹಿತ ಸಂಘಟನೆಯಾಗಿದೆ. ಈ ಸಂಘಟನೆಯಲ್ಲಿ ನಮ್ಮ ಸಭ್ಯತೆ ಅನಾವರಣವನ್ನು ಮಾಡುವುದಕ್ಕೆ ವಿವಿಧ ರೀತಿಯ ಯೋಜನೆಗಳನ್ನು ಸಂಘ ಹಮ್ಮಿಕೊಂಡು ಬಂದಿದೆ. ಅದರಲ್ಲಿ ಭಜನೆಯು ಒಂದು. ಹಾಗಾಗಿ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಭಜನೆ ಅನ್ನೋದು ಅನಾದಿ ಕಾಲದಿಂದ ನಡೆದು ಬರ್ತಾ ಇದ್ದಂಥ ಒಂದು ಸಂಸ್ಕೃತಿ, ಒಂದು ಸಭ್ಯತೆ. ಅದರಲ್ಲಿ ಭಗವಂತನ ಮಹಿಮೆ, ಭಗವಂತನ ಆರಾಧನೆ, ಭಗವಂತನ ಅವತಾರ, ಭಗವಂತನ ಕುರಿತ ಅನೇಕ ಕೀರ್ತನೆಗಳನ್ನು, ಸ್ತುತಿಗಳನ್ನು, ಸಭ್ಯತೆಯ ಅನಾವರಣವನ್ನು ಮಾಡುವಂಥ ಪದ್ಯ ಮತ್ತು ಗದ್ಯ ಈ ಮೂಲಕ ನಡೆಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿಧಾನ. ಈ ವಿಧಾನವನ್ನು ಯಾರೇ ಆಗಲಿ, ನಾವು ಹೆಸರನ್ನು ಹೇಳುವುದಕ್ಕೆ ಬಯಸುವುದಿಲ್ಲ, ಅನೇಕ ವಿಕೃತ ಮನಸ್ಸಿನ ವ್ಯಕ್ತಿಗಳಿರ್ಬೋದು. ಆ ವಿಕೃತ ಮನಸ್ಸಿನ ವ್ಯಕ್ತಿಗಳಿಗೆ ಪ್ರತಿಭಟಿಸುವುದರ ಮೂಲಕ ಇವತ್ತು ಇತಿಹಾಸ ಪ್ರಸಿದ್ಧವಾದಂಥ ಸಾವಿರ ಕಂಬದ ಬಸದಿಯ ಮೂಲಕ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಒಂದು ಜಾತಿ ಅಲ್ಲ, ಒಂದು ಮತ ಅಲ್ಲ, ನಮ್ಮ ಸನಾತನ ಹಿಂದೂ ಧರ್ಮದ ಐಕ್ಯತೆಗೆ ಎಲ್ಲರೂ ಮನೆ ಮನೆಯಿಂದ ಇವತ್ತು ಬಂದಿದ್ದಾರೆ. ಅದನ್ನು ಪ್ರತಿಭಟಿಸ್ತೇವೆ. ಮುಂದಿನ ಸಂದರ್ಭಗಳಲ್ಲಿ ಕಾನೂನು ಶಾಂತಿ ಸುವ್ಯವಸ್ಥೆಗೆ ಭಂಗ ಬರದ ಹಾಗೆ ಅಹಿಂಸಾತ್ಮಕವಾಗಿ ನಾವು ನಡೆಸುವಂಥ ಹೋರಾಟ. ಇದಕ್ಕೆ ನಮ್ಮ ಸಂವಿಧಾನ ನಮಗೆ ಮುಕ್ತ ಅವಕಾಶವನ್ನು ನೀಡಿದೆ. ಈ ಅವಕಾಶಕ್ಕಾಗಿ ಅವರ ಯಾವ ಭಾವನೆಗಳಿಂದ ಕೆಟ್ಟ ರೀತಿಯ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರು ತಮ್ಮ ಮನ ಪರಿವರ್ತನೆ ಮಾಡಿ ಕ್ಷಮೆಯಾಚನೆ ಮಾಡಬೇಕು. ಅಷ್ಟೇ ನಾವು ಹೇಳುವಂಥದ್ದು. ಇಲ್ಲಿ ವ್ಯಕ್ತಿಗತವಾಗಿ ನಾವು ಯಾರ ದೂಷಣೆಯನ್ನು ಮಾಡುವುದಿಲ್ಲ, ಯಾವ ವಿರೋಧವನ್ನು ಮಾಡುವುದಿಲ್ಲ. ಆದರೆ ನಮ್ಮ ಸಭ್ಯತೆಗೆ ಧಕ್ಕೆ ಬಂದರೆ ಎಂಥ ವ್ಯಕ್ತಿಯಾದರೂ ಅದನ್ನು ನಾವು ವಿರೋಧಿಸ್ತೇವೆ. ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಯಾವ ವಿಚಾರ ಇದ್ದರೂ ಕಾನೂನಾತ್ಮಕ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಜೈ ಬೋಲೋ ಭಾರತ್ ಮಾತಾ ಕಿ. ನೋಡಿ, ನಮ್ಮ ಸಂಸ್ಕೃತಿ ಏನು ಅನ್ನುವುದನ್ನು ನಮ್ಮ ಹಿರಿಯರು, ಗುರುಗಳು, ಮಠಮಾನ್ಯಗಳು ನಿರ್ಧಾರ ಮಾಡ್ತಾರೆ. ಆ ನಿರ್ಧಾರ ಮಾಡಿದ ಪ್ರಕಾರ ಯೋಗ ಮತ್ತು ಕುಣಿತ, ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಈ 64 ಕಲೆಗಳಲ್ಲಿ ಭಕ್ತಿಗೆ ಪ್ರಧಾನವಾಗಿರ್ತಕ್ಕಂಥ ಭಜನೆಯನ್ನು ಕೂಡ ಯಾವ ಹೆಜ್ಜೆಯನ್ನು ಹೇಗೆ ಹಾಕತಕ್ಕದ್ದು ಅನ್ನುವುದನ್ನು ಹಿಂದಿನ ಹಿರಿಯರೇ ನಿರ್ಧಾರ ಮಾಡಿದ್ದಾರೆ. ಅವರು ಅದನ್ನು ನಿರ್ಣಯ ತಗೊಳ್ತಾರೆ. ಅದು ಬಿಟ್ಟು ಹಾದಿಗೊಬ್ಬ ಬೀದಿಗೊಬ್ಬ ಈ ರೀತಿಯ ಹುಚ್ಚು ನಿರ್ಣಯವನ್ನು ತೆಗೆದುಕೊಂಡ್ರೆ ಅದನ್ನು ಬೀದಿಗಿಳಿದು ಸಮಾಜ ಪ್ರತಿಭಟಿಸ್ತದೆ. ನೋಡಿ, ಭಜನೆ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ, ನಮ್ಮ ಅಸ್ಮಿತೆ. ಇದರ ಬಗ್ಗೆ ಯಾರೇ ಮಾತಾಡಿದರೂ ಹಿಂದೂ ಸಮಾಜವಾಗಲಿ ಭಜನಾ ಪರಿಷತ್ತವಾಗಿ ಸಹಿಸುವುದಿಲ್ಲ. ಇವತ್ತು ಸಂಜೀವ ಕಾಣಿಯೂರು ವಿಕೃತ ಮನಸ್ಸಿನ ವ್ಯಕ್ತಿ. ಸುಮಾರು 2-3 ವರ್ಷಗಳಿಂದ ಹಿಂದೂ ಧರ್ಮದ ಬಗ್ಗೆ ಆಗಿರ್ಬೋದು, ಭಜನೆಯ ನಡೆಸುವ ಹೆಣ್ಣು ಮಕ್ಕಳ ಬಗ್ಗೆ ಆಗಿ ಅಸಹ್ಯವಾಗಿ ಮಾತಾಡೋದು ನಾವು ಅವನ ಫೇಸ್ಬುಕ್ ಆಗಿರ್ಬೋದು ಅವನ ಮಾತಿನಿಂದ ಅರ್ಥ ಆಗ್ತದೆ. ನಾವು ಈ ಕಳೆದ ಬಾರಿ ಮಂಗಳವಾರದಂದು ಮೂಡಬಿದ್ರೆ ಠಾಣೆಯಲ್ಲಿ ಭಜನೆ ಹೆಣ್ಣು ಮಕ್ಕಳೇ ಕಂಪ್ಲೇಂಟನ್ನು ದಾಖಲು ಮಾಡಿದ್ದೇವೆ. ಆದರೂ ಪೊಲೀಸ್ ಇಲಾಖೆ ಇವತ್ತು ಆ ವಿಕೃತ ಮನಸ್ಸಿನ ವ್ಯಕ್ತಿಯ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಆದ್ದರಿಂದ ಇವತ್ತು ಎಲ್ಲ ಮೂಡಬಿದ್ರೆ ತಾಲೂಕಿನ ಭಜನಾ ಪರಿಷತ್ನ ವತಿಯಿಂದ ಸುಮಾರು ಸಾವಿರಾರು ಜನ ಸೇರಿಕೊಂಡು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಾವು ಇಲಾಖೆಗೆ ಕೇಳುವುದಿಷ್ಟೇ, ನೀವು ಆದಷ್ಟು ಶೀಘ್ರವಾಗಿ ಆತನ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು. ಆತನನ್ನು ಬಂಧನ ಮಾಡಿ ಅವನಿಗೆ ಶಿಕ್ಷೆಗೆ ಒಳಪಡಿಸಬೇಕು. ಒಂದು ವೇಳೆ ನೀವು ಇದರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ಇಡೀ ಹಿಂದೂ ಸಮಾಜ ಭಜನಾ ಪರಿಷತ್ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಕಠಿಣ ರೀತಿಯ ಪ್ರತಿಭಟನೆಯನ್ನು ಮಾಡುವವರಿದ್ದೇವೆ. ಪ್ರತಿಭಾ ಕುಳಾಯಿ ಮೊನ್ನೆ ಮಾತಾಡ್ತಾ ಹೇಳ್ತಾರೆ, ಭಜನೆ ಬರಿಗಾಲಲ್ಲಿ ಹೆಣ್ಣು ಮಕ್ಕಳನ್ನು ನಡೆಸ್ತಾರೆ, ಹಣ ಮಾಡ್ತಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಅದರ ಬಗ್ಗೆ ಯಾರಾದರೂ ಕಮೆಂಟ್ ಮಾಡಿದರೆ ಅವರ ಅಡ್ರೆಸ್ ಕೊಡಿ, ನಾನು ನಿಮ್ಮ ಮನೆಗೆ ಬರ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಪ್ರತಿಭಾ ಕುಳಾಯಿಯ ಮನೆಯ ಕೂಗಾಳದ ದೂರದಲ್ಲಿ
ಒಂದು ಹಿಂದೂ ಹೆಣ್ಣು ಮಕ್ಕಳನ್ನು ಒಬ್ಬ ಮತಾಂಧ ಶಕ್ತಿ ವಿಕೃತ ಕಾಮಿ ಒಬ್ಬ ಆಕೆಯನ್ನು ನನ್ನೊಟ್ಟಿಗೆ ಸಹಕರಿಸಿಲ್ಲದ್ರೆ ಆಕೆಯನ್ನು ಕೊಲ್ಲುತ್ತೇನೆ ಅನ್ನೋ 24 ಪೀಸ್ ಮಾಡಿ ಕೊಲ್ಲುತ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಪ್ರತಿಭಾ ಕುಲ ಆಕೆಯ ಮನೆಗೆ ಹೋಗುವುದಿಲ್ಲ, ಅವಳಿಗೆ ಸಾಂತ್ವನ ಹೇಳುವುದಿಲ್ಲ. ಇವತ್ತು ಆ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಳೆ. ಆದರೂ ಒಂದು ಅವಳನ್ನು ಕೇಳುವಂಥ ಪ್ರತಿಭಾ ಕುಲಕ್ಕೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲದಂಥ ಪ್ರತಿಭಾ ಕುಲ ಇವತ್ತು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಲಿಕ್ಕೆ ಆಕೆಗೆ ಎಲ್ಲಿದೆ ಯೋಗ್ಯತೆ? ಹಿಂದೂ ಹೆಣ್ಣು ಮಕ್ಕಳನ್ನು, ಬಿಲ್ಲವ ಸಮಾಜದ ಹೆಣ್ಣು ಮಕ್ಕಳನ್ನು ದಕ್ಷಿಣ ಕನ್ನಡ ಜಿಲ್ಲೆ 1 ಲಕ್ಷ ಸುಳೆಯರು ಅಂತ ಹೇಳಿದ ಮೇಲೆಯೂ ಆ ಹೇಳಿಕೆಯನ್ನು ಖಂಡಿಸಲು ಯೋಗ್ಯತೆ ಇಲ್ಲದ ಪ್ರತಿಭಾ ಕುಲ ಭಜನೆಯ ಬಗ್ಗೆ ಮಾತಾಡುವಂಥ ಯೋಗ್ಯತೆಯನ್ನು ಉಳಿಸಿಕೊಂಡಿದ್ದಾರೆ ಅವರು. ಇವರು ರಾಜಕೀಯ ತೀಟೆಗಳಿಗಾಗಿ, ರಾಜಕೀಯ ತೆವಳುಗಳಿಗಾಗಿ ಇವರು ಹೇಳಿಕೆಯನ್ನು ಕೊಡುವಂಥ ಒಂದು ಸಣ್ಣ ಮನಸ್ಥಿತಿಯನ್ನು ಪ್ರದರ್ಶಿಸಿದ್ದಾರೆ. ಇದರ ವಿರುದ್ಧ ಯಾರೇ ಮಾಡಲಿ ಹಿಂದೂ ಸಮಾಜ ಹಾಗೂ ಭಜನಾ ಪರಿಷತ್ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಹೋರಾಟವನ್ನು ಮಾಡ್ತೇವೆ. ಅದೇ ಭಜನೆ ಹಿಂದೂ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಕಲಿಸುವಂಥ ಒಂದು ಭಜನೆಯಲ್ಲಿದೆ. ಇವತ್ತು ಪಬ್ಬುಗಳಲ್ಲಿ ಅರ್ಧಂಬರ್ಧ ಡಸ್ಟ್ಗಳನ್ನು ಹಾಕಿಕೊಂಡು ಕುಣಿಯುವವರಿಗೆ, ಅರ್ಧಂಬರ್ಧ ಕುಡಿದುಕೊಂಡು ಕುಣಿಯುವವರಿಗೆ ಬಗ್ಗೆ ಮಾತಾಡುವವರ ಮಗಳು ಕೂಡ ಪಬ್ಬಿನಲ್ಲಿ ಕುಣಿದದ್ದು ನಿನ್ನೆ ಮೊನ್ನೆ ಫೋಟೋ ವೈರಲ್ ಆಗ್ತಿತ್ತು. ಅವರ ಸಂಸ್ಕೃತಿ ಯಾವುದಂತ ಕೇಳಿದರೆ ಪಬ್ಬಿನಲ್ಲಿ ಕುಣಿಯುವುದು, ಮಾದಕ ವ್ಯಸನಿಗಳಾಗುವುದು. ಅವರಿಗೆ ನಾನು ಹೇಳಿಕೆ ಬರ್ತೇನೆ, ನಿಮ್ಮ ಮಗಳನ್ನು ಕಳಿಸಿಕೊಡಿ. ಯಾರು ನೀವು ಪಬ್ಬಿನಲ್ಲಿ ಕುಣಿಸ್ತೀರೋ ನಿಮ್ಮ ಮಕ್ಕಳನ್ನು ಕಳಿಸಿಕೊಡಿ. ಭಜನೆಯಿಂದ ಸಂಸ್ಕಾರಯುತವಾಗಿ ನಾವು ಭಜನಾ ತಂಡಗಳಲ್ಲಿ ಸಂಸ್ಕಾರಯುತವಾದ ಮಕ್ಕಳನ್ನಾಗಿ ಮಾಡಿ ನಾವು ಕಳಿಸಿಕೊಡ್ತೇವೆ ಅವರಿಗೆ. ಅವರ ಮಾನಸಿಕ ಸ್ಥಿತಿ, ದಲಿತ ಮಕ್ಕಳು, ಇದರಲ್ಲಿ ದಲಿತ ಬಲಿತ ಅನ್ನುವಂಥದ್ದು ಜಾತಿ ವ್ಯವಸ್ಥೆ ಇಲ್ಲ. ಇಲ್ಲಿ ಸೇರಿರುವಂಥ ಸಾವಿರಾರು ಜನರ ಯಾವ ಜಾತಿ ಅಂತ ನಾವು ಕೇಳುವುದಿಲ್ಲ. ಎಲ್ಲ ಜಾತಿಯವರು ಇದ್ದಾರೆ, ಮೇಲ್ವರ್ಗದವರು ಇದ್ದಾರೆ, ಕೆಳವರ್ಗದವರು, ಎಲ್ಲ ವರ್ಗದವರು ಇದ್ದಾರೆ. ನಮಗೆ ಹಿಂದೂ ಅನ್ನೋದೇ ಜಾತಿ ನಮ್ಮದು. ನಮಗೆ ಯಾವುದೇ ಜಾತಿಗೆ ಐಡೆಂಟಿಫೈ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಜಾತಿಯ ತೆವಳುಗಳನ್ನು ಮಾಡಿಕೊಳ್ಳುವವರು ಇವತ್ತು ಜಾತಿಯ ಹೆಣ್ಣು ಮಕ್ಕಳಿಗೆ ಹೇಳಿದ್ರು ಅವರು ಮಾತಾಡಿಲ್ಲ. ಅವರದ್ದು ಚುನಾವಣೆಗೋಸ್ಕರ ಚುನಾವಣಾ ಅಸ್ತ್ರ ಮಾತ್ರ ಅವ್ರ ಜಾತಿ, ಬೇರೆ ಸಮಯದಲ್ಲಿ ಅವ್ರ ಜಾತಿ ಇಲ್ಲ ಅವರಿಗೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೂಡಲೇ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು. ಒಂದು ವೇಳೆ ತೆಗೆದುಕೊಳ್ಳಲು ವಿಫಲವಾದರೆ ಜನಸಾಮಾನ್ಯ ಕಾನೂನು ಕೈಗೆತ್ತಿಕೊಳ್ಳುವಂಥ ಪರಿಸ್ಥಿತಿಯನ್ನು ಪೊಲೀಸ್ ಇಲಾಖೆ ನಿರ್ಮಾಣ ಮಾಡಬಾರ್ದು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ್ರೆ, ಸಾಮರಸ್ಯದಿಂದ ಈ ಜಿಲ್ಲೆ ಇರಬೇಕಂತಾದರೆ ಪೊಲೀಸ್ ಇಲಾಖೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಕಾಣಿಯೂರನನ್ನು ಬಂಧಿಸಿ ಅವನ ಮೇಲೆ FIR ಅಂತ ದಾಖಲಿಸಿ ಬಂಧಿಸಬೇಕನ್ನೋದು ಆಗ್ರಹವನ್ನು ಮಾಡ್ತೇವೆ. ಹೌದು ನೋಡಿ, ಪೊಲೀಸ್ ಇಲಾಖೆ ಒಂದು ಹಿಂದೂ ಕಾರ್ಯಕರ್ತ ಯಾರಾದರೂ ಫೇಸ್ಬುಕ್ಕಿನಲ್ಲಿ ಆತನ ಭಾವನೆಯನ್ನು ಬರೆದುಕೊಂಡರೆ ಆತನ ಮೇಲೆ ಸುಮೇಟೋ ಕೇಸನ್ನು ದಾಖಲಿಸ್ತಾರೆ. ಇಷ್ಟೊಂದು ದೊಡ್ಡ ಮಟ್ಟದ ಹೀನ ಕೃತ್ಯವನ್ನು, ಹೀನ ಹೇಳಿಕೆ ಕೊಟ್ಟರು ಪೊಲೀಸ್ ಇಲಾಖೆ FIR ಅನ್ನು, ಸುಮೇಟೋ ಕೇಸನ್ನು ದಾಖಲಿಸಿಕೊಳ್ಳುವುದಿಲ್ಲ. ಕಮಿಷನರ್ ಅವರು ಮೊನ್ನೆ ರಸ್ತೆಯಲ್ಲಿ ಯಾರೋ ನಮಾಜ್ ಮಾಡುವುದನ್ನು ಶರಣ್ ಪಂಪೇಲ್ರವರು ಟ್ವೀಟ್ ಮಾಡಿದರೆ ಶರಣ್ ಪಂಪೇಲ್ರ ಮೇಲೆ ಬೇಲಾಗದಂತೆ ಸುಮೇಟೋ ಕೇಸನ್ನು ದಾಖಲಿಸ್ತಾರೆ. ಡಾಕ್ಟರ್ ಅರುಣ್ ಉಳ್ಳಲ್ರವರು ಹಿಂದೂ ಧರ್ಮದ ಶಾಲೆಗಳಿಗೆ ಹೋಗಿ ನಿಮ್ಮ ಸಂಸ್ಕೃತಿಯನ್ನು ಕಲಿಯಿರಿ, ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನು ಕಲಿಯಿರಿ ಅಂತ ಹೇಳಿದರೆ ಅವರ ಮೇಲೆ ಬೇಲಾಗದಂಥ ಸೆಕ್ಷನ್ನಲ್ಲಿ ಸುಮೋಟೋ ಕೇಸ್ ದಾಖಲಿಸ್ತಾರೆ. ಆದರೆ ಹಿಂದೂ ಧರ್ಮದ ಬಗ್ಗೆ, ಭಜನೆಯ ಮೇಲೆ, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಇವರ ಇಲಾಖೆಯಲ್ಲಿ ಕೂಡ ಹೆಣ್ಣು ಮಕ್ಕಳಿದ್ದಾರೆ. ಆ ಹೆಣ್ಣು ಮಕ್ಕಳ ಬೇಗಲೇ ಮಾತಾಡಿದರು, ಸುಮೋಟೋ ಕೇಸನ್ನು ದಾಖಲಿಸಿಲ್ಲ. ಈ ಪೊಲೀಸ್ ಇಲಾಖೆ ಒಂದು ಸರ್ಕಾರದ ಕೈಯಾಡಿ ಕೈಕಟ್ಟಿ ಹಾಕಿದೆ ಅನ್ನುವಂಥದ್ದು ಇಡೀ ಜನಸಾಮಾನ್ಯರು ಮಾತಾಡಿಕೊಡುವಂಥ ಪರಿಸ್ಥಿತಿ ಆಗಿದೆ. ಇದು ವಿಕೃತ ಮನಸ್ಥಿತಿ ಇರುವವರ ಕೆಲಸ. ಅವರದ್ದು ಕೆಲಸ ಏನಂದರೆ ಹಣಕ್ಕೋಸ್ಕರ ತಮ್ಮನ್ನು ತಾವೇ ಮಾರಿಕೊಂಡಂಥವರು ಇಂಥದ್ದು ಮಾಡೋದು. ಅವರಿಗೆ ಯಾರೋ ಬ್ಯಾಕ್ ಫಂಡ್ ಮಾಡ್ತಾರೆ. ಈಗ ಸಂಜೀವ ಕಾಣಿಯೂರನ್ನು ತೆಗೆದುಕೊಂಡರೆ ಸುಮಾರು ಅವನಿಗೆ 1 ವರ್ಷದಿಂದ ಸ್ಯಾಲರಿ ಆಗಲಿಲ್ಲ ಅನ್ನುವಂಥ ಮಾಹಿತಿ ಇದೆ. ಆತನಿಗೆ ಫಂಡ್ ಮಾಡಿದವರು ಯಾರು, ಆತನ ದಿನ ಹೇಗೆ ನಡೀತದೆ ಅನ್ನುವಂಥದ್ದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನು ನಾವು ಈ ಹಿಂದೆಯೂ ಮಾಡಿದ್ದೇವೆ, ಈಗಲೂ ಮಾಡ್ತೇವೆ. ಮತ್ತು ಇದರ ಬಗ್ಗೆ ಮಾತಾಡೋ ಅವ್ರಿಗೆ ಒಂದು ಪ್ರಚಾರದ ಹುಚ್ಚು ಬಿಟ್ಟರೆ ಬೇರೆ ಏನಿಲ್ಲ. ಹರಿ ಓಂ. ಭಜನಾ ಪರಿಷತ್ ಮೂಡುಬಿದಿರೆ ತಾಲೂಕಿನ ವತಿಯಿಂದ ಈಗ ತಾನೇ ಹಿಂದೂ ಸಂಘಟನೆಗಳ ಮಾತ್ರ ನಾಯಕರನ್ನ ಸೇರಿದರೆ ಸ್ವಲ್ಪ ಪತ್ರಗಳನ್ನು ಆಯೋಜನೆ ಮಾಡಿ
ಭಜನಾ ಪರಿಷತ್ ಮೂಡುಬಿದಿರೆ ತಾಲೂಕಿನ ಆಶ್ರಯದಲ್ಲಿ ಭಜನೆಯು ಹೆಣ್ಣು ಮಕ್ಕಳ ಬಗ್ಗೆ ಕಿರುಮಟ್ಟದ ಅವಹೇಳನಕಾರಿ ಹೇಳಿಕೆ ನೀಡಿದ ವ್ಯಕ್ತಿತ್ವಕ್ಕೆ ಯಾರೇ ಆಗಲಿ ಅಂಥವರ ಭಾವನೆಗಳು ವಿಕೃತವಾಗಿರುವಂಥದ್ದು. ಆ ಭಾವನೆಯನ್ನು ಅವರು ಮನಪರಿವರ್ತನೆ ಮಾಡುವುದರ ಮೂಲಕ ಬದಲಾಯಿಸಬೇಕು. ಹಾಗೂ ಈ ಒಂದು ಅವಹೇಳನಕಾರಿ ಮಾತಾಡಿದ ಎಂತಹ ವ್ಯಕ್ತಿಗಳೇ ಆಗಲಿ ಕಾನೂನಾತ್ಮಕ ಹೋರಾಟವನ್ನು ನಮ್ಮ ಸಮಿತಿ ಮಾಡುತ್ತದೆ. ಈಗ ಅಹಿಂಸಾತ್ಮಕವಾದ ಹೋರಾಟವನ್ನು ಮಾಡುವುದಕ್ಕೆ ನಾವು ಚಾಲನೆ ನೀಡಿದ್ದೇವೆ. ಭಗವಂತನ ಆಶೀರ್ವಾದ ಇರಲಿ. ನಮ್ಮ ಭಾರತಾಂಬೆಗೆ ಮಾಡಿದಂಥ ಅಪಮಾನ, ಹಾಗಾಗಿ ಸ್ತ್ರೀಯರಿಗೆ ಯಾವುದೇ ಒಂದು ಭಜನೆಯ ಬಗ್ಗೆ ಕೀಳು ಮಟ್ಟದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಅದು ನಮ್ಮ ದೇಶದ ಭಾರತಾಂಬೆಗೆ ಮಾಡಿದ ಅಪಮಾನ ಅಂತ ನಾವು ಭಾವಿಸಬೇಕು. ಜೈ ಬೋಲೋ ಭಾರತ್ ಮಾತಾ ಕೀ. ಭಾರತ ಮಾತೆಯ ಜಯಘೋಷದೊಂದಿಗೆ ದುಷ್ಟ ಶಕ್ತಿಯ ದಮನಕ್ಕೆ ತೆಂಗಿನಕಾಯಿಯನ್ನು ಹೊಡೆಯುವುದರ ಮುಖಾಂತರ ಎಲ್ಲ ದುಷ್ಟ ಶಕ್ತಿಯು ನಿಯಂತ್ರಿಸಲ್ಪಡಲಿ. ಭಜನೆಯ ಮೇಲೆ ಬಿದ್ದಿರುವಂತಹ ಕೆಂಗನ್ನು ದೂರವಾಗಲಿ ಎಂದು ನಾವೆಲ್ಲ ಒಂದು ಎಂಬ ನಿಟ್ಟಿನಲ್ಲಿ ಇದೀಗ ಸಾಗಿ ಬರ್ತಾ ಇದೆ. ವಿಭಜನೆ ಇಲ್ಲದ ಭಜನೆಯನ್ನ ದೂರಿರುವಂಥ ದುಷ್ಟ ಮನಸ್ಸಿಗೆ ಮೋಕ್ಷ ಸಿಗಲಿ, ಅದಕ್ಕೆ ಶಿಕ್ಷೆಯಾಗಲಿ ಎಂಬ ನಿಟ್ಟಿನಲ್ಲಿ ಸಾಗಿ ಬರ್ತಾ ಇದೆ ಮೆರವಣಿಗೆ. मनोजवं मारुततुल्यं
ಮೂಡುಬಿದಿರೆ ಭಜನಾ ಪರಿಷತ್ತಿನ ಮುಖಾಂತರ ಸಮಸ್ತ ಹಿಂದೂ ಸಂಘಟನೆ ಒಟ್ಟಾಗಿ ಭಜಕರ ಮೇಲೆ ಭಜಕಿಯರ ಮೇಲೆ ನಿಂದನೆಯನ್ನು ಇರುವಂತಹ ಸಂಜೀವ ಕಾಣಿಯೂರು ಬಂಧನಕ್ಕೆ ಆಗ್ರಹಿಸಿಕೊಂಡು ಇದೀಗ ಮೂಡುಬಿದಿರೆಯ ರಾಜಮಾರ್ಗದಲ್ಲಿ ಸಾಗಿ ಬರ್ತಾ ಇದ್ದೇವೆ. ನಾವು ಆನಂದಿಸಿಕೊಂಡು ಬಂದಿರುವಂತಹ ನಮ್ಮ ದೈವ ದೇವರು ಆತನಿಗೆ
ಶಿಕ್ಷೆಯನ್ನ ನೀಡುವಲ್ಲಿ ನಮ್ಮ ಜೊತೆ ಈ ಒಂದು ನಮ್ಮ ಪ್ರಾರ್ಥನೆಯನ್ನ ಆಲಿಸಬೇಕು. ಹಾಗೆ ಸರ್ಕಾರ ಕೂಡ ಈ ನಮ್ಮ ಭಜಕರ ಪ್ರತಿಭಟನೆಯನ್ನು ಗಮನಿಸಿಕೊಂಡು ಆತನ ಮೇಲೆ ಶಿಕ್ಷೆಯನ್ನ ವಿಧಿಸಬೇಕೆನ್ನುವಂತಹ ಸಂಕಲ್ಪವನ್ನು ಹೊತ್ತುಕೊಂಡು ನಮ್ಮ ಭಜಕೀಯ ಭಜಕರ ಈ ಒಂದು ಮೆರವಣಿಗೆ ಸಾಗಿ ಬರ್ತಾ ಇದೆ. ಸಮಸ್ತ ಭಜನಾ ಪರಿಷತ್ನ ಸರ್ವ ಸದಸ್ಯರು, ಸಮಸ್ತ ಹಿಂದೂ ಬಾಂಧವರು ಒಂದುಗೂಡಿ ಸಂಜೀವ ಕಾಣಿಯೂರು ವಿರುದ್ಧ ಇದೀಗ ನಮ್ಮ ಪ್ರತಿಭಟನಾ ಮೆರವಣಿಗೆ ಸಾಗಿ ಬರ್ತಾ ಇದೆ. ಆದಷ್ಟು ಬೇಗ ಸರ್ಕಾರ ಆತನ ಹಠದೊಂದಿಗೆ ನಾವೆಲ್ಲ ಮೂಡುಬಿದ್ರೆಯ ಭಜನಾ ಪರಿಷತ್ನವರು ಒಂದಾಗಿದ್ದೇವೆ. ಹಾಗೆ ಇಡೀ ಜಿಲ್ಲೆಯ ಭಜಕರು ಒಂದುಗೂಡಿ ಆತನ ಶಿಕ್ಷೆಗಾಗಿ ನಾವು ಆಗ್ರಹಿಸ್ತಾ ಇದ್ದೇವೆ. ಈ ಒಂದು ನಮ್ಮ ಮೆರವಣಿಗೆಯನ್ನ ಸರ್ಕಾರ ತೀವ್ರವಾಗಿ ತೆಗೆದುಕೊಂಡು ಆದಷ್ಟು ಬೇಗ ಸಂಜೀವ ಕಾಣಿಯವರಿಗೆ ಶಿಕ್ಷೆಯನ್ನ ವಿಧಿಸುವಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿ ನಾವೆಲ್ಲ ಪ್ರತಿಭಟನೆಯನ್ನ ನಡೀತಾ ಇದ್ದೇವೆ. ನಮ್ಮ ಈ ಪ್ರತಿಭಟನೆ ಇದೀಗ ಸ್ವಚ್ಛ ಮೈದಾನದಲ್ಲಿ ಸಂಪನ್ನಗೊಂಡು ಅಲ್ಲಿ ನಾವೆಲ್ಲರೂ ಮತ್ತೆ ಸರ್ಕಾರದ ವಿರುದ್ಧ ಹಾಗೂ ಸಂಜೀವ ಕಾಣಿಯವರ ವಿರುದ್ಧ ಘೋಷಣೆಯನ್ನ ಕೂಗಿಕೊಳ್ಳುತ್ತಿದ್ದೇವೆ. ನಮ್ಮ ಘೋಷಣೆಯನ್ನ ಕೇಳಿಕೊಂಡು ಸರ್ಕಾರ ಆದಷ್ಟು ಬೇಗ ಭಜನೆಯ ವಿರುದ್ಧ, ಭಜನೆಯರ ವಿರುದ್ಧ ಹಾಗೂ ನಮ್ಮ ಸಮಸ್ತ ಹಿಂದೂ ಹೆಣ್ಣು ಮಕ್ಕಳ ವಿರುದ್ಧ ಹೀನಯವಾಗಿ ಮಾತಾಡಿರುವಂತಹ ಸಂಜೀವ ಕಾಣಿಯವರಿಗೆ ಶಿಕ್ಷೆಯನ್ನ ವಿಧಿಸಬೇಕಾಗಿ ವಿನಂತಿಸುತ್ತಾ ಇದೀಗ ನಮ್ಮ ಮೆರವಣಿಗೆ ಸಾಗಿ ಬರ್ತಾ ಇದೆ. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಹೊಕ್ಕೆನಯ್ಯ ನಿನ್ನ ಚರಣ ಸ್ಮರಣೆ ಕರುಣೀಸಯ್ಯ ನಾರಾಯಣ. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣೀಸಯ್ಯ ನಾರಾಯಣ. ಶೋಧಿಸೆನ್ನ ಭವದ ಕಲುಷ ಹಲೋ ಹೆಸರಿನ ಮಾತ ಹಿಂದೂ ಬಾಂಧವ್ಯರೇ ಭಜನಾ ಪರಿಷತ್ತದ ಮಾತ ಸದಸ್ಯರನ್ನಕ್ಲೆ ಎದುರು ಪಾರ್ದಂಚಿನ ಆಸನೋಡು ಬತ್ತ ಆಸನ ರಾವಣ ಪಣತಿ ಪೊರ್ತರು ವಿನಂತಿ ಸಾವಂದಲ್ಲ. ಒಕ್ಕೂಟದ ಅಡಿಟ್ ಭಜನೆದ ಬಗ್ಗೆ ಸಂಸ್ಕಾರದ ಸಂಸ್ಕೃತಿಯ ಬಗ್ಗೆ ಅವಹೇಳನಕಾರಿಯಾದ ಪಾತ್ಯನಂಚಿನ ಸಂಜೀವ ಕಾಣಿಯೂರು ಬೊಕ್ಕ ರಾಜಕೀಯ ಪಕ್ಷದ ಮುಖಂಡೆ ಪ್ರತಿಭಾ ಕುಲಾಯಿ ಮೊಘಲ್ನ ವಿರುದ್ಧ
ಪ್ರತಿಭಟನಾ ಮೆರವಣಿಗೆಯ ಭಾಗವಹಿಸಿನ ಮಾತಾ ಹಿಂದೂ ಬಾಂಧವ್ಯರೇ ಒಕ್ಕೂಟದ ಮಾತ ಸದಸ್ಯರನಕಲ ವೇದಿಕೆ ಎದುರು ಪಾರ್ದಂಚಿನ ಆಸನೋಡು ಇತ್ತೆ ಮುಲ್ಪ ಈ ಒಂಜಿ ಪ್ರತಿಭಟನಾ ರ್ಯಾಲಿದ ಸಮಾರೋಪ ಸಮಾರಂಭ ನಮ್ಮ ಭಾಗವಹಿಸೋದಲ್ಲ ನಮ್ಮ ಮಾತ ಇಲ್ಲಿ ಒಟ್ಟು ಸೇರೊಂದು ಭಜನೆ ಬೊಕ್ಕ ಭಜಕಿಯರ್ನ ವಿರುದ್ಧ ಅವಹೇಳನಕಾರಿಯಾದ ಪಾತ್ರರಂಚಿನ ಸಂಜೀವ ಕಾನಿಯವರಿಗೂ ಶಿಕ್ಷಣ ಕೊರಡು ಪಂಪಂಚಿನ ನಿಟ್ಟಿಡು ಸರ್ಕಾರದ ಆಗ್ರಹವನ್ನು ಮಲ್ಪರವಲ್ಲ ಪತ್ತರಂಚಿನ ಮಾತ ಸದಸ್ಯರನಕ್ಲೆ ಮುಲ್ಪ ಪಾರ್ಥನಂಚಿನ ಆಸನೋಡು ಪಣದು ವಿನಂತಿ ಸಂಬಂಧಲ್ಲ ಬಗ್ಗೆ ಅವಹೇಳನಕಾರಿಯಾದ ಪಾತ್ರರಂಚಿನ ಸಂಜೀವ ಕಾನಿಯವರಿಗೂ ಶಿಕ್ಷಣ ಕೊರಡು ಪಂಪಂಚಿನ ಆಗ್ರಹದ ಪ್ರತಿಭಟನಾ ಮೆರವಣಿಗೆ ಭಾಗವಹಿಸರಂಚಿನ ಮಾತ ಬಜಕೆರ್ನಕ್ಲೇನು ಹಿಂದೂ ಬಾಂಧವ್ಯರೇನು ದುಂಬತ್ತ ಎತ್ಕೊಂಡೊಂದು ಇತ್ತೆ ಮುಲ್ಪ ಸಮಾರೋಪ ಸಮಾರಂಭ ನಮ್ಮ ಆಯೋಜನೆ ಮಲ್ದ ನೆಟ್ಟು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಜನಾ ಪರಿಷತ್ತದ ರಾಜ್ಯಾಧ್ಯಕ್ಷರು ಶ್ರೀಯುತ ಚಂದ್ರಶೇಖರ್ ಸರ್ ಬೇರೆ ವಹಿಸೋದ್ರಲ್ಲಿ ಮೇರೆ ಮಿತ್ತ ವೇದಿಕೆಗೆ ಮೇರೆ ಸ್ವಾಗತ ಮಾಡ್ತಂದಿಲ್ಲ ಅಂಚನೆ ಮೂಡುಬಿದಿರೆ ತಾಲೂಕು ಭಜನಾ ಪರಿಷತ್ತದ ಅಧ್ಯಕ್ಷರು ಶ್ರೀಯುತ ಲಕ್ಷ್ಮಣ್ ಸುವರ್ಣ ಪೆರಿಬೆಟ್ಟು ಮೇರ್ಲ ಮಿತ್ತ ವೇದಿಕೆಗೆ ಪೊರ್ತು ನಮ್ಮೊಟ್ಟಿಗೆ ಜೊತೆ ಓಡೋದು ವಿನಂತಿಸ ಒಂದಲ್ಲ ಅಂಚನೆ ವಿಶ್ವ ಹಿಂದೂ ಪರಿಷತ್ತ ಕಾರ್ಯಾಧ್ಯಕ್ಷರು ಶ್ರೀಯುತ ಶ್ಯಾಮ್ ಹೆಗ್ಡೆ ಮೇರ್ಲ ನಮ್ಮೊಟ್ಟಿಗೆ ವೇದಿಕೆ ಜೊತೆ ಓಡೋದು ವಿನಂತಿಸ ಒಂದಲ್ಲ ಅಂಚನೆ ಹಿಂದೂ ಜಾಗರಣ ವೇದಿಕೆ ಗ್ರಾಮಾಂತರದ ಸಹ ಸಂಯೋಜಕರು ಶ್ರೀಯುತ ಸಮಿತ್ರಾಜ್ ತೆರೆಗುಡ್ಡೆ ಮೇರ್ಲ ನಮ್ಮೊಟ್ಟಿಗೂ ಜೊತೆ ಆವಡು ಅಂಚನೆ ಇನ್ನಿತ ದಿನ ನಮಕ್ ದಿಕ್ಸೂಚಿ ಭಾಷಣ ಮಲ್ಪರೆ ಪ್ರಂಚನ ಹಿಂದೂ ಮುಖಂಡರು ಪ್ರಕಾರ ವಾಗ್ಮಿ ಶ್ರೀಯುತ ಶ್ರೀಕಾಂತ್ ಶೆಟ್ಟರಿಲ್ಲ ಮಿತ್ತ ವೇದಿಕೆಗೆ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಂದಲ್ಲ ಮಾತೆಲ್ಲ ಮಿತ್ತ ವೇದಿಕೆಗೆ ಎತ್ಕೊಂಡು ಪಣದ ವಿನಂತಿ ಸವಂದಲ್ಲ ಭಜನಾ ಪರಿಚಯ ಇನ್ನಿತ ದಿನ ನಮ್ಮ ಉದ್ದೇಶದ ಪಾತ್ರೆ ಪ್ರಚನ ಶ್ರೀಯುತ ಶ್ರೀಕಾಂತ್ ಶೆಟ್ಟರಿಲ್ಲ ಮಿತ್ತ ವೇದಿಕೆಗೆ ಸ್ವಾಗತ ಮಾಡ್ತಂದಲ್ಲ ಸಾಮಾಜಿಕ ಕಾರ್ಯಕರ್ತರು ಶ್ರೀಮತಿ ರಮಿತಾ ಶೈಲೇಂದ್ರ ನಮ್ಮೊಟ್ಟುಗುಳ್ಳೇರು ಅರ್ಲ ಮಿತ್ತ ವೇದಿಕೆ ಬರಡು ಪಡೆದಿ ಪೊರ್ತರು ವಿನಂತಿ ಸವಂದಲ್ಲ ಆತ್ಮೀಯರೇ ಬೆದ್ರದ ಸಾವಿರ ಕಂಬ ಬಸದಿರ್ದು ಪರಮ ಪೂಜ್ಯಲ್ನ ಸ್ವಾಮೀಜಿಲ್ನ ಆಶೀರ್ವಾದವನ್ನು ಗೆತ್ತೊಂದು ಬೆದ್ರ ದೊಡ್ಡೆ ಹನುಮಂತ ದೇವೇರ್ನ ಸಮ್ಮುಖವಾದ ಅರೆಗೆ ಪ್ರಾರ್ಥನೆಯನ್ನು ಸಲ್ಲಿಸ ಒಂದು ಇನಿ ಮೂಡುಬಿದ್ರೆದ ಪುರಾತನ ಆದಿಶಕ್ತಿ ನಿಲೆ ಆಯ್ನಂಚಿನ ಸಾನ್ನಿಧ್ಯ ನಮ್ಮ ಮಾತ ಬತ್ತು ಸೇರೊಂದ ಇನಿ ಓಲಾಂಡಲ ಒಲ್ಪಾಂಡಲ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಆಪಣದ ಅಲ್ಪ ನಮ್ಮ ಮೂಡುಬಿದ್ರಿ ಭಜನಾ ಪರಿಷತ್ತದ ಅವೇತು ಭಜನಾ ತಂಡಲು ಕುಣಿತ ಭಜನೆಯನ್ನು ಮಲ್ತೊಂದು ಆ ಭಜನೆಡ್ ದೇವರೇನು ಒಳಿತೊಂದು ಆ ಧಾರ್ಮಿಕ ಕಾರ್ಯಕ್ರಮಕ್ಕೂ ಒಂಜಿ ಹೊಸ ರೂಪನು ಕೋರೊಂದು ದೇವರನ್ನು ಆರಾಧನೆ ಮಲ್ತೊಂದು ಬತ್ತನ ಚಿನ್ನ ಪೆರ್ಮೆದ ಸಂಸ್ಕೃತಿ ಇತ್ತಂಡ ಅವು ನಮ್ಮ ಭಜನೆ ಇನಿ ವಿಭಜನೆ ಇಜ್ಜಿ ಪಂಡದು ಭಜನೆಡ್ ನಮ್ಮ ಒಟ್ಟಾಯ ಒಂಜಾತ್ ಭಜನದಂಚಿ ಬರೋಡೊಂದು ಪಂಡ ಮೂಲ ಉದ್ದೇಶದಾದ ಪಂಡ ಅಂಚಿಂಚಿತ್ತನಂಚಿನ ಹಿಂದೂ ಸಮಾಜನು ಒಗ್ಗಟ್ಟು ಮಲ್ಪಡು ಹಿಂದೂ ಸಮಾಜನು ಒಂಜಿ ಮಲ್ಪಡು ಇನಿ ಎಲ್ಲೆಲ್ಲ ಜೋಕುಲು ತಾಲ ಪತ್ತೊಂದು ತಾಲ ಬೊಟ್ಟೊಂದು ಕುಣಿತ ಭಜನೆ ಮಲ್ಪನಾಗ ಏತು ಖುಷಿ ಆಪಡೊಂದು ಪಂಡ ಆ ಜೋಕುಲೆ ನಿನ್ನ ದಾಯಿ ತಾಲ ಪತ್ತಾಯ ಪಂಡದಂಡ ಇನಿ ಒವ್ವ ಒಂಜಿ ಸಾಮಾಜಿಕ ಜಾಲತಾಣೋಡು ಒವ್ವ ಒಂಜಿ ಮೊಬೈಲ್ ಪತ್ತೊಂದು ಜೋಕುಲು ವಿದ್ಯೆನು ಬುರ್ದು ಒವ್ವ ಒಂಜಿ ದುರ್ಬುದ್ಧಿದಂಚಿ ಪೋರೆ ಬಲ್ಲಿ ಅಕಲು ದೇವೇರನ ನೆನೆತೊಂದು ಭಜನೆದ ತಾಲನು ಪತ್ತೊಂದು ಪತ್ತೇರ್ನ ಅಂಡ ಆ ಜೋಕುಲು ಎಡ್ಡೆ ಆಪೇರು ಜೋಕುಲು ಭವಿಷ್ಯಡು ಎಡ್ಡೆ ಸಾಧಿಗೆ ಪೋಪೇರು ಪಂಡಂಚಿನ ಹಿರಿಯರ್ನ ಸೂಚನೆದ ಪ್ರಕಾರ ಹಿರಿಯರು ಕಟ್ಟುಗೊಂಡಂಚಿನ ಒಂಜಿ ಸಾಧಿದ ಪ್ರಕಾರ ಇನಿ ಜೋಕುಲನ ಕೈಟ್ ನಮ್ಮ ತಾಲ ಕೊರಿಯ ಭಜನೆದ ಮುಖಾಂತರ ಅಲ್ಪ ಒಂಜಾತ್ ಕ್ರಾಂತಿ ಆಂಡ್ ಕುಣಿತ ಭಜನೆದ ಒಂಜಿ ಪೊರ್ಲೆ ಬದಲಾವಣೆ ಬಗಣತ್ತಂಡು ಅವು ಏರ ಒಂಜಿ ರಡ್ಡು ಜನಕ್ಕೆ ತೂಪುನಕ್ಲೆಗೆ ಅವು ಕಣ್ಣಿಗೆ ಸರಿ ತೋಜಿ ಒಂಜಿ ವೇಳೆ ಹಿಂದೂ ಸಮಾಜ ಒಟ್ಟು ಆನಂದ ಅಂಡ ಹಿಂದೂ ಸಮಾಜ ಭದ್ರ ಆನಂದ ಅಂಡ ರಾಜಕೀಯವಾದ ನಮಕ್ ಹಿನ್ನಡೆ ಆಪುಣ ಪಂಡಂಚಿನ ಒಂಜಿ ಉದ್ದೇಶನು ತೆರಿಬಂದು ಇನಿ ಒಂಜಿ ಸರ್ಕಾರದ ಉದ್ಯೋಗ ಪಂಚಿನ ವ್ಯಕ್ತಿ ಇನಿ ಆ ವ್ಯಕ್ತಿ ಸರ್ಕಾರದ ಉದ್ಯೋಗ ಇತ್ತಂಡ ಆ ವ್ಯಕ್ತಿ ಪೂಜೆ ಮಲ್ತೊಂದು ಬರ್ಪಂಚಿನ ಒಂಜಿ ಸರ್ಕಾರ ಇನಿ ಆಡಳಿತಕ್ಕೂ ಬೈದಂಡು ಆ ಸರ್ಕಾರದ ಪರವಾದ ಪಾತೆರಂಡ ಆ ಸರ್ಕಾರದ ಏರು ಸಚಿವರ ನಕಲು ಏರು
ಮುಖ್ಯಮಂತ್ರಿ ನಾಕ್ಲೇರು ಅಕ್ಲೇಗೆ ಖುಷಿ ಆಪ್ಲೇಕ ಪಾತ್ರ ಅನ್ಬಂಡ ನಮ್ಮ ಹಿಂದೂ ಸಮಾಜನು ದೂರನೆ ಮಲ್ತಂಡ ದೂಷಣೆ ಮಲ್ತಂದಂಡ ಅಕ್ಲೇಗೆ ಓಲಾಂಡಲ ಮಲ್ಲ ಪ್ರಮೋಷನ್ ತಿಕ್ಕುಡ ಪನ್ನ ದಾದನ ಒಂಜಿ ಉದ್ದೇಶ ಒಂದು ಇನ್ನಿಂದತ್ ಒಂಜಿ 3 ವರ್ಷ ಪಿರಾಕ್ 2 ವರ್ಷ ಪಿರಾಕ್ಲ ಭಜನದ ಬಗ್ಗೆ ಕೆಂಗಣ್ಣ ಬಿರೋಂತ ನಂಚಿನ ಸಂಜೀವ ಕಾಣಿಯವರು ಇತ್ತೆ ಮುರಣಿ ಪ್ರತಿಭಟನೆ ಜೋರಾಂಡ್ ಆರು ಬಂಧನ ಆಂಡ್ ಆಜಂತ ಬಂಧನ ಏನ ಮನದು ಅಪಗನೆ ಅರೇನ ಬುಡಿಯರು ಆ ಜನ ಬುಡ್ತುಂಡಲ ಇನಿಲ ಶುರು ಮಾಡ್ತದನ್ನ ಆಜಂತ ವಾಟ್ಸಾಪ್ದ ಬರಹದಾದ ಮಂಡ ಇನಿ ಓಲಾ ಉಡುಪಿಡು ಒಂಜಿ ಕಾರಣಗೂ ಅಲ್ಪ ಒಂಜಿ ಹತ್ಯೆ ಆತಂದಂಡ ಅವೆಕ್ಕಲ ಭಜನೆದ ರೂಪನು ಕೊಡ್ದು ಒಂಜಾತ ಹಿಂದೂ ಸಮಾಜ ಇನಿ ಉಡುಪಿ ದಾಖಲೆಗೆ ನಮಕ ಗೊತ್ತುಂಡು ಅಲ್ಪ ದಾಯಿಗ ಹತ್ಯೆ ಆತಂಡು ಆ ಪೊನ್ನನ ತಪ್ಪುದ ಹತ್ರ ಹತ್ಯೆ ಆತ್ರ ನಮ್ಮ ಒತ್ತನುವ ಆಂಡ ಅವೆಲ್ಲ ಭಜನೆಗೆ ಕಟ್ಟುಕೊರ್ಪನಂಚಿನ ದುರ್ಬುದ್ಧಿ ಸಂಜೀವ ಕಾಣಿಯವರು ನನ್ನ ಇಂಚ್ ಕೊರ್ಪು ನನಾತ್ ನಮ್ಮ ಭಜನೆದ ಬಗ್ಗೆ ವಿಭಜನೆ ಮಲ್ತಂದು ಬರ್ಪಂಚಿನ ಶಕ್ತಿಯನ್ನು ಬರ್ಪುಂಡು ನಮ್ಮನೆ ಮುಲ್ಪದ ಸ್ಥಳೀಯ ಒಂಜಿ ರಾಜಕೀಯ ಪಕ್ಷದ ನಾಯಕಿ ಪ್ರತಿಭಾ ಕುಲಾಯಿ ಪರ್ನಾರು ಆ ಪುಂಜವುಲ ಇನಿ ತನ್ನ ವ್ಯಾಪ್ತಿದ ಕೈತಳ್ಳೆ ಒಂಜಿ ಪೊಣ್ಣು ಮಗಲು ಅನ್ಯ ಧರ್ಮೀಯನ ಒಂಜಿ ಪಾತೆರೋಗು ಆಜಂತ ಕಿರುಕುಲೋಗು ಪ್ರಾಣನೆ ದೆಕ್ತನಲ್ಲ ಐತ ಬಗ್ಗೆ ಆ ಪೊನ್ನೋಗು ಪೊಂಜೋಗು ಸಂತಾಪ ಇಜ್ಜಿ ಪೊಂಜೋಗು ಇನಿ ಬೇಜಾರದಾದ ಪಂಡ ಒಂಜಾತ್ ಹಿಂದೂ ಸಮಾಜದ ಪೊನ್ನುಲು ಒಂಜಾತ್ ಒಟ್ಟಾದ ದೇವರನ್ನು ಭಜನೆ ಮಲ್ತೊಂದುಲ್ಲೇರು ಹಿಂದೂ ಸಮಾಜ ಒಟ್ಟಾ ಒಂದುಂಡು ನನ್ನ ಯಾನು ಉತ್ತು ನಂಚಿನ ರಾಜಕೀಯ ಪಕ್ಷಗಳು ಎಂಕ್ ಅವಕಾಶ ತಿಕ್ಕಂದು ಎಂಕ್ ಓಟು ಬೂರಂದು ಪನ್ನಂಚಿನ ದುರ್ಬುದ್ಧಿನ ಪತ್ತೊಂದು ಇನಿ ಭಜನದ ಬಗ್ಗೆ ಪಾತೆ ಅಂದುಲ್ಲೇರು ಅವೆತ್ತ ಬಗ್ಗೆ ನಮ್ಮ ಇನಿ ಮಾತೆರ್ಲ ಒಟ್ಟಾವಡು ನಮ್ಮ ಮಾತೆರ್ಲ ಎಚ್ಚರ ಅವಡು ಪಡೆದು ಇನಿ ಮೂಡುಬಿದಿರೆಯ ಭಜನಾ ಪರಿಷತ್ತದ ಪ್ರತಿಭಟನಾ ಮೆರವಣಿಗೆ ಹಿಡಿದೀತ ಬರ್ಪರ 4 ತಾರೀಕಿಗೆ ಬೆಳ್ತಂಗಡಿಡ್ಲ ಈ ಒಂದು ಪ್ರತಿಭಟನಾ ರ್ಯಾಲಿ ನಡಪರಂಡು ಇನ್ನಿತ್ತ ದಿನ ಲೆತ್ತನಂಚಿನ ಲೆಪ್ಪಗೂ ಮಾತಾ ಭಜನಾ ಪರಿಷತ್ದ ಸದಸ್ಯರ ನಕಲು ನಮ್ಮ ಬೆದ್ರದ ಮಾತಾ ಹಿಂದೂ ಸಂಘಟನೆದ ಜವನ ನಕಲು ಒಟ್ಟಾದ ಬತ್ತದ ಇನ್ನಿತ್ತ ಈ ಸಮಾರೋಪ ಸಮಾರಂಭ ನಮ್ಮ ಸರ್ಕಾರಗೂ ಆಗ್ರಹ ಮಲ್ಪರಲ್ಲ ಸಂಜೀವ ಕಾಣಿಯರಿಗೂ ಶಿಕ್ಷೆ ಆವಡು ಮನ್ನಂಚಿನ ಮುಲ್ಪ ಆಗ್ರಹವನ್ನು ಮಲ್ಪರಲ್ಲ ಇನ್ನಿತ್ತ ಈ ಒಂಜಿ ಸಮಾರೋಪ ಮಡಿಪನಂಚಿನ ವೇದಿಕೆ ಪಂಚಿನ ಮಾತಾ ಗಣ್ಯರೆಲ್ಲ ಸ್ವಾಗತ ಮಲ್ಪರಲ್ಲೇರು ಹಿಂದೂ ಜಾಗರಣ ವೇದಿಕೆದ ಗ್ರಾಮಾಂತರದ ಸಹ ಸಂಯೋಜಕರು ಶ್ರೀಯುತ ಸಮಿತ್ ರಾಜ್ ದರಗುಡ್ಡಮೇರು. ಹರಿ ಓಂ. ಭಜನಾ ಪರಿಷತ್ ಮೂಡುಬಿದಿರೆ ತಾಲೂಕು ಆಶ್ರಯಡು ನಡಪುನಂಚಿನ ಇನಿ ಸಂಜೀವ ಕಾಣಿಯೂರ್ನ ವಿರುದ್ಧ ಪೊಲೀಸ್ ಇಲಾಖೆ ಕೇಸು ದಾಖಲು ಮಲ್ಪಡು ఆయన ಬಂಧಿಸೋಡು ಬನ್ನಂಚಿನ ಉದ್ದೇಶದಿ ಒಂದಿನಿ ನಡತನಂಚಿನ ಪ್ರತಿಭಟನದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಚಿನ ಭಜನಾ ಪರಿಷತ್ದ ರಾಜ್ಯಾಧ್ಯಕ್ಷರಾಯಿನ ಚಂದ್ರಶೇಖರ್ ಮೇರ್ ನಮ್ಮ ಜೊತೆಯಲ್ಲೇ ಅವರನ್ನು ಪ್ರೀತಿಪೂರ್ವಕವಾದ ಸ್ವಾಗತಿಸ್ತವೆ. ಅಂಜನೆ ವಿಶ್ವ ಹಿಂದೂ ಪರಿಷತ್ದ ಕಾರ್ಯಾಧ್ಯಕ್ಷರಾಯನ್ನ ಶ್ಯಾಮ್ ಹೆಗ್ಡೆ ಉಳ್ಳರು ಅವರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತಿಸ್ತವೆ. ಭಜನಾ ಪರಿಷತ್ದ ಮೂಡುಬಿದಿರೆ ತಾಲೂಕದ ಅಧ್ಯಕ್ಷರಾಯನ್ನ ಲಕ್ಷ್ಮಣ್ ಸುವರ್ಣ ಉಳ್ಳರು ಅವರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತಿಸ್ತವೆ. ಹಿಂಜಾವೆ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾಯನ ಇನ್ನಿತ್ತ ದಿಕ್ಸೂಚಿ ಭಾಷಣ ಮಲ್ಪರ ಆಗಮಿಸಿದಂಚಿನ ಶ್ರೀಕಾಂತ್ ಶೆಟ್ಟಿ ಉಳ್ಳರು ಅವರೆಲ್ಲ ಆತ್ಮೀಯವಾದ ಸ್ವಾಗತಿಸವಂದಿಲ್ಲ. ಸಾಮಾಜಿಕ ಕಾರ್ಯಕರ್ತೆ ರಮಿತಾ ಶೈಲೇಂದ್ರ ಕಾರ್ಕಳ ನಮ್ಮೊಟ್ಟುಗುಲ್ಲರು ಅವರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತಿಸವೆ. ಅಂಚನೆ ಮೂಲ ಆಗಮಿಸಿದಂಚಿನ ಭಜನಾ ಪರಿಷತ್ತ ಮಾತಾ ತಂಡದಗಳೆಲ್ಲ ಆತ್ಮೀಯವಾದ ಸ್ವಾಗತಿಸವೆ. ಅಂಜನೆ ಭಜನಾ ಪರಿಷತ್ತ ಮಾತಾ ತರಬೇತುದಾರರ ಮೂಲರು ಅಗಲೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತಿಸವೆ. ಮಾಧ್ಯಮ ಮಿತ್ರರುಳ್ಳರು ಪೊಲೀಸ್ ಇಲಾಖೆದಕ್ಕಲುಳ್ಳರು ಅಗಲೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತಿಸವೆ. ಅಂಜನೆ ಆಗಮಿಸಿದಂಚಿನ ಮಾತಾ ಬಂಧುಳೆಲ್ಲ ಸ್ವಾಗತಿಸೋ ಬಂಧುಳೆ ಇವತ್ತು ಸಂಜೀವ ಕಾಣಿಯೂರು ಅನ್ನುವಂಥ ವ್ಯಕ್ತಿ ಹಿಂದೂ ಸಮಾಜದ ಬಗ್ಗೆ ಸುಮಾರು 2-3 ವರ್ಷಗಳಿಂದ ತನ್ನ ಫೇಸ್ಬುಕ್ಕಲ್ಲಿ ಜಾತಿಯ ಮಧ್ಯೆ ವಿಭಜನೆಯನ್ನು ಮಾಡುತ್ತಾ ಜಾತಿಯ ಬಗ್ಗೆ ಬರೆಯುತ್ತಾ ಹಿಂದೂ ಹೆಣ್ಣು ಮಕ್ಕಳನ್ನು ಅತ್ಯಂತ ತುಚ್ಛವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ಲಕ್ಷ ಹೆಣ್ಣು ಮಕ್ಕಳು ವ್ಯಭಿಚಾರ ಮಾಡುತ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರೂ ಪೊಲೀಸ್ ಇಲಾಖೆ ಇವತ್ತು ಯಾವುದೇ ಕಾನೂನು ಕ್ರಮವನ್ನು ಕೈಗೊಳ್ಳುವುದಿಲ್ಲ. ಫೇಸ್ಬುಕ್ಕಲ್ಲಿ ಹಿಂದೂ ಸಮಾಜದ ಹಿಂದೂ ಕಾರ್ಯಕರ್ತರು ಸಂಘಟನೆ ಕಾರ್ಯಕರ್ತರು ಯಾವುದೇ ಒಂದು ಬರಹವನ್ನು ಬರೆದರೆ ಮಂಗಳೂರಿನ ಕಮಿಷನರ್ ಪೊಲೀಸ್ ಆಯುಕ್ತರು ಕೂಡಲೇ ಸುಮೋಟೋ ಕೇಸನ್ನು ದಾಖಲಿಸಿದ್ದಾರೆ. ಬೇಲ ಆಗದಂಥ ಸೆಕ್ಷನ್ ಅಡಿ ಸುಮೋಟೋ ಕೇಸನ್ನು ದಾಖಲಿಸುವಂಥ ಕಮಿಷನರ್ ಅವರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 1 ಲಕ್ಷಕ್ಕೂ ಅಧಿಕ ಹೆಣ್ಣು ಮಕ್ಕಳು ವ್ಯಭಿಚಾರಿಗಳಿದ್ದಾರೆ ಅನ್ನುವಂಥ ಹೆಣ್ಣು ಮಕ್ಕಳನ್ನು ಅವಮಾನಿಸಿದರು ಸುಮೋಟೋ ಕೇಸನ್ನು ದಾಖಲಿಸುವುದಿಲ್ಲ. ಕೇಸನ್ನು ಕೊಟ್ಟರೂ
ಇವತ್ತು ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂಥ ಗೋಜಿಗೆ ಹೋಗುವುದಿಲ್ಲ. ಪೊಲೀಸ್ ಇಲಾಖೆ ನೆನಪಿಟ್ಟುಕೊಳ್ಬೇಕು, ಪೊಲೀಸ್ ಇಲಾಖೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ. ಆ ಇಲಾಖೆಯಲ್ಲಿ ಇರುವಂಥ ಹೆಣ್ಣು ಮಕ್ಕಳಿಗೂ ಆ ಸಂಜೀವ ಕಾಣಿಯವರು ಹೇಳಿದ್ದಾರೆ ಅನ್ನುವುದನ್ನು ಪೊಲೀಸ್ ಇಲಾಖೆ ನೆನಪಿಟ್ಟುಕೊಳ್ಳಬೇಕು. ಪೊಲೀಸ್ ಇಲಾಖೆ ಬೇರೆ ಹಿಂದೂ ಸಮಾಜದ ಕಾರ್ಯಕರ್ತರ ಮೇಲೆ ಮಾಡುವಂಥ ಕೇಸು ಮಾಡುವಂಥ ಇರುವ ಉತ್ಸಾಹ ಈ ಸಂಜೀವನ ಮೇಲೆ ಯಾಕೆ ಇಲ್ಲ ಅನ್ನುವಂತಹ ಸಮಾಜದ ಪ್ರಶ್ನೆ. ಸಮಾಜ ಅದನ್ನು ಕೇಳ್ತಿದ್ದೆ, ಜನರು ಕೇಳ್ತಿದ್ದಾರೆ. ಇವತ್ತು ಮೂಡಬಿದ್ರೆಯಲ್ಲಿ ಮೊನ್ನೆ ಮಂಗಳವಾರದಂದು ಭಜನೆ ತಂಡದಲ್ಲಿ ಹೋಗುವಂಥ ಒಬ್ಬ ಹೆಣ್ಣು ಮಗಳು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ ಇಲಾಖೆ ಇವತ್ತಿಗೆ 1 ವಾರ ಕಳೆದಿದೆ, ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಆದ ಕಾರಣ ಇವತ್ತು ಆದಿತ್ಯವಾರದಂದು ನಾವು ಪ್ರತಿಭಟನೆಯನ್ನು ಮಾಡಬೇಕಾಯಿತು. ಸಾವಿರ ಕಂಬದ ಬಸದಿಯಿಂದ ಇಲ್ಲಿಯವರೆಗೆ ಮೆರವಣಿಗೆ ಬಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಮುಂದಿನ ದಿನವೂ ಪೊಲೀಸ್ ಇಲಾಖೆ ಇದರ ಬಗ್ಗೆ ಕ್ರಮವನ್ನು ಒಂದು ವೇಳೆ ತೆಗೆದುಕೊಳ್ಳಲಿಕ್ಕೆ ವಿಫಲರಾದರೆ ಇಡೀ ಹಿಂದೂ ಸಮಾಜ ಸೇರಿಕೊಂಡು, ಇವತ್ತು ಕೇವಲ ಭಜನಾ ಪರಿಷತ್ನವರು ಬಂದು ಪ್ರತಿಭಟನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಸಮಾಜ ಸೇರಿಕೊಂಡು ಇಡೀ ಮೂಡಬಿದ್ರೆಯನ್ನೇ ಸ್ತಬ್ಧಗೊಳಿಸಿ ಪ್ರತಿಭಟನೆ ಮಾಡುವಂಥ ಅನಿವಾರ್ಯ ನಿರ್ಮಾಣ ಆಗಬಹುದು ಅನ್ನುವಂಥ ಪೊಲೀಸ್ ಇಲಾಖೆಗೆ ಹೇಳ್ತಾ, ಪೊಲೀಸ್ ಇಲಾಖೆ ಕೂಡಲೇ ಮೂಡಬಿದ್ರೆ ಠಾಣಾಧಿಕಾರಿ ಅವರ ಬಗ್ಗೆ ನಂಬಿಕೆ ಇದೆ ನಮಗೆ. ಒಬ್ಬ ದಕ್ಷ ಅಧಿಕಾರಿ ಇದ್ದೀರಿ ನೀವು ಕೂಡಲೇ ಆತನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು, FIR ಅನ್ನು ದಾಖಲಿಸಬೇಕು, ಕೂಡಲೇ ಅದನ್ನು ಬಂಧಿಸಿ ಅದನ್ನು ಜೈಲುಗಟ್ಟುವಂಥ ಕೆಲಸವನ್ನು ಮಾಡ್ತೀರನ್ನುವಂಥ ನಂಬಿಕೆ ಇದೆ. ಇನ್ನು 2 ದಿನ ನಿಮ್ಮ ಪ್ರಕ್ರಿಯೆಗೆ ನಾವು ಕಾಯ್ತೇವೆ. ಒಂದು ವೇಳೆ ನೀವು 2 ದಿನದ ಒಳಗೆ ಆತನನ್ನು FIR ದಾಖಲಿಸುವಂಥ ವ್ಯವಸ್ಥೆಯನ್ನು ಮಾಡುವುದಿಲ್ಲ ಅಂತಂದರೆ ನಾವು ಕೇಸನ್ನು ಕೊಟ್ಟರೆ ನಿಮಗೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಬೇಕಾಗ್ತದೆ. ಒಂದು ಹೆಣ್ಣು ಮಗಳಿಗೆ ಲೈಂಗಿಕ ದೌರ್ಜನ್ಯ ಮಾಡುವಂಥ ಹೇಳಿಕೆಯನ್ನು ಕೊಟ್ಟರೂ ಅದರ ಬಗ್ಗೆ ನೀವು ಕ್ರಮ ತಗೊಳ್ಳಿಕ್ಕೆ ನೀವು ತಯಾರಿಲ್ಲ. ಅದೇ ಕಾರ್ಯಕರ್ತರು ಬರೆದಾಗ ನೀವು ಯಾವ ಆಧಾರದ ಮೇಲೆ ನೀವು ಕ್ರಮ ತಗೊಳ್ತೀರಿ? ಡಾಕ್ಟರ್ ಅರುಣ್ ಉಲ್ಲಾರ್ ಅವರು ಹಿಂದೂ ಸಮಾಜದ ಸಂಸ್ಕಾರವನ್ನು ಕಳೆಯಿರಿ, ಹಿಂದೂ ಸಮಾಜದ ಶಾಲೆಗಳಲ್ಲಿ ಓದಿರಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರೆ ಅವರ ಮೇಲೆ ಬೇಲಾಗದಂಥ ಸೆಕ್ಷನ್ ಅಡಿ ನೀವು ಕೇಸನ್ನು ದಾಖಲಿಸ್ತೀರಿ. ಅದು ಕೂಡ ಸುಮೋಟೋ ಕೇಸನ್ನು ದಾಖಲಿಸ್ತೀರಿ. ಆದರೆ ಇವತ್ತು ಕೇಸು ಕೊಟ್ಟು ಸುಮಾರು 10 ದಿನವಾದರೂ ನೀವು ಕೇಸನ್ನು ದಾಖಲಿಸುವುದಿಲ್ಲ. ಪುತ್ತೂರಿನಲ್ಲಿ ಮೊನ್ನೆ ಪ್ರತಿಭಟನೆ ಮಾಡಿ DOSP ಅವರ ಕಚೇರಿಗೆ ಮುತ್ತಿಗೆ ಹಾಕಿದಾಗ ಹಿಂದೂ ಜಾಗರಣ ವೇದಿಕೆ ಅವತ್ತು ಹೋಗಿ ಇಲ್ಲವೇ ಇಲ್ಲ ಅವನು ಊರು ಬಿಟ್ಟು ಹೋಗಿದ್ದಾನಂತ ಹೇಳುವಂಥ DOSP ಅವರು, ನಾವು DOSP ಅವರ ಕಾರಿಗೆ ಗೆರವು ಹಾಕಿದ ಕೂಡಲೇ ಅವತರನ್ನು ಮನೆಯಿಂದ ಎತ್ತಾಕೊಂಡು ಬರ್ತಾರೆ. ಬಂದು ಸಂಜೆ ಹೊತ್ತಿಗೆ ಬಿಟ್ಟು ಅವರನ್ನು ವಾಪಸ್ ಬಿಟ್ಟು ಕಳಿಸ್ತಾರೆ. ಈ ಸರ್ಕಾರ ಆಡಳಿತ ಬಂದ ಮೇಲೆ ಹಿಂದೂಗಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ನಿತ್ಯ ನಿರಂತರವಾಗಿದೆ. ಈ ಪ್ರತಿಭಾ ಕುಲ ಎನ್ನುವಂಥ ಒಂದು ಹೆಣ್ಣು ಮಗಳ ಮೇಲೆ ಆದ ಅವಮಾನವನ್ನು ಅವಹೇಳನೆ ಮಾತನ್ನು ಯಾವುದೇ ಕಾರಣಕ್ಕೂ ಖಂಡಿಸುವುದಿಲ್ಲ. ಭಜನೆ ಮಾಡಿದರೆ ಸಂಘಟಕರು ಹಣ ಮಾಡ್ತಾರೆ, ಹೆಣ್ಣು ಮಕ್ಕಳನ್ನು ಕಾಲಿನಲ್ಲಿ ಕುಣಿಸ್ತಾರೆ ಅನ್ನುವಂಥ ಹೇಳಿಕೆ ಕೊಡುವಂಥ ಪ್ರತಿಭಾ ಕುಲಾಯಿ ಆಕೆಯ ಮನೆಯ ಕೂಗಳದ ದೂರದಲ್ಲಿ ಒಂದು ಹಿಂದೂ ಸಮಾಜದ ಹೆಣ್ಣು ಮಗಳನ್ನು ನನ್ನೊಂದಿಗೆ ಸಹಕರಿಸಲಿದ್ದಲ್ಲೇ 24 ಪೀಸ್ ಮಾಡ್ತೇನೆ, ಕೊಲೆ ಮಾಡ್ತೇನೆ ಅಂತ ಬೆದರಿಸುವಂಥ ಮತಾಂಧ ಭಯೋತ್ಪಾದಕ ಕಾಮುಕರ ಮೇಲೆ ಯಾವುದೇ ಮಾತನ್ನಾಡುವುದಿಲ್ಲ. ಹಿಂದೂಗಳು ಯಾವುದಾದ್ರೂ ಆಕೆ ವಾಟ್ಸಪ್ ಫೇಸ್ಬುಕ್ನಲ್ಲಿ ಕಮೆಂಟ್ ಮಾಡಿದ್ರೆ ಅವರ ಅಡ್ರೆಸ್ ಕೇಳುವಂಥವಳು. ಇವತ್ತು ಅವಳಿಗೆ ನಾನು ಕೇಳ್ತೇನೆ, ನಿನ್ನ ಮನೆಯ ಪಕ್ಕದಲ್ಲೇ ಒಬ್ಬ ವಿಕೃತ ಕಾಮಿ ಹಿಂದೂ ಹೆಣ್ಣು ಮಗಳನ್ನು 24 ಪೀಸ್ ಮಾಡ್ತೇನೆ ಅಂತ ಇವತ್ತು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಆಸ್ಪತ್ರೆಯಲ್ಲಿ ಹೆಣ್ಣು ಮಗಳು ಮಲಗಿದಲ್ಲ, ಅವಳ ಮನೆಯ ನಿನಗೆ ಅಡ್ರೆಸ್ ಜ್ಞಾಪಕ ಬರೋದಿಲ್ವಾ? ಅವಳ ಮನೆಗೆ ನಿನಗೆ ಹೋಗ್ಲಿಕ್ಕೆ ಆಗುದಿಲ್ವಾ? ನೀನು ತಾಕತ್ತಿದ್ದರೆ ಆ ಹೆಣ್ಣು ಮಗಳ ಮನೆಗೆ ಹೋಗಿ ಆ ಯಾರು ಕಾಮಾಂಧನಿದ್ದಾನೋ, ವಿಕೃತ ಕಾಮಿದ್ದಾನೋ ಆತನ ಮನೆಗೆ ಹೋಗಿ ತಾಕತ್ತಿದ್ರೆ ಅವನ ಕುತ್ತಿಗೆ ಕೈ ಹಾಕ್ಬೇಕು. ನೀನು ಹಿಂದೂಗಳ ಮೇಲೆ ಕಮೆಂಟ್ ಮಾಡಿದ್ರೆ ಅವರ ಮೇಲೆ ಕುತ್ತಿಗೆ ಕೈ ಹಾಕ್ತೀನಿ ನೀನು. ಇಂಥ ಹಿಂದೂ ಸಮಾಜದಲ್ಲೇ ಇದ್ದುಕೊಂಡು ಹಿಂದೂಗಳ ವಿರುದ್ಧ ಮಾತಾಡಿದರೆ ಪ್ರಚಾರ ಸಿಗುತ್ತೆ ಅನ್ನುವ ತೆವಲಿಗೆ ಹಿಂದೂ ಸಮಾಜದ ಮೇಲೆ ಮಾತಾಡುವಂಥವರಿಗೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಇಂಥದ್ದು ನೀವು ಮಾಡಿದರೆ ಹಿಂದೂ ಸಮಾಜವೇ ಉತ್ತರ ಕೊಡ್ತದೆ. ಫೇಸ್ಬುಕ್ನಲ್ಲಿ ಬರೆಯಲಿಕ್ಕೆ ಸಂಜೀವ ಕಾಣಿಯವರಿಗೆ ಕೈಯೂ ಇರುವುದಿಲ್ಲ. ಅದನ್ನು ಹಿಂದೂ ಸಮಾಜ ಮಾಡಲಿಕ್ಕೆ ಹೊರಟ್ರೆ
ನಿಮ್ಮಂತ ಯಾರು ದುಷ್ಟರು ಉಳಿಯುವುದಿಲ್ಲ ಅನ್ನೋ ಎಚ್ಚರಿಕೆ ಮಾತೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಹಿಂದೂ ಜಾಗರಣ ವೇದಿಕೆದ ಗ್ರಾಮಾಂತರದ ಸಹ ಸಂಯೋಜಕರು ಈ ಒಂಜಿ ಭಜನೆದ ವಿರುದ್ಧ ಅವಹೇಳನ ಪಾತ್ರ ನಂಚಿನ ಸಂಜೀವ ಪೂಜಾರಿನ ಬೆದ್ದು ಪ್ರಕಾರವಾದ ನಚ್ಚಿನ ಸಮಿತಿ ರಾಜ್ ದರ್ಗುಡ್ಡೆ ಮೆರೆಗಲ ಈ ಕಾರ್ಯಕ್ರಮಡು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಮಾಡ್ತಂದಲ್ಲ. ಆತ್ಮೀಯರೇ, ಇನಿ ಮೂಡಬಿದ್ರಿ ತಾಲೂಕುದ ಭಜನಾ ಪರಿಷತ್ತದ ಸದಸ್ಯರ ನಕಲ್ನ ಮೆರವಣಿಗೆ ಎಂಚಂದಿತ್ತಂದ ಮಾತ ಭಜನೆ ಮಲ್ಪಂಚಿನ ಭಜಕೇರು ಕೈಟ್ ತಾಲನು ಪತ್ತೊಂದು ಕಾರಕ್ಕೆ ಜೋಡು ಪಡ ಅಂದೆ ಶಾಂತವಾದ ಬತ್ತದ ಇನಿ ಆದಿಶಕ್ತಿನ ಸಾನ್ನಿಧ್ಯದ ಎದುರು ಬತ್ತುತ್ತೇರು. ಒಂದು ಮೂಡಬಿದ್ರೆ ಭಜನಾ ಪರಿಷತ್ ತಕ್ಕಲು ಮಲ್ತರಂಚಿನ ಪ್ರತಿಭಟನೆ. ಈ ಪ್ರತಿಭಟನೆಗೆ ಸರ್ಕಾರ ಎಚ್ಚೆತ್ತದ ಸಂಜೀವ ಪೂಜಾರಿಗೆ ಶಿಕ್ಷೆ ಕೋರಿಂದ ಅಂಡ ಇಡೇ ಮುಗ್ಗಿಂಡು ಅವು ಬರ್ದು ಶಿಕ್ಷೆ ನನಲ ಕೋರ್ಜಿಂದ ಅನ್ಪಂಡ ಇನಿ ಭಜನಾ ಪರಿಷತ್ತದ ಮೆರವಣಿಗೆ ನನ್ನ ದುಂಬುಗು ಈ ಆದಿಶಕ್ತಿನ ಸಾನ್ನಿಧ್ಯಗೂ ಮೂಡುಬಿದ್ರೆದ ವಿಶ್ವ ಹಿಂದೂ ಪರಿಷತ್ ಆದಿಪ್ಪು ಬಜರಂಗದಳ ಆದಿಪ್ಪು ಹಿಂದೂ ಜಾಗರಣ ವೇದಿಕೆ ದಾಖಲೆ ಸೇರೊಂದು ಮೂಲು ಆದಿಶಕ್ತಿಗೆ ಭಜನೆಲ್ಲ ಹಾಕೊಂಡು ಅವೆತ್ತ ಒಟ್ಟಿಗೆ ಮುಲ್ಪ ಒಂಜಿ ಕೋರಿನ ಬಲಿ ಕೊರ್ಪಣ ಕಾರ್ಯಕ್ರಮ ನಡಪುಂಡು ಆ ಬಲಿ ಕೊರ್ಪಣ ಕಾರ್ಯಕ್ರಮಕ್ಕೂ ನಮ್ಮ ಬಜರಂಗದಳ ಜಾಗರಣ ವೇದಿಕೆ ವಿಶ್ವ ಹಿಂದೂ ಪರಿಷತ್ತದ ಜವರ ನಕಲೆ ತಯಾರುಳ್ಳೇರ ಒಂದು ಎಚ್ಚರಿಕೆ ಪನ್ಪಣವೇನು ನೆನಪುದಿದ್ದು ಸರ್ಕಾರ ಆಯ್ನತ್ತು ಬೇಗ ಸಂಜೀವ ಕಾಣಿಯವರಿಗೂ ಶಿಕ್ಷಣ ಕೊರಡು ಪಣದ ವಿನಂತಿ ಸಬಂದು ಇತ್ತೆ ಈ ಸಭೆನ ಉದ್ದೇಶ ನಮ್ಮ ಎದುರು ಪಾತ್ರರುಳ್ಳೇರು ಹಿಂದೂ ಮುಖಂಡರಾದಿತ್ತೊಂದು ಅವೇತೋ ಧರ್ಮ ಜಾಗೃತಿ ಸಭೆಟ್ಟು ಜವನರಿಗೆ ಅಂಚೆನೆ ಮಾತಾ ಹಿಂದೂ ಸಮಾಜಗೂ ಎಚ್ಚರಿಕೆದ ಪಾತ್ರನ ಕೊರಂದಿ ಪ್ರಂಚನ ನಮ್ಮ ಪೆರ್ಮೆದ ಶ್ರೀಕಾಂತ್ ಶೆಟ್ಟರು ಈ ಒಂದು ಸಭೆಯ ಉದ್ದೇಶದ ಪಾತ್ರ ಪಣದಿ ಪೊರ್ತರು ವಿನಂತಿ ಸಹೊಂದಲ್ಲ. ವಾಗರ್ತ ವಿವ ಸಂಪ್ರೋಕ್ತವು ವಾಗರ್ತ ಪ್ರತಿಪತ್ತಯೇ ಜಗತಾ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಭಜನಾ ಪರಿಷತ್ ಮೂಡುಬಿದಿರೆ ಇದರ ಆಶ್ರಯದಲ್ಲಿ ಇವತ್ತು ನಡೀತಾ ಇರುವಂತಹ ಈ ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ ಸೇರಿರುವಂತಹ ನನ್ನ ಎಲ್ಲ ಆತ್ಮೀಯ ಸಮಾಜಾಭಿಮಾನಿ ಬಂಧುಗಳೇ, ಆಗದಿಂದ ಈ ವೇದಿಕೆಯಲ್ಲಿ ಯಾರೋ ಒಬ್ಬ ಮನುಷ್ಯನ ಹೆಸರನ್ನ ಪದೇ ಪದೇ ನಾವು ಉಚ್ಚಾರ ಮಾಡ್ತಾ ಇದ್ದೇವೆ. ನನಗನಿಸುತ್ತೆ ನಾವು ಇಷ್ಟೊಂದು ದೊಡ್ಡ ಸಭೆಯನ್ನು ಮಾಡಿ 4ರ ಸೆನ್ಸಸ್ ನಡೆದಂಥ ಸಂದರ್ಭದಲ್ಲಿ ಅಲ್ಲಿಯ 50% ಜನ ನಾವು ನಾನ್ ರಿಲಿಜಿಯಸ್, ನಾವು ಯಾವುದೇ ಧರ್ಮಕ್ಕೆ ಸೇರದವರು ಅಂತ ಹೇಳಿ ಬರೆದು ಕೊಟ್ಟಿದ್ದಾರೆ. ಅಂದರೆ ಯಾವ ದೇಶ ನಮ್ಮ ಮೇಲೆ ಕ್ರಿಶ್ಚಿಯಾನಿಟಿಯನ್ನು ಹೇರುವಂಥ ಪ್ರಯತ್ನವನ್ನು ಮಾಡಿತೋ ಆ ದೇಶದಲ್ಲೇ ಇವತ್ತು ಕ್ರಿಶ್ಚಿಯಾನಿಟಿ ಸಾಯ್ತಾ ಇದೆ. ಆದರೆ ಭಾರತ ಅನ್ನುವಂಥ ಒಂದು ದೇಶ 1000 ವರ್ಷದ ಗುಲಾಮಗಿರಿಯ ನಂತರ ಇವತ್ತು ತನ್ನ ಸ್ವಂತ ಕಾಲಿನಲ್ಲಿ ನಿಂತು ಸ್ವಾಭಿಮಾನದಿಂದ ತಲೆ ಎತ್ತಿ ನಿಂತಿರುವಂಥ ಈ ಸಮಾಜ ಪ್ರತಿಯೊಂದು ಮನೆಗಳಲ್ಲಿ ಪ್ರತಿಯೊಂದು ಮಗುವು ಕೂಡ ಧರ್ಮವನ್ನು ಅನುಸರಿಸ್ತಾ ದೇವತಾ ಭಕ್ತಿ, ಆಧ್ಯಾತ್ಮ, ಆರಾಧನೆಗಳು, ಇತಿಹಾಸ, ಪರಂಪರೆ, ಸಂಸ್ಕಾರ ಈ ಎಲ್ಲ ವಿಚಾರಗಳ ಬಗ್ಗೆ ಗಮನವನ್ನು ಹರಿಸ್ತಾ ಇರುವಂಥದ್ದು ಇದು ಎಲ್ಲೋ ಒಂದು ಕಡೆಯಲ್ಲಿ ಭಾರತ ವಿರೋಧಿಗಳಿಗೆ, ಅದರಲ್ಲೂ ಕೂಡ ಹಿಂದೂ ವಿರೋಧಿ ಶಕ್ತಿಗಳಿಗೆ ಇದು ಬಲವಾಗಿ ಕಾಡ್ತಾ ಇರುವಂಥ ಒಂದು ಸಮಸ್ಯೆ. ನಾವೇ ನೋಡಿದ್ದೀವಿ, ಒಂದು 10-20 ವರ್ಷದ ಹಿಂದೆ ಯಾವುದೇ ಒಂದು ಊರಿನ ಮೆರವಣಿಗೆಗಳು ನಡೆಯುತ್ತಿದ್ರೆ ಡಿಜೆಯ ಮುಂಭಾಗದಲ್ಲಿ ಕಂಠಮಟ್ಟಕ್ಕೆ ಕುಡಿದುಕೊಂಡು ಅನೇಕ ಜನ ಅಸಭ್ಯವಾಗಿ ವರ್ತನೆಯನ್ನು ಮಾಡ್ತಾ ತಾಯಂದಿರು ಅಲ್ಲಿ ಹೋಗೋದಕ್ಕೆ ಅವಕಾಶವೂ ಇಲ್ಲ. ಆ ರೀತಿಯ ಅಸಭ್ಯವಾದಂಥ ಮೆರವಣಿಗೆಗಳೇ ನಮ್ಮ ಬೀದಿಗಳಲ್ಲಿ ನಡೀತಾ ಇತ್ತು. ಅದೊಂದು ರೀತಿಯಲ್ಲಿ ಕುಡುಕರ ಸಂತೆಯ ರೀತಿಯಲ್ಲಿ ನಡೀತಾ ಇದ್ದಂಥ ಕಾರ್ಯಕ್ರಮಗಳು. ಆದರೆ ಇವತ್ತು ನೀವು ದಕ್ಷಿಣ ಕನ್ನಡದ ಯಾವುದೇ ಮೆರವಣಿಗೆಗಳನ್ನು ನೋಡಿದರೂ ಕೂಡ ಅಲ್ಲೆಲ್ಲೂ ಕೂಡ ಅಶ್ಲೀಲತೆ ಇಲ್ಲ, ಅಸಭ್ಯತೆ ಇಲ್ಲ. ಕೈಯಲ್ಲಿ ತಾಳವನ್ನು ಹಿಡಿದಂಥ ತಾಯಂದಿರು, ಸಹೋದರಿಯರು ಇಡೀ ಒಂದು ಆ ಮೆರವಣಿಗೆಯನ್ನು ಆಧ್ಯಾತ್ಮದ ಮೂಲಕ ಸಮಾಜಕ್ಕೆ ಸಂದೇಶವನ್ನು ಕೊಡುವ ಮೂಲಕ ಇಡೀ ರಾಜ್ಯವಲ್ಲ ದೇಶದ ಜನರೇ ತಿರುಗಿ ನೋಡುವಂಥ ಕೆಲಸವನ್ನು ನಮ್ಮ ಕರಾವಳಿ ಜಿಲ್ಲೆಯ ಭಜನಾ ತಂಡಗಳು ಮಾಡಿವೆ. ಹಾಗಾಗಿ ಯಾರೋ ಹಿಂದೂ ಸಮಾಜವನ್ನು ಬಡಿಬೇಕು ಅನ್ನುವಂಥ ಷಡ್ಯಂತ್ರ ಮಾಡ್ತಾ ಇರೋರಿಗೆ ಇವತ್ತು ಬಹಳ ದೊಡ್ಡ
ತಡೆಯಾಗಿ ಕಾಣುತ್ತಾ ಇರುವವರು ಯಾರು ಕೇಳಿದ್ರೆ ನಮ್ಮ ಭಜನಾ ಮಂಡಳಿಗಳು ಕೈಯಲ್ಲಿ ತಾಳವನ್ನು ಹಿಡಿದು ಭಜನೆಯನ್ನು ಮಾಡ್ತಾ ಭಜನೆಯ ಮೂಲಕ ಸಮಾಜದ ವಿಭಜನೆಗಳನ್ನು ಅಳಿಸಿ ಒಂದು ಸದೃಢವಾದಂಥ ಸಮಾಜವನ್ನು ಕಟ್ಟುವ ಸಂಕಲ್ಪವನ್ನು ತೊಟ್ಟಂಥ ನಮ್ಮ ತಾಯಂದಿರು, ನಮ್ಮ ಸಹೋದರಿಯರು, ಈ ಭಜನಾ ಮಂಡಳಿಯ ಭಜಕರು, ಇವರು ನಮ್ಮ ಎಲ್ಲ ಧರ್ಮ ವಿರೋಧಿಗಳ ಕೆಂಗಣ್ಣಿಗೆ ಇವತ್ತು ಗುರಿಯಾಗ್ತಾ ಇದ್ದಾರೆ. ನಾವು ಪಂಢರಾಪುರದ ವಿಠಲನನ್ನ ನಾದ ಬ್ರಹ್ಮ ಅಂತ ಕರಿತೀವಿ. ಪಂಢರಾಪುರದ ವಿಠಲನನ್ನ ದರ್ಶನ ಮಾಡಬೇಕು ಅಂತ ಅಂಬೇಡ್ಕರ್ ಅವರ ಪತ್ನಿ ರಮಾತಾಯಿ ಅವರ ಆಸೆಯನ್ನು ಪಟ್ಟರು. ಅಂಬೇಡ್ಕರ್ ಅವರು ಹೇಳ್ತಾರೆ, ಆ ದೇವಸ್ಥಾನದ ಒಳಗಡೆ ನಮಗೆ ಪ್ರವೇಶ ಇಲ್ಲ, ನಾನು ನಿನ್ನನ್ನು ಕರೆದುಕೊಂಡು ಹೋದರೂ ಕೂಡ ನಮ್ಮನ್ನು ದೇವಸ್ಥಾನದ ಒಳಗಡೆ ಬಿಡೋದಿಲ್ಲ. ಆ ರೀತಿಯ ಅಸ್ಪೃಶ್ಯತೆ ಇದೆ ಅಲ್ಲಿ. ನಮ್ಮನ್ನು ಮನುಷ್ಯರ ರೀತಿಯಲ್ಲಿ ಕಾಣುವ ಒಂದು ವರ್ಗವೇ ಸತ್ತು ಹೋಗಿದೆ ಇಲ್ಲಿ. ಆ ದೇವಸ್ಥಾನದ ಒಳಗೆ ನಮಗೆ ಪ್ರವೇಶ ಇಲ್ಲ ಅಂತ ಹೇಳಿದ್ರು ಅಂಬೇಡ್ಕರ್. ಆದರೆ ಮರಣಶಯ್ಯೆಯಲ್ಲಿ ಇನ್ನೇನು ನಾಳೆ ನಾಡಿದ್ರಲ್ಲಿ ತನ್ನ ಕೊನೆಯ ದಿನಗಳನ್ನು ಎಣಿಸ್ತಾ ಇರುವಂಥ ಅಂಬೇಡ್ಕರ್ ಅವರ ಪತ್ನಿ ಹಠ ಬಿಡಲಿಲ್ಲ. ಅಂಬೇಡ್ಕರ್ ಅವರು ತನ್ನ ಎರಡೂ ಕೈಗಳಲ್ಲಿ ಪತ್ನಿಯನ್ನು ಎತ್ತುಕೊಂಡು ಪಂಢರಾಪುರಕ್ಕೆ ಬಂದರೆ ಅಲ್ಲೊಂದು ಚೋಕಾಮೇಳನ ಸಮಾಧಿ ಇದೆ. ಆ ಸಮಾಧಿಯಿಂದ ಮುಂದಕ್ಕೆ ಹೋಗೋದಕ್ಕೆ ಅಂಬೇಡ್ಕರ್ ಅವರಿಗೆ ಅವಕಾಶವನ್ನು ಕೊಡಲಿಲ್ಲ. ಅಂಬೇಡ್ಕರ್ ಅವರು ಅವತ್ತು ಶಪಥವನ್ನು ಮಾಡ್ತಾರೆ, ಯಾವ ಪಂಢರಾಪುರದ ವಿಠಲನನ್ನು ನೆನಪು ಮಾಡಿಕೊಂಡು ನನ್ನ ಪತ್ನಿ ತನ್ನ ಕೊನೆಯ ಕಾಲದಲ್ಲಿ ಕೂಡ ಪಂಢರಾಪುರದ ವಿಠಲನ ದರ್ಶನವನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲೋ, ಆ ಪಂಢರಾಪುರದ ಒಳಗಡೆ ಸಮಾಜದ ಕಟ್ಟ ಕಡೆಯ ಮನುಷ್ಯನನ್ನು ಕೂಡ ನಾನು ಪ್ರವೇಶವನ್ನು ಮಾಡಿಸ್ತೀನಿ, ಆ ರೀತಿಯ ಕಾನೂನನ್ನು ಮಾಡ್ತೀನಿ ಅಂತ ಅಂಬೇಡ್ಕರ್ ಅವರು ಛಲವನ್ನು ತೊಟ್ಟರು. ಇವತ್ತು ಪಂಢರಾಪುರದ ವಿಠಲನನ್ನು ನಾವು ನೀವು ಎಲ್ಲರೂ ಕೂಡ ಮುಟ್ಟಿ ಪೂಜೆಯನ್ನು ಮಾಡಬಹುದು. ಆ ಪಂಢರಾಪುರ ಭಕ್ತಿ ಪಂಥದ ಮೂಲಕ, ಭಜನೆಯ ಮೂಲಕ ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಮಾಡಿತು. ಯಾರೋ ಒಬ್ಬ ಸಂತ ಚೋಕಾಮೇಳ, ದಲಿತ ಸಮಾಜದಿಂದ ಬಂದಂಥ ಸಂತ ಹೇಳ್ತಾನೆ, ಅಭಿರ ಗುಲಾಳ ಉದಳಿತ ರಂಗ ನಾಥಾಗರಿ ನಾಚೆ ಮಾಸ ಸಖಾ ಪಾಂಡುರಂಗ. ರಂಗ ವಿಠಲನನ್ನ ಮನೆಯಲ್ಲೇ ಬಂದು ನಲಿತಾನೆ, ನಾನು ಭಜನೆಯನ್ನು ಮಾಡ್ತಾ ಇರಬೇಕಿದ್ರೆ ವಿಠಲನನ್ನ ಕಣ್ಣ ಮುಂದೆ ನಲಿತಾನೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಡಂಬಾಚಾರಗಳು, ಎಲ್ಲ ಕಂದಾಚಾರಗಳು, ಎಲ್ಲ ಮೂಢನಂಬಿಕೆಗಳ ಆಚೆ ಇಡೀ ಸಮಾಜದಲ್ಲಿ ಆಧ್ಯಾತ್ಮಿಕ ಭಾವವನ್ನು ಇವತ್ತಿಗೂ ಬಲಗೊಳಿಸಿರುವಂಥದ್ದು ಯಾವುದು ಕೇಳಿದ್ರೆ ಅದು ಭಜನೆಗಳು. ಭಜನೆಯ ಮೂಲಕ ನಮ್ಮ ಪ್ರತಿಯೊಬ್ಬ ಹಿರಿಯರ ದಿನಚರಿಗಳು ಆರಂಭ ಆಗ್ತಾ ಇದ್ವು. ಆ ಭಜನೆಯ ಬಲವನ್ನು ನಾನು ಹೇಳಬೇಕು. ನಾವೆಲ್ಲರೂ ಇವತ್ತು ಕನಕದಾರ ಸ್ತೋತ್ರ ಅಂತ ಒಂದು ಮಂತ್ರವನ್ನು ಪಠಣ ಮಾಡ್ತೀವಿ. ಶಂಕರಾಚಾರ್ಯರು ಭಿಕ್ಷಾಟನೆಯನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕಿದ್ರೆ ಒಂದು ಮನೆಯ ಮುಂಭಾಗಕ್ಕೆ ಹೋಗ್ತಾರೆ. ಭಿಕ್ಷಾಂ ದೇಯಿ ಅಂತ ಹೇಳಿದಾಗ ಒಬ್ಳು ಹಣ್ಣು ಮುದುಕಿ ಮನೆಯಿಂದ ಹೊರಗೆ ಬಂದರು. ನನ್ನ ಮನೆಯಲ್ಲಿ ಕೊಡೋದಕ್ಕೆ ಏನಿಲ್ಲ, ಒಂದು ಒಣಗಿದಂಥ ಒಂದು ನೆಲ್ಲಿಕಾಯಿ ಇದೆ, ಇದನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆ ನೆಲ್ಲಿಕಾಯಿಯನ್ನು ಭಿಕ್ಷಾಪಾತ್ರೆಗೆ ಹಾಕಿದಾಗ ಆ ಹಿರಿಯ ವಯಸ್ಸಿನ ವೃದ್ಧೆಯ ಮನಸ್ಸಿನ ಭಕ್ತಿಯನ್ನು ಗಮನಿಸಿದಂಥ ಶಂಕರಾಚಾರ್ಯರು ಆ ತಾಯಿಯನ್ನು ಸ್ತುತಿ ಮಾಡಿ ಆ ಒಣಗಿದ ನೆಲ್ಲಿಕಾಯಿಯನ್ನು ಆಕಾಶಕ್ಕೆ ಹಾರಿಸಿದ್ರಂತೆ. ಅಲ್ಲಿಂದ ಸುವರ್ಣ ವರ್ಷ ಬಂಗಾರದ ಮಳೆಯಾಯಿತು ಅಂತ ಹೇಳ್ತಾರೆ. ಅದನ್ನು ಕನಕದಾರ ಸ್ತೋತ್ರ ಅಂತ ಹೇಳ್ತೀವಿ ನಾವು. ಹೀಗಾಗಿ ಆ ಸ್ತುತಿ ಮಾಡುವಂಥ, ದೇವರನ್ನ ಹೊಗಳುವಂಥ, ದೇವರನ್ನ ಭಜಿಸುವಂಥ ಪರಂಪರೆ ಸನಾತನ ಹಿಂದೂ ಧರ್ಮದ ಬಹಳ ಪ್ರಾಚೀನವಾದಂಥ ಪರಂಪರೆ. ಯಾವ ಸಂದರ್ಭದಲ್ಲಿ ಈ ದೇಶದ ಮೇಲೆ ಇಸ್ಲಾಮಿನ ದಾಳಿ ನಡೆಯಿತು, ಇಸ್ಲಾಮಿನ ದಾಳಿಗೆ ನಮ್ಮ ಅನೇಕ ಮಠ ಮಂದಿರಗಳು ನಾಶ ಆಯಿತು. ಮಠ ಮಂದಿರಗಳು ನಾಶ ಆಗಿ ಜನರು ಆಧ್ಯಾತ್ಮಿಕವಾದಂಥ ದಾರಿಯನ್ನು ತಪ್ಪುತ್ತಾ ಇದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಸಂತ ಮಹಂತರು ಎದ್ದು ನಿಲ್ಲುತ್ತಾರೆ. ಹೇಳ್ತಾರೆ, ಮನಸ್ಸಿನ ಒಳಗಡೆ ಭಗವಂತನನ್ನು ಜ್ಞಾನಿಸಿ, ಕಶಾಸಾಟಿ ಏವು ದೇವ ತುಸಾ ಮಂದಿರಾತ ಮೂರ್ತಿ ತುಜೆ ಅಸತೆ ಮಾಜ ನಿತ್ಯ ಅಂತರಾತ. ನಿನ್ನ ಮೂರ್ತಿ ನನ್ನ ಮನಸ್ಸಿನಲ್ಲಿದೆ, ನನ್ನ ಮನಸ್ಸಿನಲ್ಲಿ ಭಕ್ತಿಯನ್ನು ಮಾಡ್ತೀನಿ, ಭಜನೆಯನ್ನು ಮಾಡ್ತೀನಿ ಅಂತ ಹೇಳಿ ಮನೆಗಳನ್ನೇ ದೇವಸ್ಥಾನ ಮಾಡಿ ಆ ಭಜನೆಯ ಪರಂಪರೆಯ ಮೂಲಕ ಸನಾತನ ಹಿಂದೂ ಧರ್ಮವನ್ನು ಆ ಸಂದಿಗ್ಧ ಕಾಲದಲ್ಲಿ ಉಳಿಸಿಕೊಟ್ಟವರು ದಾಸ ಪರಂಪರೆ, ಹರಿದಾಸರು, ಆಳ್ವಾರರು, ನರಸಿಂಹ ಮೆಹ್ತಾ, ನಾಮದೇವ್, ಒಬ್ಬೊಬ್ಬ ಮಹಾಪುರುಷರು. ಇಡೀ ಮಹಾರಾಷ್ಟ್ರದಾದ್ಯಂತ ಈ ಒಂದು ಭಕ್ತಿಯ ಚಳವಳಿ ಆರಂಭ ಆಯಿತು. ಆ ಒಬ್ಬ ದಾಸ ಶ್ರೇಷ್ಠನ ಪಾದ ಕಮಲದಲ್ಲಿ ಒಬ್ಬ ಶಿಷ್ಯ ತಾಳವನ್ನು ಕೆಳಗಿಟ್ಟು ತಲವಾರನ್ನು ಕೈಗೆತ್ತಿಕೊಳ್ತಾನೆ. ಹಿಂದೂ ಧರ್ಮ ಪ್ರತಿಷ್ಠಾಯೈ ಸಿದ್ಧ ಖಡ್ಗ ಸದಾವಯಂ. ಹಿಂದೂ ಧರ್ಮದ ಪ್ರತಿಷ್ಠೆಗಾಗಿ ನನ್ನ ಕತ್ತಿ ಯಾವತ್ತಿಗೂ ಸಿದ್ಧ ಇದೆ ಅಂತ ಹೇಳಿದ. ಒಂದು ಕಡೆಯಲ್ಲಿ ಸಂತ ರಾಮ ಸಮರ್ಥ ರಾಮದಾಸರ ನೇತೃತ್ವದಲ್ಲಿ ಇಡೀ ಭಜನೆ ಕೊಂಕಣ ಸೀಮೆಯ ತುಂಬ ಆ ತಾಳದ ತಂಬೂರಿಯ ನಾದಗಳು ಮೇಳೈಸ್ತಾ ಇರುವಂಥ ಸಂದರ್ಭದಲ್ಲಿ
ಈ ಕಡೆ ಛತ್ರಪತಿ ಶಿವಾಜಿ ಮಹಾರಾಜರು ಮಾವಳಿ ಪೌರರ ನೇತೃತ್ವದಲ್ಲಿ ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಕುದುರೆಯ ಕರಬುಡದ ಮೂಲಕ ಆ ಭಗವಧ್ವಜವನ್ನು ಹಾರಿಸಿ ಕೊಂಕಣದ ಪ್ರಾಂತದ ತುಂಬ ತೋರಣಗಡ, ಚಾಕಣಗಡ, ಪನ್ನಾಳಗಡ, ಪಾವನಕಿಂಡಿ, ಪುರಂದರಗಡ, ರಾಯಗಡ ಕೋಟೆಯ ಮೇಲೆ ಕೋಟೆಯನ್ನು ಗೆದ್ದು ಹಿಂದೂ ಸಮಾಜಕ್ಕೆ ಒಂದು ಭದ್ರವಾದಂಥ ಬುನಾದಿಯನ್ನು ಹಾಕಿಕೊಟ್ರು. ಹಾಗಾಗಿ ಭಜನೆ ಅಂದರೆ ಅದು ಕೇವಲ ಭಜನೆ ಅಲ್ಲ, ಹಿಂದೂ ಧರ್ಮದ ಅಂತಸತ್ವ ಅಡಗಿರುವಂಥದ್ದು ಭಜನೆಯಲ್ಲಿ. ಇವತ್ತು ಯಾರೋ ಒಬ್ಬಳು ಸುರತ್ಕಲ್ನಲ್ಲಿ ಹೇಳ್ತಾಳಂತೆ, ರಸ್ತೆಗಳಿರೋದು ಭಜನೆ ಮಾಡೋದಕ್ಕಲ್ಲ ಅಂತ ಹೇಳ್ತಾರೆ. ರಸ್ತೆಲು ಭಜನೆ ಮಲ್ಪರ ಇಪ್ಪುನ ಹತ್ತೊಂದು ಅನ್ಬೋಳಿಗೆ ಅಲ್ಲ ಬಕರ್ದಾಯ ರಸ್ತೆ ಜತ್ತು ಪಿರಿಯಡ್ ಇಪ್ಪುನ ಅಂದ ಅಲ್ಲಡಕ್ಕೆ ನೋಡಿದೆ ಬಂದಾಗ ಅಲ್ಲಿ ಜತ್ತು ಪಿರಿಯಡ್ನ ವಿಡಿಯೋಲು ಮತ್ತೊಲ್ಲ ರಸ್ತೆ ಹಿಡಿದು ಅದೊತ್ತು ಈ ಪ್ರತಿಭೆಲೆ ಮತ್ತು ಅವಕಾಶ ಕೊರಲ್ಲ ಪೋಡಿ ಹಾಪುಂಡು ಎಂಚೆಂಚಿನ ಪ್ರತಿಭೆಲು ಮತ್ತು ಉಲ್ಲೈತೆ ಆಯ್ ಸಂಜು ಕಾಣಿಯೂರು ಆಯ್ ಬೈಯಡೊಂಜಿ ಗಡಂಗ್ ಬೋದು 90 ರನ್ನಿಂಗ್ ಇರಾಕೆ ಅಲ್ಪನೆ ಬರ್ದ ಅಲ್ಪನೆ ಇಲ್ಲ ಬೋಪನ ಹಚ್ಚಿದ್ನ ರನ್ನಿಂಗ್ ಇರಾಕೆ ಅಂಚಿತ ನಗಲು ಮಾತ ಇನಿ ಪಾತೆರ್ನದ ಆಯ್ಕೆ ನಂಡ ಮೂಲಜಿ ಸರ್ಕಾರ ಅಂಚಿತ್ನ ಬೈದನು ಎಂದು ದುಂಬ ಧೈರ್ಯತೆಜಿ ಇನಿ ರಾಜ್ಯಡೊಂಜಿ ಸರ್ಕಾರ ಬೈದನು ಹಿಂದುಲ್ನ ಭಾವನೆಗೆ ಏತೇತಕ್ಕೆ ಮಲ್ಪಲೆ ದಾಲಾಪುಜಿ ಮನ್ಪುನ ಒಂಜಿ ಆತ್ಮವಿಶ್ವಾಸಗಲಿಡ ಉಂಡು. ಹಿಂದುಲ್ನ ಬಗ್ಗೆ ಬಾಯಿ ಬತ್ತಿನ ಬರಲೆ, ಹಿಂದುಲ್ನ ಬಗ್ಗೆ ಬಾಯಿ ಬತ್ತಿನ ಪಾತಿರ್ಲೆ, ಭಜನೆಗೆ ನೆರಲೆ, ದೇವರಿಗೆ ನೆರಲೆ, ಶಾಲದ ಮೈದಾನದಲ್ಲಿ ಮುರಣಿ ಮುಟ್ಟ ಒಂದಿತ್ತಿನಂಚಿತ್ನ ಹಿಂದೂ ಸಮಾಜ ಕಾರ್ಯಕ್ರಮಲು ಶಾರದೋತ್ಸವಲ್ಲಿ ನುಂತಾಯಿರು, ಗಣೇಶೋತ್ಸವಲಿಗೆ ಅವಕಾಶ ಕೊರ್ರೆ ಬಲ್ಲಿಂದ ಸಾಲಲೆಗೆ ಸರ್ಕ್ಯುಲರ್ ಜಾರಿ ಮಲ್ತಾರೆ. ಅಂಚಿತ್ತಿನ ಹಿಂದುಲ್ನ ಮಿತ್ತು ಏತು ಮಾತ ದಮನ ದಬ್ಬಾಳಿಕೆ ಮಲ್ಪರ ಸಾಧ್ಯ ಉಂಡ ಪ್ರತಿ ಒಂಜಿಲ ಇನಿ ನಡತೊಂದುಂಡು. ಮುರಣಿ ಅರುಣ್ ಉಳ್ಳಾಲ್ ಈನ ಪಾತಿರ್ನಿ ಅರುಣ್ ಉಳ್ಳಾಲ್ ಪನ್ನೀತೆ ನಿಖಿಲ್ನ ಜೋಕಲೇನು ಒಬ್ಬ ಒಂಜಿ ಕಾನ್ವೆಂಟ್ ಶಾಲೆಲೆ ಕಡಬಡೊಡ್ಚಿ ಅಲ್ಪ ನಮ್ಮ ಧರ್ಮದ ಶಿಕ್ಷಣಗಳು ತಿಕ್ಕುಜ ಸಂಸ್ಕಾರಗಳು ತಿಕ್ಕುಜ ನಿಖಿಲ್ನ ಮದ್ಮೆ ಮಸೀರಿ ಆಪುಣ ದಾಂಡವಲ್ಲ ಮಸನದ ಬರಿಟುಬೋದು ಮಲ್ಪಡೆ ದೇವಸ್ಥಾನಗಳು ಮಲ್ಪಲೆ ಎಂದು ಬನ್ಯಾರ್ ಆತೆ ಪನ್ನಿ ಆರ್ನ ಮಿತ್ತು ಸುಮೋಟೋ ಪ್ರಕರಣವನ್ನು ದಾಖಲೆ ಮಲ್ತದೆ. ಆ ಒಬ್ಬ ಒರಿ ಪ್ರೊಫೆಸರ್ PhD ಮಲ್ದಿನಂಚಿದ್ದ ಒರಿ ಪ್ರೊಫೆಸರ್ ಒರಿ ಡಾಕ್ಟರೇಟ್ ಮಲ್ದಿನಂಚಿದ್ದ ವ್ಯಕ್ತಿ ಶಾಲೆಯಲ್ಲಿ ಉಪನ್ಯಾಸಕ್ಕೆ ಆದಿಪ್ಪುನಂಚಿದ್ದ ವ್ಯಕ್ತಿನ ಏತು ಸಾಧ್ಯ ಉಂಡು ಆತ ರೀತಿ ಅಪಮಾನ ಮಲ್ಪುನಂಚಿದ್ದ ಕೆಲಸ ಮಲ್ತೀರಿ. ಹಿಂದೂ ಸಮಾಜ ಪಾತೇರಿ ಜೈತ ಬಗ್ಗೆ ಇನಿ ಈ ಹಿಂದೂ ಸಮಾಜ ನನಲ ಒಂದೇನು ತಡೆತೊಂದುಕೊಳ್ಳು ಅಂಡ ಬಾಂಗ್ಲಾದೇಶಡು ಮುರಣಿ ಬಾಂಗ್ಲಾದೇಶದ ಹಿಂದುಲೆಗೆ ವಾ ಪರಿಸ್ಥಿತಿ ವೈದ್ಯನ ಅವು ನಮ್ಮನ ಈ ಕರಾವಳಿಡ್ಲ ಬರ್ಪುನ ದಿನ ದೂರ ಇಜ್ಜಿ ಅಂಚಾದು ಇಡೀ ಹಿಂದೂ ಸಮಾಜ ಈ ಘಟನೆಯ ಬಗ್ಗೆ ಗಂಭೀರವಾದ ಯೋಚನೆಯನ್ನು ಮಲ್ಪಡು. ಹಿಂದೂ ಸಮಾಜಗೂ ಎಂಕ್ ಎನ್ನ ಪರ್ಸನಲ್ ಆದ ಎಂಕನಿಸವನು ಏರ ಮುಸಲ್ಮಾನರು ಕ್ರೈಸ್ತರು ಹತ್ತಂದಾಂಡ ಕಮ್ಯುನಿಸ್ಟರ್ ಹಿಡಿದ ಸಮಸ್ಯೆ ಉಣ್ಣೊಂದು ಎಂಕನಿಸವನತ್ತೆ. ಹಿಂದೂ ಸಮಾಜಗೂ ಸಮಸ್ಯೆ ಪುನು ಮೂಜಿ ರೀತಿಯ ಸಮಸ್ಯೆಲಿಲ್ಲ. ಒಂಜಿ ಇತಿಹಾಸ ಹೊಡೆದು ಒವೇ ರೀತಿಯ ಪಾಠವನ್ನು ಕಲ್ಪಂದನಂಚಿದ್ನ ಒಂಜಿ ಅವಿವೇಕಿ ಹಿಂದೂ ಸಮಾಜ ಅವಿವೇಕಿ ಹಿಂದುಲು ನಮ್ಮ ಕೋರಿದಂಗಡಿ ಪೋನ ತೂಪ ಕೋರಿದಂಗಡಿ ಬಾಕ್ಸ್ದಲ್ಲ ಒಂಜಿ ಐವ ಕೋರ್ಲು ತಂದಾಂಡ ಐ ಹೊರ ಕೈ ಪಾಡ್ನಾಗ ಪೂರ ಕ್ಯಾ 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 ಎಂದು ರೆಂಕೆ ಹಾಕುವ ಸ್ವಲ್ಪ ಚಲ್ಲ ಬಿಲ್ಲಿ ಆಯ ಒವ ಒಂಜಿ ಕೋರಿ ದಿಕ್ಕಂಡು ಕೈಕ್ ಪೂರ ಶಾಂತಾಯ ಪೋಣು ಒಂದು ಹೊರತ್ತ ಪೋಣು ಮುಗಿಂಡು ಆ ಕೋರಿನು ಒಂದೇ ಕೋರ್ಲನ್ನ ಹೆದರ್ಡು ಕೊಚ್ಚಿದು ಮಾಸ ಮಲ್ತದು ತೂಕೋದು ಇದು ಮಾರುವೇರಿ ಆಂಡ ಒಂದೇ ಒಂಜಿ ಕೋರಿದ ಪ್ರತಿಭಟನೆ ಇಚ್ಚಿ ಇನಿ ಸಂಜೀವ ಕಾಣಿಯವರು ಹೇಳಿಕೆ ಕೊರತೆ ಓಲು ಪುತ್ತೂರು ಹೇಳಿಕೆ ಕೊರತೆ ಮೂಡುಬಿದ್ರೆಡು ನಮಕದಾದ ನಾವು ಒಂಜಿ ತಿಗಲೆಗೆ ತಡೆದ್ರೆ ನಮ್ಮ ಮೂಲಭೂತ ಪ್ರತಿಭಟನೆ ಮಲ್ತೊಂದಿಲ್ಲ ಬೇತೆ ವಾ ಸಮಾಜದ ಪ್ರತಿಕ್ರಿಯೆ ಇಚ್ಚಿ 80% ಸಮಾಜ ಓಲ ಒಂಜಿ ಹಿಂದುಲ್ನ ಕೊಲೆಯಾಂಡ್ ಕಗ್ಗೊಲ್ಯಾಂಡ್ ಇಡೀ ಸಮಾಜ ಶಾಂತವಾದ ತುಪ್ಪುಂಡು ಎಂಕೊಂದು ಎಂಕಲ ನೆಕ್ಕಲ ಅಗತ್ಯನೇ ಇಚ್ಚಿ ಎಂದು ಆ ಕೋರಿಗಳ ಫಾರ್ಮ್ ಪುನಂಚಿತ್ನ ಆ ಕೋರಿದಂಗಡಿ ಬಾಕ್ಸ್ ಹಿಡಿತಿನಂಚಿತ್ನ ಕೋರಿಲೆಗಳ ಹಿಂದೂ ಸಮಾಜಗಳು ಜಾಸ್ತಿ ವ್ಯತ್ಯಾಸ ಇಜ್ಜಿ ನಮ್ಮಣ ಒಗ್ಗಟ್ಟು ಬರೋಂದಿಜ್ಜಿ ಒಂದು ಅವಿವೇಕಿ ಹಿಂದುಲು ಈ ಅವಿವೇಕಿ ಹಿಂದುಲು ಹಿಂದೂ ಸಮಾಜಗೂ ಭಾರಿ ಮಲ್ಲ ಶಾಪ ರಡ್ಡನ ಹಿಂದುಲು ಏರಿಕೆ ಹೆಣ್ಣಂಡ ಸ್ವಾರ್ಥಿ ಹಿಂದುಲು ಸ್ವಾರ್ಥಿಲು ಪರಮ ಸ್ವಾರ್ಥಿ ಹಿಂದುಲು ಲಾಭ ಉಂಡು ಗೊತ್ತಾಂಡ ಆರು ಬಂಗುಡ ರಡ್ಡು ಜಾಸ್ತಿ ಮಾಡಿದ್ರು ಸಾಯಿಬರು ಭಾರಿ ಅಡ್ಡೆ ಅన్నారు ಆರ್ದಲ್ಲ ಆ ರಡ್ಡು ಭೂತಾಯಿ ಜಾಸ್ತಿ ಮಾಡಿರ ಆರು ಎಡ್ಡೆ ಸಾಯಿಬರು ಇಂಚಿತ್ತಿನ ಸ್ವಾರ್ಥಿ ಹಿಂದುಲು ಇಪ್ಪುನ ಮುಟ್ಟ ಈ ಸಮಾಜ ಉದ್ಧಾರ ಪುಚ್ಚಿ ಇನಿ ಈದುದ ವ್ಯಾಪಾರ ಎರಡು ಮಲ್ಪಡು ಒಂದು ಕರಪತ್ರವನ್ನು ಜಾರಿ ಮಲ್ಪೇರಿ ಈದುಡಿ ಎರಡು ವ್ಯಾಪಾರ ಮಲ್ಪಡು ಒಂದು ಗಂಗೊಲ್ಲಿಡು ಮುಂದೆ ಗಂಗೊಲ್ಲಿಡು ಕಿದಕ್ಕೆ ಬೊಗ್ಗುದು ಪೆತ್ತಲಣ್ಣು ಕೊನೆ ಇನದಾಗ ಅಲ್ಪದ ಮೀನುವಾರನ ಪುಣ್ಯವನಗಳು ಮತ್ತೆ ಸೇರಿದು ಮತ್ತೆ ಪ್ರತಿಭಟನೆ ಮಲ್ತೇರು ಮೆರವಣಿಗೆ
ಪ್ರತಿಭಟನೆ ಮೆರವಣಿಗೆ ಮಲ್ತಿನ ಕಾರಣಗೂ ನಲ್ಪ ದಿನ ಮುಟ್ಟ ಗಂಗೊಳ್ಳಿದ ಮೀನುವಾರೆರಡ ಎಂಕುಲು ಮೀನು ಮುಟ್ಟು ಜನ ನಲ್ಪದ ಒಂಜಿ ವರ್ಗದ ಜನಕುಲು ಬಹಿಷ್ಕಾರವನ್ನು ಪಡೆಯರೆ ನಲ್ಪ ದಿನ ಹಿಂದೂ ಸಮಾಜದ ಮೀನು ಮುಟ್ಟು ಜರಗುಲು ಈ ಹಿಂದೂ ಸಮಾಜದ ಅಂಚಿನ ಒಗ್ಗಟ್ಟು ನಮ್ಮ ನಿರೀಕ್ಷೆ ಮಲ್ಪರ ಸಾಧ್ಯಜ್ಜಿ ಕಾರಣ ನಮ್ಮ ನೈಟಿಪ್ಪು ನಂಚಿನ ಸ್ವಾರ್ಥಿ ಹಿಂದುಲು ರಾಜಕೀಯಗೂ ಬೋಡಾದು ಆ ಸುರತ್ ಕಾಲದಲ್ಲಿ ಪಾತಿರ್ಲ ಏರ್ಲ ಬಾತಿರುವೇರು ಸುರತ್ ಕಾಲದಲ್ಲಿ ಏರ್ಲ ಅಗಲಿಗೆ ಓಟು ಬೂರ್ನುಂದಾಂಡ ಅಗಲ್ನ ತೊಟ್ಟೆಗರಟ್ಟು ಮೀನು ಜಾಸ್ತಿ ಬೂರ್ನುಂದಾಂಡ ಅಗಲಿಗೆ ಒಂಜಿ 4 ಮುಕ್ಕಲು ದುಡ್ಡು ಆಪುಣುಂದಾಂಡ ಹಿಂದೂ ಸಮಾಜದ ಬಗ್ಗೆ ಬಾಯಿಗೆ ಬರ್ರೆ ಬಾತಿಲಕ ಪಾತಿರ್ರೆ ಐಕೆ ತಯಾರು ಜನಕುಲು ಮಸ್ತುಲ್ಲೇರು ಒಂದು ಸ್ವಾರ್ಥಿ ಹಿಂದುಲು ಒಂಜಿ ವಿವೇಚನಾ ಶೂನ್ಯವಾಯಿನಂಚಿದ್ದನು ಹಿಂದುಲು ಒಣಗೇಡಿ ಹಿಂದುಲು ಬೊಕ್ಕೊಂಜಿ ಸ್ವಾರ್ಥಿ ಹಿಂದುಲು ಮೂಜಿನದ ಹೇಡಿ ಹಿಂದುಲು ಮೂಲೆತ್ತಿ ಒಂಜಿ ಗಲಾಟೆ ಆವಡು 2 ಜನ ಹೊಟ್ಟದು ಪಾಡಾಡು ಏರ್ಲ ಕೈತಲ್ ಬೋಯರು ಒರಿ ಹಿಂದೂ ಕೈತಲ್ ಬೋಯ್ ನಮ್ಮ ಸಮಾಜಗ ಆ ಭಾವನೆ ಹೆಚ್ಚು ನಮ್ಮ ಒಂಜಿ ಸಮಾಜ ಏರವರಿ ಸಂಕಷ್ಟಡುಲ್ಲೆ ಆಗಿ ಸ್ಪಂದನೆ ಮಲ್ಪಡು ಒಂದು ಆ ರೀತಿಯ ಸಮಸ್ಯೆ ಆಗಿ ನಡೆದವರಿ ನೀ ಬಾಂಗ್ಲಾದೇಶದ ಅಂಚಿನ ಪರಿಸ್ಥಿತಿ ಕಣ್ಣೆದುರು ನಡುತ್ತೊಂದುಂಡು ಸಾಧಾರಣ ಮೂಜರ 1000 ಹಿಂದುಲಿನ ಕಗ್ಗೊಲಾಣ ನಮ್ಮನ ಕಣ್ಣೆದುರು ಉನೇ 1971 ಲಕ್ಷ ಜನ ಹಿಂದುಲಿನ ಅಲ್ಪ ಗೆರ್ತೇರಿ ಉನೇ ಪಾಕಿಸ್ತಾನ 27 ಲಕ್ಷ ಹಿಂದುಲಿನೆ 1947 ಕೆರಿಯರೆ 1 ಕೋಟಿ ಜನ ನಲ್ಪಾಡ್ದು ಕೆರ್ತೇರಿ ಪನ್ಪುನಂಚಿನ ವರದಿಲುಲ್ಲ ಉನೇ ಮುರಣಿ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಟಾಂಡು ರಾಗಿ ಗುಡ್ಡಾಡು ಗಲಟಾಂಡು ಹಿಂದೂ ಸಮಾಜ ಅನಿಸಾವುಜಿ ಇನಿ ಈ ಭಜನೆ ಮಲ್ಪುನಗಲೆಗೆ ಮಲ್ತಿನ ಚಿತ್ನ ಅಪಮಾನದ ಬಗ್ಗೆ ನಮ್ಮ ಮೂಲ ಪಾತೆರ ಸೇರಿದ ಐತೊಟ್ಟಿಗೂ ಹಿಂದೂ ಸಮಾಜದ ಈ ರೀತಿಯ ಪರಿಸ್ಥಿತಿ ಏರವಂಜಿ ತಾಜಿಡ ಬಪ್ಪುನ ಚಿನ್ನ ನಾಯಿಲ ನಮಕ್ಕೆ ಗುರೆಪುಣಂದಾಂಡ ಐಕೆ ಕಾರಣದಾದ ಅಂದ್ರೆ ನಮ್ಮ ತೆರೆಯ ನೋಡು ಅವು ತೆರಿಜಿಂದಾಂಡ ಈ ಹಿಂದೂ ಸಮಾಜ ಒಂದಕ್ಕೆ ಭವಿಷ್ಯಜ್ಜಿ 2050 ಎನ್ನ ದೇಶ ಎನ್ನ ರಾಜ್ಯ ಇಪ್ಪುಣ ಇಜ್ಜ ಅಂದು ಎಂಗು ಗೊತ್ತುಜಿಂದ ಅಸ್ಸಾಮದ CM ಪನೊಂದುಲ್ಲೆ ಹಿಮಂತರ ಬಿಸ್ವ 2050 ಎನ್ನ ರಾಜ್ಯ ಭಾರತೋಡು ಇಪ್ಪುಜಿ ಬನ್ಪುನ ಆಯನ ನಿರ್ಣಯ ಮಲ್ತದ ಆತನ ಯಾಕೆಂಡ ಅಂಚಿನ ಪರಿಸ್ಥಿತಿ ಅವಳುಂಡು ಅಂಚಾದ ಆ ವಾತಾವರಣ ಇಡೆಗೆ ಬರೊಡ್ಡ ತುಂಬ ಈ ಸಮಾಜ ಲಕ್ಕೊಡು ಜಾತಿ ಮತ ಪಂಥ ಭೇದ ಅವನೇನು ಮಾತಾಬೂಡ್ದು ಈ ಸಮಾಜ ಲಗುದುಂತದು ಹಿಂದುತ್ವದ ಆಧಾರಡು ಹೋರಾಟ ಮಲ್ತನುಂದಾಂಡ ಪ್ರತಿಭಟನೆ ಮಲ್ತನುಂದಾಂಡ ಪ್ರತಿರೋಧನು ತೋಜಣಂದಾಂಡ ಮಾತ್ರ ಈ ಸಮಾಜ ಒರಿಯರ ಸಾಧ್ಯ ಸುರತ್ ಕಲಡೆ ಇಲ್ಲಗ ಪೊಗುದು ಪೊಣ್ಣನ ಅಪ್ಪೆಡ ಬದದು ಕುಡಂಜಿ ಸಮುದಾಯದ ಪುಂಜೋಬತ್ತು ಬಂದು ಒಪ್ಪಣಿಗೆ ನಿನ್ನ ಮಗಲೇನೆ ಎನ್ನ ಮಗಕ್ಕೆ ಕೊರಡವ ನಿನ್ನ ಮಗಲೇನೆ ಎನ್ನ ಮಗಕ್ಕೆ ಕೊರಡು ಕುಡಂಜಿ ಸಮುದಾಯದ ಬದದು ನಮ್ಮ ಸಮುದಾಯದ ಅಪ್ಪೆಡ ಬನ್ಪುನು ಈಜಿಂದಾಂಡ ಗಲಾಟೆ ಲಾಪ ಘರ್ಷಣೆ ಆಪುಡು ನಿಗಲಿಗೆ ಅಪಾಯಣ್ಣು ಮುಲ್ಪು ಉಂತರ ಸಾಧ್ಯಜ್ಜಿ ಇಂದು ಆ ಪೊಣ್ಣು ಮಗಲು ತುಯ್ಯಲು ಮುರಣಿ ಒಂಜಿ ಡೆತ್ ನೋಟ್ ಬರೆದು ವಿಷ ಡೋಲೋ ಮಾತ್ರ ತಿಂಗಳಿಗೆ 10-15 ಧಾನ್ಯ ಒಂದು ಅಸಹಾಯಕ ಹಿಂದೂ ಸಮಾಜ ನಮನ ಒಂಜಿ ಒಪ್ಪಪುಡಿನ ತಂಗಡಿನ ನಮ್ಮನ ಪ್ರತಿಕ್ರಿಯೆ ದಾದಾಯ್ತು ನೆಕ್ ಪೊಲೀಸ್ ತಾಯಿ ಅರೆಸ್ಟ್ ಮಲ್ಪಡು ಆಯ್ತು 15 ದಿನ ಕಸ್ಟಡಿ ಹಿಡಿದು ಓಡಾಡಿದ ಬಗ್ಗೆ ಜೈಲು ಕೊರಡು ಬೇಲಾದಿಲ್ಲ ಬೋಪೆ 40 ದಿನ ಬಿಡ್ದ ಮೊಬೈಲ್ ಬಿಡು ಪದ್ಬೋಪೆ ಬೊಕ್ಕ ಅವು ಮೊಬೈಲ್ ಪೂಜಲು ಒಂದು ವಾತಾವರಣ ಒಂದು ಈ ದೇಶದ ಹಿಂದೂ ಸಮಾಜದ ಸ್ಥಿತಿ ಅಂಚಾದ ಈ ಸಮಾಜ ನನಲ ಮನ್ಪಂದೆ ಕುಲನತ್ತು ನನಾಂಡಲ ನಮ್ಮ ಸಮಾಜ ಒಟ್ಟಾವಡು ನಮ್ಮ ಅಂಗಡಿಗೆ ಪೋಯಂದ ಅಂಡ ಅವಳು ಅಕ್ಕಡಿದೇರು 12 ಪರ್ನುಂಡು 12 ಒಂಜಿ ಪನ್ನೆ ಪರ್ದು ಎತ್ತುಂದು ಒಂಜಿ ಪನ್ನೆಗೆ ₹70 ಇನ್ಪಿರೋಳು ಒಂಜಿ ಪನ್ನೆಗೆ ₹70 12 ತಾಳ್ದಿನ ಕೆಲವು ಇಪ್ಪು ಐಕೆ ಎದ್ಗೇನು ಅವು ಧರ್ಮಕ್ಕೆ ಬದೋಲೆ ಪೆತ್ತಲೆ ಬಾಟದೀತೀನಿ ಹಿಂದೂ ಸಮಾಜ 12 ನಿಂದಾಂಡ ಒಗ್ಗಟ್ಟಿಡಿತ್ತರಂದಾಂಡ ಒಟ್ಟುಡಿತ್ತರಂದಾಂಡ ಮಾತ್ರ ನಮಕ್ ಬೆಲೆ 12 ತಾಳ್ನಿಂದಾಂಡ ಎಂಚಾಯ ಸಂಜೀವ ಕಾಣಿಯವ್ರು ನಂಚಿದ್ನವರಿ 90 ಬಾಡ್ದು ಇಲ್ಲ ಬೊಪ್ಪನ ಇನಿ ಗುರೆತ್ತೊಂದುಲ್ಲೇನ ಅಂಚ ತಾದಿಡಿದಿಗುನ ನಾಹಿಲ್ ಮಾತ ನಮಕ್ ಗುರೆಪ್ಪು ದಾಲ ಸಾಧ್ಯ ಹೆಚ್ಚಿ ಅಂಚಾದ ನನಾಂಡಲ ಹಿಂದೂ ಸಮಾಜ ಒಗ್ಗಟ್ಟಿಡಿಪಡು ನಮ್ಮನ ಹಿರಿಯರ ನಗಲು ಬಂತೇರಿ ಸಾವಿಲ್ಲದ ನಾಡಿನ ಸುತರರೆದ್ದರು ಯಜ್ಞದ ಸಿದ್ಧತೆಗೆ ಹಿಂದುತ್ವದ ಅಮರ ಗಂಗೆ ಹರಿದಿದೆ ಸೃಷ್ಟಿಯ ಏಳಿಗೆಗೆ ಎಂದು ಬಂದಿರು ಹಿಂದೂ ಸಮಾಜ ಏರೆಗಲ ಹಾಳನ್ನು ಬಯಸದನ ಸಮಾಜ ಅತ್ತು ಹಿಂದೂ ಸಮಾಜ ಏರೆಗಲ ಹಾಳು ಬಯಸದನ ಸಮಾಜ ಅತ್ತು ಹಿಂದೂ ಸಮಾಜದ ಮಿತಿ ಇನಿಮುಟ್ಟ ಒಲ ಒಂಜಿ ಕಡೆ ಬಾಂಬ್ ಬ್ಲಾಸ್ಟ್ ಮಲ್ದೇರೆ ಒಲ ಒಂಜಿ ಕಡೆ ಕೋಮು ಗಲಭೆ ಮಲ್ದೇರೆ ದಂಗೆ ಮಲ್ದೇರೆ ಬನ್ಪುನ ಆರೋಪ ಇಜ್ಜಿ ಎರ ಬನ್ಪೆರಿನಿ ಭಯೋತ್ಪಾದನೆಗೆ ಧರ್ಮ ಇಜ್ಜಿ ಎಂದು ಆಂಡ ಭಯೋತ್ಪಾದನೆ ಅಯೋಧ್ಯದ ಉಲಾಡಿದಾಯ ಕಾಪುಡು ಸಂಕಟ ಮೋಚನ ಮಂದಿರಡಿದಾಯ ಕಾಪುಡು ಅಮರನಾಥಗೂ ಮೆರವಣಿಗೆ ಪೋಯಿನಂಚಿತ್ನ ಭಕ್ತರನ್ನ ಮಿತ್ತದಾಯಿಗೆ ಬಾಂಬು ದಾಳಿ ಆಪ ದಾಯಿಗೆ ಕಾಶ್ಮೀರದ ಆ ಹಿಂದೂ ಬಡಪಾಯಿ ಹಿಂದೂನ ಮಿತ್ತು ದಾಳಿ ಆಪುಣು ಬನ್ನೈಕ್ ಅಗಳೆರಡಲ ಉತ್ತರ ಹೆಜ್ಜಿ
ದಾಯಕೇಣದಂಡ ಈ ಹಿಂದೂ ಸಮಾಜ ವಾ ಸಂದರ್ಭಡು ನೆತ್ತ ವಿರುದ್ಧ ಕಠಿಣವಾದ ಲಗದುಂದು ಪಾತೆರ ಕಲ್ಪಡ ಅವೇನು ಪ್ರತಿಭಟನೆ ತೋಜವನಂಚಿದ್ದ ಒಂದು ಎದೆಗಾರಿಕೆನ ತೋಜವಣ ಆನಿಗೆ ಹಿಂದೂ ಸಮಾಜ ಒರಿಯರ ಸಾಧ್ಯ ಇಜಿಂದಂಡ ಕಾಶ್ಮೀರಡ ಒಂದಿಪ್ಪುನ ಘಟನೆಲು ಅಸ್ಸಾಮಡ ಒಂದಿಪ್ಪುನ ಚಿನ್ನ ಘಟನೆಲು ಬಾಂಗ್ಲಾದೇಶಡ ಒಂದಿತ್ತಿನ ಚಿನ್ನ ಘಟನೆಲು ನಮ್ಮನ ಕರಾವಳಿಡ್ಲಾಪುನ ಚಿನ್ನ ದಿನದೂರಜ್ಜಿ ಐಕ್ಬೋಡಾದು ಇಡೀ ಸಮಾಜನು ಸಂಘಟನೆ ಮಲ್ಪುಗ ಭಜನದ ಮೂಲಕ ಪ್ರತಿ ಊರುಡು ಗ್ರಾಮಡು ಒಂಜಿ ಕ್ರಾಂತಿ ಆವಡೆ ಎದೋ ಕಡೆಟಿ ಅಂತ ಪೋಯಿನವಳು ತೂತಿನುಂಡು ಅಷ್ಟಮಂಗಳ ಪ್ರಶ್ನೆ ದೀಪೆರೆ ಒಂದು 5 ವರ್ಷ 100 ವರ್ಷ ತುಂಬು ಬೂರ್ದು ಪೋಯಿನ ಚಿನ್ನ ದೇವಸ್ಥಾನ ಜೀರ್ಣೋದ್ಧಾರ ಮಲ್ಪಡು ನಾಂಡದಾದ ಮಲ್ಪಡು ಒಂದ್ಗೇನು ಬೇರೆ ಐದು ಸುರೂಕು ಅಷ್ಟಮಂಗಳದ ಪ್ರಶ್ನೆ ದೀನಾರ್ ಬಂದ್ಬೇರೆ ಮುಲ್ಪಂತ ಅಂಬಿ ಆಡ್ತದೆ ಒಂಜಿ ತೋರಣ ಕಟ್ಟದೆ ಒಂಜಿ ಒಂಜಿ ಮಡಲ್ ಬಾಡ್ದು ತೋರಣ ಕಟ್ಟಲೆ ಒಂಜಿ ಚಪ್ಪರ ಬಾಡ್ಲೆ ನೆಲಟ್ಟು ದೀಪದೀಲೆ ಭಜನೆ ಸುರು ಮಲ್ಪುಲೆ ಬಂಪುನ ಪಾತಿರನು ಆ ಪೊದುವಾಳೆರು ಬಂದ್ಬೇರೆ ಭಜನೆ ಸುರು ಆನಂದಾಂಡ ಅವಳು ದೇವತಾ ಸಾನ್ನಿಧ್ಯ ಕಲೆಲಕ್ಕುಂಡು ಚೈತನ್ಯ ಜಾಗೃತ ಆಪುಣು ಬಂಪುನ ಪಾತಿರನು ಬಂಡೇರು ಇನಿ ಈ ಸೈದಿನ ಪುನತಲ ಕಂಪನೆಚ್ಚಿನಂತ ಈ ಹಿಂದೂ ಸಮಾಜದ ಕೆಲವು ವ್ಯಕ್ತಿಗಳ ಚೈತನ್ಯ ಜಾಗೃತ ಆವಡುಂದಾಂಡ ಕೂಡ ಆ ತಾಳ ತಂಬೂರಿ ಆ ಭಜನದ ಜಯಂಕಾರ ಆ ತಾಳದ ಆಜನೆ ತುಳುನಾಡಿದ ಪ್ರತಿಲಾಡ್ಲ ನಡಪಡು ಸಂಜೀವ ಕಾಣಿಯೂರ್ನ ಮಿತ್ರು ಪೊಲೀಸ್ ಇಲಾಖೆ ನನ್ನ ಒಂಜಿ ವಾರಡುದುಲೈ ಎಂಕಲ ಧಾರ್ಮಿಕ ಭಾವನೆಗೆ ಧಕ್ಕೆ ಆತನೆ ಸಮಾಜದ ಒಂಜಿ ಸಮುದಾಯದ ವಿರುದ್ಧ ಹೇಳಿಕೆಯನ್ನು ಕೊಡ್ತೆ ಒಂಜಿ ಸಮುದಾಯನು ಬೊಟ್ಟು ಮಲ್ತದೆ ಹೇಳಿಕೆಯನ್ನು ಕೊಡ್ತೆ ಐತೊಟ್ಟುಗು ಲಕ್ಷಾಂತರ ಪೊಣ್ಣು ಜೋಕಲ್ನ ಮಾನದ ಮಿತ್ತು ಚ್ಯುತಿ ಬರ್ಪು ನಂಚಿದ್ನ ಹೇಳಿಕೆಯನ್ನು ಕೊಡ್ತೆ ಆ ಹೇಳಿಕೆದ ಮಿತ್ತು ಸರಿಯಾಗಿ ನಂಚಿದ್ನ ಸೆಕ್ಷನ್ ಪಾಡ್ದೆ ಆ ಪ್ರಕರಣ ನನ್ನ ಬಿಗಿ ಮಲ್ತದೆ ಆಯನ ಮಿತ್ತು ಸರಿಯಾಗಿನ ಕ್ರಮನು ದೆತನೋಡು ಇಜಿಂದಾಂಡ ಹಿಂದೂ ಸಮಾಜ ಈ ಘಟನೆಗೆ ಯಾವ ರೀತಿ ಪ್ರತಿಕ್ರಿಯೆ ಕೊರಡ ಹಿಂದೂ ಸಮಾಜ ಆ ರೀತಿಯ ಪ್ರತಿಕ್ರಿಯೆಯನ್ನು ಕೊರ್ಪುಣದು ಬನ್ನೊಂದು ಎನ್ನ ಪಾತ್ರ ಮುಗಿತೊಂದುಲ್ಲ ಬಲೋ ಭಾರತ್ ಮತಾಕಿ ಈಗ ನನ್ನ ತುಂಬ ಪಾತ್ರರು ಭಜನಾ ಪರಿಷತ್ತ ರಾಜ್ಯಾಧ್ಯಕ್ಷರು ಶ್ರೀಯುತ ಚಂದ್ರಶೇಖರ್ ಸುರುಕಾದು ಆಂಜನೇಯ ಸ್ವಾಮಿಗೆ ಅವೇ ರೀತಿ ಮಹಾಕಾಳಿಯಪ್ಪೆಗೆ ನಮ್ಮೊಂದು ಬರ್ಪಂಚಿನ ನಮ್ಮ ಆರಾಧನೆ ಮಲ್ತೊಂದು ಬರ್ಪಂಚಿನ ಮಾತಾ ದೇವರ್ನಕ್ಲೆಗೆ ಅವೇ ರೀತಿ ಸ್ಥಳ ಸಾನ್ನಿಧ್ಯ ಮಾತಾ ದೇವರ್ನಕ್ಲೆಗೆ ತರೆತಗ್ಗಾದ ಬೆರಿಬಗ್ಗಾದ ಅನುಗ್ರಹಣ ಬೇಡೊಂದು ವೇದಿಕೆ ಡಿಪ್ರಂಚಿನ ಮಾತಾ ಗಣ್ಯರ್ನಕಲೆ ಭಜನಾ ಪರಿಷತ್ ಮೂಡುಬಿದ್ರೆ ನೇತೃತ್ವ ನಡಪಂಚಿನ ಇನಿತ ಈ ಕಾರ್ಯಕ್ರಮದ ವಿವಿಧ ನೆಕ್ ಸಹಕಾರ ಕೊರಂಚಿನ ಮಾತ ವಿವಿಧ ಹಿಂದೂ ಸಂಘಟನೆದ ಮಾತ ಪದಾಧಿಕಾರಿನಕಲೆ ಸರ್ವ ಸದಸ್ಯನಕಲೆ ಐತ ಒಟ್ಟುಗು ನಮ್ಮ ಒಂಜಿ ಇಲ್ಲದ ಸಂಬಂಧ ಇಲ್ಲದೊಂಜಿ ಬಾಂಧವ್ಯಂದಿ ಒಂದು ಈ ಕಾರ್ಯಕ್ರಮ ಬತ್ತನಂಚಿನ ನಮ್ಮ ದೇವಿಯರ್ನ ಸ್ವರೂಪಿನ ಪಂಪಂಚಿನ ಭಜಕೆ ಜೋಕಲೆ ಸಹೋದರನಕಲೆ ಎನ್ನ ಮಾತೆಯರ್ನಕಲೆ ಇನಿ ಭಾರಿ ಒಂಜಿ ದುಕ್ಕೋಡು ನಮ್ಮ ಮುಲ್ಪ ಸೇರೋಡಾಂಡು ಅಂಡ ಒಂಜಿ ವಿಚಾರ ಪನ್ಪೆ ಒಂದು ದುಃಖ ದಾಯಗೆಂದು ಪಂಡ ಇನಿ ಈತ ಲಕ್ಷ ಜೀವರಾಶಿಡು ನಮ್ಮ ಮಾತ ಬುದ್ಧಿ ತೆರಿನಾಕಲಿಂದ ಪಂಡದು ಮನುಷ್ಯ ಜೀವನ ಪಡೆದು ಮನುಷ್ಯನ ಜನ್ಮ ಪಡೆದು ನಮ್ಮ ಜೀವನ ಮಲ್ತೊಂದುಲ್ಲ ಇನಿ ನಂಗೆ ಬುದ್ಧಿ ಇಜ್ಜ ನಮ್ಮೊಟ್ಟಿಗೆ ಇತ್ತಂಚಿನ ಕೆಲವು ಬೇಲಾಡಣಿಕೆ ಇದ್ದ ವ್ಯಕ್ತಿಗಳಿಗೆ ಬುದ್ಧಿ ಇಜ್ಜ ಅದು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ನಮ್ಮ ವಿದ್ಯಾ ಕಲ್ಪನೆ ಭಾರಿ ಶ್ರೇಷ್ಠರಂದೆ ಓಲೋ ದೇಶ ವಿದೇಶ ನಮ್ಮ ಪುದರ್ಕೆ ಏನೊಂದಿಲ್ಲ ಅವನ ನಮ್ಮ ಕಲ್ತನ ವಿದ್ಯೆ ಜಾಸ್ತಿ ಆಣ ನಂಗೆ ಅತ್ತ ನಂಗೆ ಈಗ ಒಂದು ಮನ್ಪಂಚಿನ ಅಹಂಕಾರ ಉಂಡು ನಂಗೆ ನಮ್ಮ ದುಡ್ಡುಂಡು ಅತ್ತ ನಮ್ಮ ಕಲ್ತನ ವಿದ್ಯೆ ಉಂಡು ಮನ್ಪಂಚಿನ ಅತ್ತ ನಂಗೆ ಒಂಜಿ ಕೆಲಸ ಉಂಡು ಮನ್ಪಂಚಿನ ಅಹಂಕಾರ ನಂಗೆ ಜಾಸ್ತಿ ಆಂಡ ಇನಿ ನಂಗೆ ನಮ್ಮ ಇಲ್ಲದ ನಮ್ಮ ಅಪ್ಪೆಗೆ ನಮ್ಮ ಬುಡಿದಿಗೆ ನಮ್ಮ ತಂಗಡಿಗೆ ನಮ್ಮ ಅಕ್ಕಗೆ ನಮ್ಮ ಬಾಲೆಗೆ ಮರ್ಯಾದೆ ಕೊರ್ರ ನಂಗೆ ಗೊತ್ತಿಜ್ಜಿ ನಮ್ಮ ಆ ಸಂಸ್ಕೃತಿ ಇಜ್ಜಿ ಅಂಚಂದಾಂಡ ನಮ್ಮ ಮಾನವರಾದ ಪುಟ್ಟನ ನಮ್ಮ ತಪ್ಪ ನಮ್ಮ ನಿನ್ನ ಯೋಚನೆ ಮಲ್ಪಡು ಇನಿ ನಮ್ಮ ಒಟ್ಟಿಗೂ ವ್ಯಕ್ತಿಲುಲ್ಲ ಅಕ್ಕನ ಮನೋಸ್ಥಿತಿ ವಾ ರೀತಿ ಉಂಡು ನಿನ್ನ ಯೋಚನೆ ನಮ್ಮ ಊರ್ದಾಗ್ಲು ಮಾತ ಸೇದ ಮಲ್ಪಂಚಿನ ದಿನ ಬತ್ತಂಡ ಏತೋ ಗತ ಕಾಲೊಡ್ದು ನಮ್ಮ ಹಿರಿಯಕ್ಲು ನಡಪಂದು ಬತ್ತಂಚಿನ ಈ ಭಜನೆ
ಭಯ ಭಕ್ತಿಡು ಶ್ರದ್ಧೆಡು ದೇವರನ್ನ ಆರಾಧನೆ ಮಲ್ತೊಂದು ದಿನನಿತ್ಯ ಇಲ್ಲಲು ಭಜನೆ ಮಲ್ತೊಂದು ಅಲ್ಪ ಭಜನೆ ಮಲ್ತೊಂದರು ದೇವರನ್ನು ನಮ್ಮ ದಿನನಿತ್ಯ ಕೈ ಮುಗಿದು ಸ್ವಾಮಿ ದೇವರನ್ನು ಪಂಪಂಚಿನ ಒಂಜಿ ಪರಿಸ್ಥಿತಿ ಐದುಕ ಕ್ರಮೇಣ ಅವು ಕಡಿಮೆ ಒಂದು ಬರ್ತಂಡು ಆಂಡ ಕಾಲ ಕ್ರಮೇಣ ಕಡಿಮೆ ಆಯಿನೇ ಪಿರ ನಮ್ಮ ಸಮಾಜ ಒಟ್ಟಾವುಡು ನಮ್ಮ ದೇವರ ಮಿತ್ತ ನಂಗೆ ಕೆಂಚಿನ ಶ್ರದ್ಧೆ ಭಕ್ತಿ ನಾವು ಕಡಿಮೆ ಆತಂದು ಪಂಪನ ಒಂದು ಕಡಿಮೆ ಅವರ ಬಲ್ಲಿಂದು ನನ್ನ ಪಿರ ನಮ್ಮ ಭಜನೆದ ಮುಖಾಂತರ ಇನ್ನೊಂಜಿ ಪ್ರಾರಂಭ ಮಲ್ಪಡೊಂದು ಏತೋ ನಮ್ಮ ಹಿರಿಯಕಲು ಏತೋ ಸಂಘಟನೆ ಮುಖಾಂತರ ಐಕ ಯೋಚನೆ ಮಲ್ತದೆ ಈ ಭಜನೆ ಪಿರ ನಮ್ಮ ಪ್ರಾರಂಭ ಮಲ್ಪಂಚ ಒಂಜಿ ದಿನ ಬತ್ತಂಡು ಕಾಲ ಕ್ರಮೇಣ ಈ ಭಜನೆದ ಮುಖಾಂತರ ಊರುಡು ಭಜನೆ ಹಳ್ಳಿಡು ಭಜನೆ ಇಲ್ಲಲ್ ಭಜನೆ ಒಂದು ಬತ್ತಂಡು ಆಂಡ ಭಜನೆ ವಾ ರೀತಿ ಯಾವೊಂದುಂಡು ನಮ್ಮ ಯೋಚನೆ ಮಲ್ತಂದಾಂಡ ಇನಿ ಭಜನೆ ಎಂದು ಪನ್ಪುಣವು ಪ್ರತಿ ಒಂಜಿ ಜೋಕ್ಲರ್ದು ಮತ್ತನ ನಮ್ಮ ಅಜ್ಜಿನಡೆ ಮುಟ್ಟ ಪರಿವರ್ತನೆ ಆಂಡ್ ದಾಯ ಪಣ್ಣಾಗ ನಮ್ಮ ಇನಿ ಇಲ್ಲ ಅಡಿಗೆ ಮಲ್ತೊಂದು ಇಪ್ಪನಾಗಲ್ಲ ಭಜನೆ ಪನ್ಪಣಂಚಿನ ನಮ್ಮ ಅಪ್ಪೆರ್ಲಿನ ಕೇನುವ ನಮ್ಮ ಅಕ್ಕನಕ್ಲಿನ ಕೇನುವ ನಮ್ಮ ತಂಗಡಿಯರ್ಲಿನ ಕೇನುವ ಎಲ್ಲಿ ಜೋಕ್ಲಿನ ಕೇನುವ ಆ ಜೋಕುಲು ಶಾಲೆ ಬೋದು ಬತ್ತನ ಜೋಕುಲು ಅಲ್ಪ ಹೋಮ್ವರ್ಕ್ ಮಲ್ತೊಂದು ಇಪ್ಪ ಸಂದರ್ಭಡು ಅಲ್ಪಲ ಪಾಪ ಆ ಜೋಕುಲು ಕೆಲವು ಭಜನೆ ಪಂಡುಂದಿಲ್ಲ ಇಂಚಿನ ಒಂಜಿ ಶ್ರದ್ಧೆದ ಭಜನೆಗೆ ಇನಿ ಏರಾವರಿ ಎಂಚಿನ ಒಂಜಿ ಬಿಲೆ ಕಟ್ಟೊಂದುಲ್ಲೆ ನಮ್ಮ ಒಂಜಿ ಹಿಂದೂ ಸಮಾಜಗೂ ನಮ್ಮ ಹಿಂದೂ ಸಮಾಜಡೆ ಪುಟ್ಟನಂಚಿನ ಒಂದು ವ್ಯಕ್ತಿ ಇಂಚಿನ ಶಬ್ದಲೆಡು ಪಾತೇರುಲಿಯಾ ಆತ ನನ್ನ ಬೇತೇರನ್ನ ಈ ವಿಷಯ ಪಾತೇರುಲಿಯಾ ನಮ್ಮ ಅಕ್ಕನಕ್ಲಿಂದ ಪನ್ಪ ತಂಗಡಿಯರ್ಲು ಪನ್ಪ ನಮ್ಮ ಅಪ್ಪೆರ್ಲು ಪನ್ಪ ಮಾತೇರು ಪನ್ಪ ದೇವಂಡ ನಮ್ಮ ಭಜನೆಡು ನಂಗೆ ಒಂಜೇ ವಿಚಾರ ಇಪ್ಪುನ ನಮ್ಮ ಸಹೋದರಿ ನಕ್ಲು ನಮ್ಮ ಭಜನದ ಮಾಡ್ದೊಲೆ ಬತ್ತ ನಕ್ಲ ಏರೆ ಅಪ್ಪೆರ್ಲು ಇಪ್ಪಡು ಏರೆ ಇಪ್ಪಡು ನಮ್ಮ ಒಂಜೇ ನಮ್ಮ ಭಾವನೆ ಇಪ್ಪನ ಅಕ್ಲ ನಮ್ಮ ಸಹೋದರಿ ನಮ್ಮ ಎಲ್ಲಿಯಾಕ್ಲಾಡು ಮಲ್ಲಕ್ಲಾಡು ಅಂಡ ಐದು ಹಿರಿಯಾಕ್ಲ ಉಂಡಕ್ಲ ಅಪ್ಪೆರ್ಲಂದು ಪನ್ಪ ಅಂಚಿನ ಒಂಜಿ ಒವೇ ಒಂಜಿ ಸಮುದಾಯದ ಒಂಜಿ ಆದಿಪ್ಪಡು ಒವೇ ಆತನ ಇನ್ನಿತರ ಒಂಜಿ ಪಕ್ಷದಗ್ಲಾದಿಪ್ಪಡು ಅಂಚಿನ ಒಂಜಿ ಭಜಕೆರೆಗೆ ಇನಿ ಒಂಜಿ ಬೊರ್ಚಂದ ಶಬ್ದೋಡು ಪನ್ಪಣಂದು ಪಣ್ಣದಾಂಡ ಇಂದಕ್ಕೆ ನಮ್ಮ ದಾದ ಉತ್ತರ ಕೊರಡು ನೆಕ್ಕ ನಮ್ಮ ಏರು ಉತ್ತರ ಕೊರಡು ಇನಿ ಭಜನೆಗೆ ಧರ್ಮ ಇಜ್ಜಿ ಓವೇ ಜಾತಿದ ಭೇದ ಇಜ್ಜಿ ಓವೇ ಪಕ್ಷ ಇಜ್ಜಿ ಓವೇ ಒಂಜಿ ಭಜನಾ ಮಂಡಳಿಡು ಆಯ್ ಆ ಸಮುದಾಯದ ಈ ಸಮುದಾಯದ ಈ ಆಯ್ ಭಜನೆ ಬರ್ರಬಲ್ಲಿ ಇಂಬೆ ಭಜನೆ ಬರ್ರಬಲ್ಲಿ ಆಯ್ ಆ ಪಕ್ಷದ ಇಂಬೆ ಈ ಪಕ್ಷದ ಒಂದು ಎಂಕಲ ಪಕ್ಷದ ಭಜನಾ ಮಂಡಳಿ ಒಂದು ಎಂಕಲ ಜಾತ್ಯ ಭಜನಾ ಮಂಡಳಿ ಪಂಚ ವಿಚಾರ ಉಂಟಾ ಭಜನಾ ಮಂಡಳಿ ಈ ವಿಚಾರ ಒವುಲ ಇಜ್ಜಂದೆ ಇಪ್ಪಂಚಿನ ಸಂದರ್ಭಡು ಇನಿ ಜಾತಿದ ಮಧ್ಯೆ ವಿಷ ಬೀಜ ಬಿತ್ತೋಡು ಭಜನೆ ಎಂದು ಪನ್ಪಣವು ಇನಿ ಉಂತೋಡು ಉಂದೆತ್ತ ಮುಖಾಂತರ ಅನ್ಲ ಈ ಭಜನೆ ಉಂತೋಡು ಪನ್ಪಂಚಿನ ಕೆಲವು ವ್ಯಕ್ತಿಲಿನ ಷಡ್ಯಾಂತರದ ಮುಖಾಂತರ ಒರಿ ಇನಿ ವಿಚಾರನು ವಿಷ ಬೀಜನು ಪಿದ ಬಿತ್ತೊಂದುಲ್ಲೆ ಆಂಡ ಆಯೆ ಈ ವಿಷ ಬೀಜನು ಇನ್ನು ಬಿತ್ತೋಡು ನಾನು ನಮ್ಮ ಯೋಚನೆ ಮಲ್ಪಡು ಒಂದು ಕೇವಲ ಒಂಜಿ ವ್ಯಕ್ತಿ ಮಾತ್ರ ಅತ್ತು ನೆತ್ತ ಪಿರವಡು ಕೆಲವು ವ್ಯಕ್ತಿಲು ಬೇತೆಲುಲ್ಲ ಮುಂದೆ ನಮ್ಮ ಯೋಚನೆ ಮಲ್ಪುಗ ದಾಯಿಂದ ಬಂಡ ಇಂಚಿತ್ತಿನ ಕೆಲವು ಈ ವಿಚಾರ ಬಂದಾಗ ಐತ ಬಗ್ಗೆ ಎಂಗ್ಲು ವಿಮರ್ಶನೆ ಮಲ್ಪನ ಎಂಗ್ಲು ಕೆಲವಾರು ವಿಚಾರಗಳು ತಿಕ್ಕೊಂದಿಲ್ಲ ಐನೆಂಗ್ಲು ಈ ಸಂದರ್ಭ ಪನ್ಪುಜಿದೆ ಬಂದಾಗ ಆಯ್ತಾ ಕೆಲವು ವಿಚಾರ ಎಂಗ್ಲು ದೆತ್ತೊಂದಿಲ್ಲ ಆ ವ್ಯಕ್ತಿ ಏರ್ನೊಟ್ಟಿಗೆ ಮಾತವಲ್ಲಿ ಐಕೆ ಸಾಕಾರ ಏರ್ ಮಾತ ಕೊರೊಂದುಲ್ಲೇರು ಈ ವಿಚಾರಗಳು ಪೂರ ಐತೆ ಪಿದೇ ಬರೋದಿಲ್ಲ ನನ್ನ ಬರ್ಪಣ ದುಂಬುಗು ಈ ವಿಚಾರಗಳು ಪೂರ ನಂಗೆ ಕುಲ್ಲು ನಡೆಗೆ ಬರ್ಪಂಚಿನ ವ್ಯವಸ್ಥೆ ನಂಗೆ ಮಲ್ಪರ ಸಿದ್ಧತೆ ಮಲ್ತೊಂದಿಲ್ಲ ಅನ್ನ ರಡ್ಡು ಜನಕ್ಲೇನು ಒಟ್ಟಿಗೆ ಒಂಜಿ ಉತ್ತರ ಕೊರಪೆ ಭಜನದ ಬಗ್ಗೆ ಪಾತೇರ್ ನಕ್ಲೆಗೆ ಈರೆಗೆ ಅತನ ನಿಕ್ಲೆಗೆ ರಡ್ಡು ಜನಕ್ಲ ಓಲ ರೋಗ ಬತ್ತ ದಿಪ್ಪು ಕಣ್ಣು ಬುಲಾದ ತೂನಗ ಊರು ಪೂರ ಮಂಜಲ್ ತೋಜುನು ಬಂದದು ಊರ್ದಕ್ಲೆ ಮರ್ದು ಮಲ್ಪರ ಬೋಡ್ಸಿ ಫಸ್ಟ್ಗೆ ನಿಖಲು ಮರ್ದು ಮಲ್ತೊನ್ಲೆ ಆ ಸಮಸ್ಯೆ ಹೆಂಚಿನ ಮಲ್ಪನೆ ನಿಖಲು ಯೋಚನೆ ಮಲ್ಪಲೆ ನಿಖಲಿಗೆ ದಾಯ ಊರು ಮಂಜಲ್ ತೋಜುನು ನಿಖಲು ಫಸ್ಟ್ ಬೋದು ಡಾಕ್ಟರ್ ಬೋಲೆ ಊರ್ದಕ್ಲೆಗೆ ದಾತ ಸೀಕೆ ಮಾಡಿದ ನಿಖಲ ಕೇಂದ್ರ ಬೋಡ್ಸಿ ಬಹುಶಃ ಪನ್ಪನಕ್ಲೆಗೆ ಒಂದು ಮುಟ್ಟು ದಾಯಿಂದ ಬಂಡ ಎಂಕ ಬೇಜಾರ ಒಂದುಂಡು ಎನ್ನ ಈ ಸಹೋದರಿ ನಕ್ಲೆಗೆ ಎನ್ನ ಈ ಅಪ್ಪೆರ್ಲೆಗೆ ಪನ್ನಂಚಿನ ಪಾತೆರ ಈ ಪಾತೆರನು ಏಪಲ ನಮ್ಮ ಇಡೆಗೆ ಉಂಟವರ ಸಾಧ್ಯಜಿ ಒಂಜಿ ಪನ್ಪೆ ಪಿರೋರ ಪನ್ಪೆ ರಡ್ಡು ಜನಕ್ಕೂ ಇತ್ತ ಈ ಮುಲ್ಪ ನಡ್ತಂಚಿನ ಈ ಸಭೆ ಒಂದು ಇತ್ಯದ ಕಾರ್ಯಕ್ರಮ ಮುಲ್ಪ ಮುಗಿದಿಪ್ಪು ಆಂಡ ಒಂದು ಕೊನೆ ಅತ್ತು ಒಂದು ಸಮಾರೋಪ ಅತ್ತು ಒಂದೆಂಚಿನ ಒಂದು ಪ್ರಾರಂಭ ನಂಗೆ
ಮೂಡುಬಿದ್ದಿರಿತ ಭಜನಾ ಪರಿಷತ್ನ ಮುಖಾಂತರ ನರ್ತಂಚಿನ ಈ ಕಾರ್ಯಕ್ರಮ ಬಾಕಿ ಸಂಘಟನೆ ಮತ್ತು ಸಹಕಾರ ಕೊಡ್ತು ನಡಪಂಚಿನ ಈ ಕಾರ್ಯಕ್ರಮ ಒಂದು ನಂಗೆ ಪ್ರಾರಂಭ ಒಂದು ಪಿಕ್ಚರ್ದ ಟ್ರೇಲರ್ ಇನಿ ಪ್ರಾರಂಭ ಆತನಾತೆ ಒಂದು ಪಿಕ್ಚರ್ ಮುಗಿದಜಿ ಪ್ರಾರಂಭ ಆಪನಾದಿತ್ತೆ ನಿನ್ನ ನೆನಪುದಿಲಿ ಒಂದು ಇಡೀ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಪ್ರತಿ ತಾಲೂಕು ಡಾಪನಂಚಿನ ಕಾರ್ಯಕ್ರಮ ಕೇವಲ ಬಹುಶಃ ನಿತ್ತೆ ಮೂಜಿನ ತಾಲೂಕು ಕಾರ್ಯಕ್ರಮ ರಡ್ನೆ ತಾಲೂಕು ಕಾರ್ಯಕ್ರಮ ಆದಿಪ್ಪು ಪುತ್ತೂರು ಬಹುಶಃ ಜಾತನ್ನು ಮೂಜಿನ ತಾಲೂಕುದ ಬರ್ಪಣ 4 ತಾರೀಕು ಬೆಳ್ತಂಗಡ್ಡುಂಡು ಅವೇ ರೀತಿ ಸುಳ್ಯ ವಿಟ್ಲ ಪುತ್ತೂರು ಕಡಬ ಪೂರ ತಾಲೂಕು ಇಂಗ್ಲಿ ಸಭೆನ ಮಲ್ಪಬ ಜನಜಾಗೃತಿ ಮಲ್ಪಬ ದಾಯಂದು ಪಣ್ಣಗ ಒಂದು ರಡ್ಡು ಜನಕ್ಕೆ ಮಾತ್ರ ಇನಿ ನಮ್ಮ ಮುಲ್ಪ ಕೊರಡಾಯಿನ ಉತ್ತರ ತೆಡಿಲು ಬರ್ಪಂಚ ಸಂದರ್ಭಗಳು ಕೆಲವು ಲಾಂಬುಲು ಪುಟ್ಟು ಬನ್ನ ಆ ಲಾಂಬುಲು ಪುಟ್ರ ದುಂಬೆ ಐಕ ನಮ್ಮ ವ್ಯವಸ್ಥೆ ಮಲ್ತು ಓಡಾಪುಂಡು ಐಕೋಸ್ಕರ ನಮ್ಮ ಈ ಸಭೆ ಮಲ್ತೊಂದುಲ್ಲ ಬಹುಶಃ ಒಂದು ವಿಚಾರ ಪಂಡೇರ ಏನು ಪನೋಡೈತೆ ಸತ್ಯ ಎಡ್ಡೆನಾರು ವಿಚಾರ ಪನ್ನ ದಯ ಪನ್ನಾಗ ಸಾಮಾಜಿಕ ಜಾಲತಾಣ ಬರೋದು ಏಪ ಪಂಡೇರ ಎನ್ನ ಅಕ್ಕನಕ್ಲು ಮಾರ್ಗೋಡ್ನಲ್ಲಿ ಪರಬಲ್ಲಿಂದ ಒಂದು ಸಭ್ಯತೆ ಹತ್ತಿಗೆ ಭಜನೆ ನಮ್ಮ ಚಪ್ಪಲ್ ಪಾಡಂದೆ ಮಲ್ತೊಂದು ಬೋಪನ ಸಭ್ಯತೆ ಹತ್ತಿಗೆ ಅಪ್ಪಣ್ಣ ಯಾನ್ ಆರ್ಡಕೇನುವೆ ಸಭ್ಯತೆ ಇಜ್ಜನಾರಿಗೆ ಈರಪ್ಪಣ್ಣ ಈರ್ನ ಉಲ ಈರ್ನಲ್ಪ ಇಲ್ಲ ಭಜನೆ ಮಲ್ಪಡ್ತೆ ಚಪ್ಪಲ್ ಬಾರ್ದು ಭಜನೆ ಮಲ್ಪಲಿ ನಂಕ ನಮ್ಮ ಹಿರಿಯಾಕಲು ಕಲ್ಪ ನೆಂಚಿನ ಪಣ್ಣಗ ದೇವರನ ಭಜನೆ ವಾರೀತಿ ಆವೋಡುಂದು ಅಪ್ಪಣ್ಣ ಬೇರೆ ಕಲ್ಪ ಜರ್ನ ಆಯ್ತು ಅರ್ಥ ಭಜನೆ ವಾರೀತಿ ಆವೋಡು ಪಂಡದು ಎನ್ನ ಅಕ್ಕನಕ್ಲು ಎನ್ನ ಅಪ್ಪೆರ್ಲು ಎನ್ನ ತಂಗಡಿಯರ್ಲು ಮಾರ್ಗೋಡೆ ಪುನಃ ಭಜನೆ ಮಲ್ತೊಂದು ಬಾರ ಬಲ್ಲಿ ಏರು ಭಜಕೀರ್ನಕ್ಲು ಅಂಚಂದಾಂಡ ಮಾರ್ಗೋಡು ಪ್ರತಿಭಟನೆ ಮಲ್ಪನ ಜೆರ್ಪೋಲಿ 4 ಜನ ಆಂಜನಕ್ಲು ದೆರ್ತೊಂದು ಬೋಲಿ ಅವು ಸಭ್ಯತೆ ನಮ್ಮ ಅಪ್ಪ ನೆಕ್ ಸಹಮತ್ತುಂಟ ಉತ್ತರ 6 ಕೊರಡು ಏರು ಎನ್ನ ಅಪ್ಪೆರ್ಲೆಗೆ ಎನ್ನ ಅಕ್ಕನಕ್ಲೆ ತಂಗಡಿಯರ್ಲೆ ಬಂಡಿರತ್ತ 6 ಉತ್ತರ ಕೊರಡು ಸಾಮಾಜಿಕ ಜಾಲತಾಣ ಪೂರ ಫೋಟೋ ಬರೋದುಂಡು ದೆರ್ತೊಂದು ಬೋತನಂಚಿನ ಅಪ್ಪಣ್ಣ ಮಾರ್ಗೋಡು ಜೆಪ್ಪನವು ಸಭ್ಯತೆ ಭಜನೆ ಮಲ್ಪನ ಸಭ್ಯತೆ ಅತ್ತು ಎಂಚಿನ ಒಂಜಿ ನಮ್ಮ ಧರ್ಮ ನಮ್ಮ ಇನಿ ಮುಟ್ಟ ನಮ್ಮ ಧರ್ಮಡು ಬುಕ್ಕೊಂಜಿ ಧರ್ಮನು ನಮ್ಮ ದ್ವೇಷಿಸೌಜ ನಮ್ಮ ಧರ್ಮ ಎಂಚಂದ ಪಂಡ ನಮ್ಮ ಧರ್ಮನು ನಮ್ಮ ಆಚರಣೆ ಮಲ್ಪುವ ನನ್ನೊಂಜಿ ಧರ್ಮನು ನಮ್ಮ ಗೌರವಿಸವ ಆಂಡ ಒಂದು ಹಾಳಾಪನ ಇಂಚಿನ ವ್ಯಕ್ತಿಲಿರೋದು ಮಾತ್ರ ನಮ್ಮ ಧರ್ಮನೇ ನಮ್ಮ ಆಚರಣೆ ಮಲ್ಪುಜೋಗೆ ಬೊಕ್ಕ ನನ್ನ ಮಕ್ಕಳು ಬೇತದಾದ ಮಲ್ಪೇರು ಮಕ್ಕಳು ಪಾತೆರಳ ಒಂಜಿ ಕಾರಣ ಉಂಡು ಎಲ್ಲಿ ಒಂಜಿ ವಿಚಾರ ಪಣ್ಣದ ಯಾನು ಉಂತವೆ ದಯಪಣ್ಣ ಎಂಕ್ಲಿ ನನ್ನೊಂಜಿ ಕಾರ್ಯಕ್ರಮ ಐಕದಿದ್ದು ಕ್ಷಮಕ್ಕೆ ಅನ್ನೋದಿಲ್ಲ ಒಂಜಿ ದೇಶಡು ಬೇತೊಂಜಿ ಪಿದೇ ದೇಶದೊಂಜಿ ನಾಯಿ ಬರೋದು ಇತ್ತನಿಗೆ ಹೆಲಿಕಾಪ್ಟರ್ ವಿಮಾನ ಹೆಲಿಕಾಪ್ಟರ್ ಬರ್ತಾನೆ ಬಣ್ಣ ಐತಾನೆ ಅಲ್ಪದ ರಾಜ್ಯ ಕಡಪು ನಂಚಿ ಒಂಜಿ ಹೆಲಿಕಾಪ್ಟರ್ ಮಲ್ಲ ಚೈನ್ ಬಂಗಾರದ ಬಾರಿ ಮಲ್ಲ ಚೈನ್ ಪೂರ ಬಾಡ್ದು ಮಲ್ಲ ಬ್ಯಾಗ್ ಒಂಜಿ ಬ್ಯಾಗ್ ಪೂರ ಕೆಕ್ಕಿಲ್ ಪಾಡ್ದು ಅವಲ ಬಂಗಾರದಾನೆ ಬ್ಯಾಗ್ ಬಾಯ್ಡ್ ಒಂಜಿ ಐಸ್ ಕ್ರೀಮ್ ಉಂಡು ಎಂಚ ಅವಲ ಬಂಗಾರದಾದಿಪ್ಪ ಐಸ್ ಕ್ರೀಮ್ ಬಂಗಾರದ ಹತ್ತು ಆಯ್ತು ಒಟ್ಟು ಕೋಲ್ ಉಂಡತ್ತ ಅವು ಬಂಗಾರದ ಐಸ್ ಕ್ರೀಮ್ ಬಂಗಾರದ ತಿನ್ನಾರ ಜತ ಐಸ್ ಕ್ರೀಮು ಮಲ್ಲ ಬ್ಯಾಗ್ ಅವಲ ಬಂಗಾರದ ಪೂರ ಚೈನ್ ಬ್ರಾಸ್ಲೆಟ್ ಕಾರ್ಗ್ ಮೂಲ ಬೆಲ್ಟ್ ಪೂರ ಬಂಗಾರದಾನೆ ಪಾಡ್ದು ಹೆಲಿಕಾಪ್ಟರ್ ಬತ್ತದಾಂಡು ಅವೆಲ್ಲ ಹೆಲಿಪ್ಯಾಡ್ ದಲ್ಪ ಜಪುಡಿಯರು ಜಪುರ್ದ ಅನಾಗ ಇಂಚಿದ ಬೇತೆ ನಾಯಿಲು ಪೂರ ಇನ್ನು ಲೆತ್ತೊಂದು ಬರ್ರ ಬೂತ ಮಸ್ತ್ ನಾಯಿಲು ಬೂತ ಲೆತ್ತೊಂದು ಬರ್ರ ಬಾರಿ ಮಲ್ಲ ದೇಶದ ಬರ್ಪಣತ್ತ ಆಂಡ್ ಬತ್ತದಾನಾಗ ಪೂರ ಲೆತ್ತೊಂದು ಪೂರ ಸೆಕೆಂಡ್ ಕೊರ ಲೆಕ್ಕನೆ ಪೂರ ಬೋದು ಮನೆ ಮಲ್ತೊಂದುಲ್ಲರು ಆತನ ಒಂಜಿ ನಾಯಿ ಆಯ್ತು ಒಂಜಿ ಚೂರು ಬುದ್ಧಿವಂತ ಇತ್ತಂಡು ಆ ನಾಯಿಗೆ ಎಂಡಿಗೆ ಅಂದ ಮಾರೆ ಈ ಐಸ್ ಕ್ರೀಮ್ ಉಳ್ಳ ನಿನ್ನ ನೆಟ್ಟು ಬಂಗಾರ ತೋಜೊಂದುಂಡು ಪೂರ ಇಡೀ ಬ್ಯಾಗ್ಲ ನಿನ್ನ ಬಂಗಾರದ ಪೂರ ಇಡೀ ಬಂಗಾರಡೆ ಮುರುಕುದ ನಿಕ್ಲಲ್ಲಿ ಬಂಗಾರದ ನೆಟ್ಟೆ ಇಪ್ಪುನಾಕ್ಲು ಮಾರೆ ಆ ತೆಡ್ಡೊಂಜಿ ದೇಶೋಡು ಇಪ್ಪುನಾಗ ಈ ಮೂಲ ಎಂಚಿನುಂಡು ಮಾರೆ ಎಂಕ್ಲ ಓಲೋಲೋ ಜೆಪ್ಪುನ ಒಲ್ಪೊಲ್ಪಣೆಯಿಂದ ಮಲ್ತೊಂದುಲ್ಲ ಎಂಕ್ಲ ಇಟ್ಟೇಟನೂ ಇಲ್ಲ ಅತ್ತ ಈ ಇಡೆದಾಯ ಬತ್ತ ನೀಕ ಅಲ್ಲೇ ಎಡ್ಡೆ ಎತ್ತನತ್ತ ಮೂಲ ನಿನ್ನ ಬಂಗಾರ ಕಂಡುಕೊಂಡೇರನ ಮಾರೆ ಇದಾಯ್ತಾ ಮಲ್ಪ ಎಂಚು ಪಿರೆಂಚೆ ಬೋಪ ಅಂದು ಆಯ್ಕ ನಾಯಿ ಒಂಜಿ ಉತ್ತರ ಗೊರುಂಡಿಗೆ ಅದ ನಿಖಲ್ ಪನ್ಪುನ ಪುರ ಸರಿ ಅನ್ನ ನಿಕ್ಲಕ್ಕೆ ನಮ್ಮ ವಿಷಯ ಸರಿ
ಅಣ್ಣ ವಿಚಾರ ಎನ್ನ ಮನಸ್ಸೆ ಬೇನೆ ನೀನು ಏರಿಡಪ್ಪ ನೋಡು, ಎನ್ನ ಮನಸ್ಸೆ ಬೇನೆ ನೀನು ಅಲ್ಪ ಪನ್ಪ್ಲೆಗೆ ಇಜ್ಜತ್ತ ಅಲ್ಲೇ ಕೊಂಚಿ ತಿಕ್ಕ ದೆಪ್ಪೋಡು ಅಲ್ಲ ಬೋದಾಯಿ ಕೊಂಚ ವರ್ಕ್ ಪರ್ಮಿಟ್ ಹಾಕಲ ಇಲ್ಲ ತಕ್ಕಲ ವೀಸಾ ಬೋರ್ಡ್ ಅಲ್ಪ ಒಂದು ಕೆಲಸ ಮಲ್ಪಡ್ದಲ್ಲ ವೀಸಾ ಬೋರ್ಡು ಎಂಕಲ್ಪ ಪಾತೆರ್ರಾಗನ್ನ ಅವಕಾಶ ಉಂಡಾ, ಎಂಕಲ್ಪ ಪಾತೆರಳ ಅವಕಾಶ ಇಜ್ಜತ್ತ ಪಾತೆರ್ನ ಉಲಾಯ್ ಕೊಂಡು ಕುಳ್ಳದ ಬಾಡು ಕುಲ್ಲ ಬೇರತ್ತ ಎಂಕಲ್ಪ ಕುರೆಪ್ಪರ್ಲ ಗೊತ್ತಿಜ್ಜಿ ಮೂಲು ಬತ್ತನ ನಾಣೆ ಎಂಕೆಂಚೆಲ್ಲ ಕುರೆಪ್ಪೊಲಿ ಅತ್ತನ್ನ ಓಲ್ಲ ಬಣ್ಣದೇನು ಇಡೇ ಬತ್ತನ ಅಂದ ನಾಯಿ ಬಂಡಿಗೆ ಪಂಡ ಆಯ್ತಾ ಅರ್ಥ ನಂಕ ಮೂಲು ಎಂಚಿನಲ್ಲ ಪಂಡ ನಾಣಕ್ಕೆ ಎಲ್ಲ ಕೇನ್ನಾಕ್ಲಿ ಇಜ್ಜಿಂದ ಆಯ್ತಾ ಅರ್ಥ ಅಂಡಿನಿ ಇಜ್ಜಿಂದ ನಾಣೆ ಯೋಚನೆ ಮಲ್ಪಲೆ ಆ ಸಂಜೀವ ಪೂಜಾರಿ ಪನ್ಪಣಂಜಿ ವ್ಯಕ್ತಿ 1 ಲಕ್ಷ ಪೊನ್ನುಲೇನ ಬಗ್ಗೆ ಇಂಚಿನ ಒಂಜಿ ತಪ್ಪ ಅಭಿಪ್ರಾಯ ಕೊಡ್ದು ಇಂಚಿನ ಒಂಜಿ ಹೇಳಿಕೆ ಕೊರ್ನೆರ್ದು ಬುಕ್ಕಲ ನನ್ನಲ ವ್ಯಕ್ತಿನ ನಂಗೆ ಕೊಂಚ ಬಂಧನ ಮಲ್ಪತ್ತಂಜಿ ಉಲೈಕುಲ್ಲ ಅವ್ರ ಆತಜಿಂದ ಪಂಡಾಂಡ ಮೂಲ ನಮ್ಮ ವಾ ರೀತಿ ನಮ್ಮ ಕಾನೂನು ಮಲ್ತೊಂದುಲ್ಲ ಬಾಕಿದ ಏರೋ ವ್ಯಕ್ತಿ ಇಂಚಿನ ಪಾತಿರ್ನ ಅಕ್ಲ ಮಿತ್ತು ಪೂರ ಕೇಸ್ ಇಜ್ಜಾದನ ಅಪ್ಪನ ಇಂಚಿನ ವ್ಯಕ್ತಿಗೆ ಅವಲ ನಮ್ಮ ಅಪ್ಪೆರ್ಲೆಗೆ ತಂಗಡಿಯರ್ಲೆಗೆ ಪಣ್ಣಂಚಿನ ವಿಚಾರ ಈ ವಿಚಾರಗೂ ನಂಗೆ ಕೊಂಚ ಕೇಸ ಒಂದಿಜ್ಜಿ ಆ ಜನ ಉಲೈ ಮಲ್ಪಣಂಚಿನೊಂಜಿ ಒಂಜಿ ಕೇಸ್ ಪಾಡ್ದ ಜನ ಅರೆಸ್ಟ್ ಮಲ್ಪಂಚಿನೊಂಜಿ ಅವಕಾಶ ನಮ್ಮ ಕಾನೂನು ಇಜ್ಜ ಅಪರ್ಣಕ್ಕೆ ನಮ್ಮ ದಾಯ ದುಂಬುವರಿದು ಬಂದಿಜ್ಜ ಬಹುಶಃ ಮೂಡುಬಿದ್ರೆಡು ಕೆಲವು ದಿನದ ದುಂಬು ಒಂಜಿ ಪೊನ್ನನ ಪುದರ್ಡು ಮುಲ್ಪದ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊರ್ನ ವಿಚಾರ ತಿಳಿದುಂಡು ಅಂಡ ಆ ಸಂದರ್ಭಡು ಅಲ್ಪ ಕೇಸ್ ಮಲ್ಪರಾಗ ಓಟುದ ಒಂಜಿ ನಿಯಮದಾದ ಆತಜಿನ ಪನ್ಮ ವಿಚಾರ ತಿಳಿದು ಬರ್ತಿತ್ತು ಆಯ್ತು ಬೊಕ್ಕ ಆಯ್ತ ಬಗ್ಗೆ ವಿಚಾರ ವಿಮರ್ಶೆ ಮಲ್ಪ ಒಂದೊಂದು ವಿಚಾರ ತಿಳಿದು ಬರ್ತಿತ್ತು ದಯದಿದ್ದು ಮುಲ್ಪದ ಪೊಲೀಸ್ ಇಲಾಖೆದ ಅಧಿಕಾರಿಲಿಡ ಯಾನು ಭಜನಾ ಪರಿಷತ್ ಮುಖಾಂತರ ಯಾನು ಮನವಿ ಮಲ್ತೊಂದುಲ್ಲೆ ದಯದಿದ್ದು ಆಯ್ನಾತ್ ಬೇಗ ಆ ಕೊಡ್ತನಂಚಿನ ಕೇಸನ್ನು ವಿಮರ್ಶೆ ಮಲ್ತದು ಆಗ ಬೋರ್ಡ್ ಅಪ್ಪಂಚಿನ ಸರಿಯಾಯಿನ ಒಂಜಿ ಕಾನೂನು ನಿಕಲ್ ಆಯ್ನಾತ್ ಬೇಗ ಮಲ್ತು ಕೊರಬಾರ್ದು ನಿಕಲ್ಡ ಯಾನು ಬೊಕ್ಕರ ವಿನಂತಿ ಮಲ್ತೊಂದುಲ್ಲೆ ಆತ ಎತ್ತಂದೆ ಒಂಜಿ ವೇಳೆ ಮುಲ್ಪದ ಈ ಕೇಸ್ ಇಡು ನಂಕ ಜಯ ತಿಕ್ಕ ಜಿಂದಾಂಡ ಆಯ್ ಪಂತನ 1 ಲಕ್ಷ ಪೊನ್ನುಲೆಗ್ ಐಕ್ಯ ಬೋರ್ಡಾದ ನಮ್ಮ ಹಿಂದೂ ಸಮಾಜದ ನಮ್ಮ ಭಜಕಿರ್ನಕಲ್ನ ಮುಖಾಂತರ ನಮ್ಮ ಪೊನ್ನು ಜೋಕಲ್ನ ಮುಖಾಂತರ ಏತು ಪೊನ್ನು ಜೋಕಲ್ನ ಮುಖಾಂತರ 18 ವರ್ಷದ ತಿತ್ತ ಏತು ಪೊನ್ನು ಜೋಕಲ್ನ ಮುಖಾಂತರ ಕೇಸ್ ಕೊರ್ಪವರ ಆತ ಕೇಸ್ ಕೊರ್ಪನ ಜವಾಬ್ದಾರಿ ನಮ್ಗೆ ಬೋಡು ಇಂಡಿ ಒಂಜಿ ಪೊನ್ನನ ಮಿತ್ತು ಕೊರ್ನ ಕೇಸ್ ಐಕೆ ನಂಗೆ ಇನ್ಕ್ವೈರಿ ಆದಾಗ ಬೋರ್ಡ್ ಅಪ್ಪನ ಶಿಕ್ಷೆ ಕೊರ್ನ ಮುಖಲ್ ತಯಾರ ಆಯ್ಜಿರ್ನಾಂಡ ನಂಗೆ ಏತು ಪೊನ್ನುಲೇನ ಮಿತ್ತು ಏತು ಪೊನ್ನುಲೇನ ಪುದಾರ್ಡು ಕೇಸ್ ನಂಗೆ ಕೊರ್ರ ಆಪಂಡ ಆತ ಪೊನ್ನುಲೇನ ಪುದಾರ್ ನಮ್ಮ ಕೇಸ್ ಕೊರ್ರ ನಮ್ಮ ತಯಾರು ಮಲ್ಪುಗ ಅಂಚಂದಾಂಡ ಆಗ ಒಂಜಿ ವ್ಯವಸ್ಥೆ ಮಲ್ಪರ ಆಪಣ ತಗೋ ದಾಯಿಂದ ಪಣ್ಣಗ ಆ ಎಂಚಿನ ವ್ಯಕ್ತಿ ವಾ ರೀತಿ ಕಂಪ್ಲೇಂಟ್ ಕೊರ್ನಕ್ಲ ಮಿತ್ತು ಪಿತೂರಿ ಮಲ್ತೊಂದುಲ್ಲೆ ನಿನ್ನ ಪೂರ ಎಂಕ್ಲ ತೆರಿಯೊಂದುಲ್ಲ ಆಗ ಏರ್ ಐಕೆ ಸಪೋರ್ಟ್ ಆದುಲ್ಲೇರು ಆಯ ನೆಕ್ಕ ತುಂಬು 2 ವರ್ಷದ ಮಲ್ತನಂಚಿನ ಪ್ರಕರಣದ ಮಿತ್ತು ಕಂಪ್ಲೇಂಟ್ ಕೊರ್ನಕ್ಲಿಗೆ ಆಯ ವಾ ರೀತಿದ ಅನ್ಯಾಯ ಮಲ್ಪರದುಯೇ ಈ ವಿಚಾರಣೆ ಪೂರ ಎಂಕ್ಲ ತೆರಿಯೊಂದುಲ್ಲ ಅದಕ್ಕೋಸ್ಕರ ನನಗೆ ನಮ್ಮ ಮಲ್ಪಂಚಿನ ಕೆಲಸ ಇತ್ತೊಂದಲ್ಲ ಕೇವಲ ನಮ್ಮ ಪಕ್ಕಿದ ಗೂಡುಗು ಕಲ್ಲದ ಕರ್ಬೋಪ್ನತ್ತು ಆ ಪಕ್ಕಿದ ಗೂಡು ತೀರ್ಥಪೂರ್ಣಂಚಿನ ವ್ಯವಸ್ಥೆ ಕಾನೂನು ಮುಖಾಂತರನೇ ಆ ಒಡದು ಪನ್ಮಂಚಿನ ವ್ಯವಸ್ಥೆನ ನಮ್ಮ ಯೋಚನೆ ಮಲ್ತೊಂದುಲ್ಲ ಕಡೇಕಾದ ಒಂಜಿ ಸಂದೇಶ ಕೊರ್ಪೇನು ಈ ನಮ್ಮ ಬಜೆ ಕೇರ್ನಕ್ಲು ಕೇವಲ ಇನಿ ಒಂತೆ ಜನ ಮುಲ್ಪ ಬತ್ತದಿಪ್ಪಿರು ಇನಿ ಇಂದು ಪ್ರಾರಂಭದ ಬಂಡೆ ನನದ ಪ್ರತಿಭಟನಾ ಸಭೆ ಅಥವಾ ಇನ್ನಿತರ ಎಂಕ್ಲ ಹಕ್ಕೊತ್ತಾಯ ಸಭೆಂದಾಂಡ ಈ ಮೂಡುಬಿದ್ರೆ ಪೂರ ಕೇಸರಿಮಯವಾದ ಬಜಕೇರ್ನ ಮುಖಾಂತರ ಈ ಸಭೆ ಎಂಗ್ಲ ದಿಂಜಾವಣಂಚಿನ ವ್ಯವಸ್ಥೆ ಮಲ್ಪರ ಎಂಗ್ಲ ಸನ್ನದ್ಧವಾದುಲ್ಲ ಮಂಜಿ ವಿಚಾರನ ತೆರಿಪೊಂದುಲ್ಲೆ ಆಯ್ತಾ ಒಟ್ಟಿಗೆ ಒಂಜಿ ಸಂದೇಶ ಇಪ್ಪಡು ಇನಿ ತಾಳ ಪತ್ತೊಂದು ಕುಣಿತ ಮಲ್ತದ ದೇವೇರನ ಪದ್ಯ ಪಂಡೊಂದು ಬರುಡಿತಂಚಿನ ಜೋಕುಲು ಅಪ್ಪೆರ್ಲು ದಾದನ ತರಟ ಯೋಚನೆ ಮಲ್ತೊಂದು ಎಂಕಲ ಮಿತ್ತಿಂಚಿನ ಅಪವಾದ ಬತ್ತನ ತಾಂದು ಪನ್ಪನಂಚಿನ ವಿಚಾರನು ಯೋಚನೆ ಮಲ್ತೊಂದು ಬತ್ತನಂಚಿನ ಈ ಭಜಕಿರ್ನಕ್ಲೆಗ್ ಮಕ್ಕಳು ಮಾತಿರ್ಲ ಒಂಜಿ ವೇಳೆ ಶಬ್ದ ಮಲ್ತಿರ್ನಾಡ ದಾನೆ ಅವು ಮಕ್ಕಳು ಮಾತ ಬಾಯಿ ಬುಡಿಯರ್ನಾಣ ದಾನೆ ಅವು ನೆನ್ನು ಯೋಚನೆ ಮಲ್ಪಲೆ ಅಡೆಗೆ ಒಂಜಿ ಸಂದೇಶ ಬೋರ್ಡ್ ಭಜಕರು ಗುಡುಗಿದರೆ ದಾದ ಪನ್ಪನಮ್ಮ ನಮ್ಮ ಭಜಕೆರೆಗಳ ಗೊತ್ತುಂಡತ್ತೆ ಶಬ್ದ ಮಲ್ಪರಾಗ ಅತೆ
ಭಜಕರು ಗುಡುಗಿದರೆ ಸಂಜೀವ ಪೂಜಾರಿ ನಡುಗುವನು. ಒಂಜಿ ವೇಳೆ ನಮ್ಮ ಶಬ್ದ ಮಲ್ತೊಂದಾಂಡ ಸಂಜೀವ ಪೂಜಾರಿ ಅವಡೆ ಭಜನದ ವಿರುದ್ಧ ಏರು ಮಾತ ಪಾತೆರ್ವೇರ ಅಕ್ಕಲು ಪೂರ ನಡುಗುವೇರು. ಇಂಚಿನ ದಿನಡ ದುಂಬರ್ಪುಣ್ಣಂಕ್ ಆಂಡ ಎಂಕಲು ಓ ಮಲ್ಪುಂದಾಂಡ ಕಾನೂನು ರೀತಿರೇ ಮಲ್ಪುವ, ಕಾನೂನು ರೀತಿದ ತತ್ವದ ಎಂಕ್ಲ ಮಲ್ಪುಜ ಒಂದೊಂಜಿ ಸ್ಪಷ್ಟಗ ಎಂಕ್ಲ ವಿಚಾರ ಉಂಡು ದಯಬಂಡ. ನಮ್ಮ ಭಜನೆ ದಕ್ಕಲು ಭಜನೆ ಮಲ್ಪನಕ್ಲು ಅಥವಾ ನಮ್ಮ ಹಿಂದೂ ಸಮಾಜ ಹಿಂದೂ ಸಂಘಟನೆಕ್ಲು ನಮ್ಮ ಕಾನೂನುಗೂ ಗೌರವ ಕೊರ್ಪನಕ್ಲು ಪ್ರತಿ ವಿಚಾರೋಡ ನಮ್ಮ ಕಾನೂನುಗೂ ಗೌರವ ಕೊರೊಂದುಲ್ಲ. ಒಂಜಿ ವೇಳೆ ಕಾನೂನುಗೂ ನಮ್ಮ ಗೌರವ ಕೊರ್ಪುಜಿನ ನೆಕ್ಕದುಂಬೆ ದಾದನ ಆತು ಭಜನೆ ದಕ್ಕಲು ಏಪನು ఆయన ಉಂತದಿದ್ದಕ್ಕೆ ಎಂದುವೇರು. ಪಂದಂಚಿನ ವ್ಯಕ್ತಿ ಯೋಚನೆ ಮಲ್ಪೋಡು ಎನ್ನ ಮಗಲು ಕಾಲೇಜ್ ಪೋಂದುಲ್ಲಾಲು ಅಲ್ಪ ಆಲ್ಡ ಬಾಕಿದ ಆಲ್ನ ಫ್ರೆಂಡ್ಸ್ ನಕ್ಲು ನಿನ್ನ ಅಪ್ಪ ಇಂಚೆಂಚ ಪಂತೆರತ್ತಮ್ಮ ಒಂದು ಸರಿಯಾದ ಆಲ್ಡ ಕೆಂಡ ಆಲ್ನ ಮನೋಸ್ಥಿತಿ ಎಂಚ ಅವು ಯೋಚನೆ ಮಲ್ಪೊಡಿತಂಡ್ರಿ ಪನ್ನಾರ್ನ ಧರ್ಮಪತ್ನಿ ಒಲ್ಪನವಂತಿ ಕಡೆ ಕೆಲಸ ಒಲ್ಕ ಮಲ್ತೊಂದುಲ್ಲೇರು ಅಲ್ಪ ಒಂಜಿ ವೇಳೆ ಅಕ್ಕಲ ಕೇಂದ್ರ ನನ್ನ ಅಕ್ಕ ಈರ್ನ ಮೇರೆ ಇಂಚೆಂಚ ಪಂತೆರತ್ತ ಅಂತ ಕೆಂಡ 6 ಇಂಚಿನ ಉತ್ತರಗೋಡು ಯೋಚನೆ ಮಲ್ಪೊಡಿತಂಡ್ರಿ ಇಂಚಿನ ಪುರ ಯೋಚನೆ ಮಲ್ಪಂದೆ ಪಾತೆರುಂಚಿನ ಅನಾಗತ್ಯ ವ್ಯಭಿಚಾರದಂಚಿನ ವಿಷಯಲು ಒಂದು ನಿಜವಾದ ನಂಗೆ ಉಂತೊಡು. ಕೇವಲ ಒಂದು ರಡ್ಡು ವ್ಯಕ್ತಿ ರತ್ತು ನನ್ನ ಮಿತ್ತಗು ಏರೇ ನಮ್ಮ ಭಜನೆದ ಬಗ್ಗೆ ಪಾತೆರಡು ನಮ್ಮ ಶ್ರದ್ಧಾ ಭಕ್ತಿ ಮಲ್ಪಂಚಿನ ಭಜನೆದ ಬಗ್ಗೆ ಏರೇ ಪಾತೆರಡು ಅಕ್ಕಲು ಪಾತೆರ ತುಂಬ ಅಕ್ಕಲು ಯೋಚನೆ ಮಲ್ಪಡು ಭಜನೆದ ಬಗ್ಗೆ ಎಂಕ್ಲು ಪಾತೆರ ನಾನು ಎಂಕ್ಲಿಗೆ ಎಂಚಿನ ಪೀರ ಸಮಸ್ಯೆ ಬರುವ ಅಕ್ಕಲು ಫಸ್ಟ್ ಯೋಚನೆ ಮಲ್ತ ನೋಡು. ಇನಿ ನಮ್ಮ 100 ಸಂಖ್ಯೆ ಸೇರ್ದಿಪ್ಪ ಆಂಡ ನಮ್ಮ 1000 ಸಂಖ್ಯೆ ಸೇರ ನಮ್ಮ ತಯಾರುಲ್ಲ ದಯಪನ್ನಾಗ ಇನಿ ಭಜನೆ ದಕ್ ನಮ್ಮ 1000 ಸಂಖ್ಯೆ ನಮ್ಮ ತಾಲೂಕುಲೇಡುಲ್ಲ ಪ್ರತಿ ತಾಲೂಕು ನಮ್ಮ 1000 ಸಂಖ್ಯೆ ಭಜನೆ ದಕ್ಲುಲ್ಲ. ಇನಿ ಬಹುಶಃ ಭಜನೆ ದಕ್ಲೆ ತೂನ ಕಣ್ಣು ಕಿರ್ಬೊಂದು ಇಪ್ಪು ಕೆಲವು ದಕ್ಲಿಗೆ ಆದಿಪ್ಪು ಬಹುಶಃ ಹಿರಿಯರ್ ನಕ್ಲು ಬಂಡೇರು ಭಜನೆ ದಕ್ಲೆ ತೂನ ಕೆಲವು ದಕ್ಲೆ ಕಣ್ಣು ಕಿರ್ಬೊಂದುಂಡು ಅದಕ್ಕೋಸ್ಕರ ಭಜನೆ ನಮ್ಮವರ ಉಂತಾವಡು ಭಜನ ತಂಡನೆ ಬೆತೆ ಬೇತೆ ಮಲ್ಪಡು ಬಣ್ಣ ವಿಚಾರ ಒಂದು ಹತ್ತು ನಾವು ಪಣರ ಸಾಧ್ಯ ಇಜ್ಜಿ ದಾಯಿಂದ ಬಣ್ಣಕ್ಕೊಂದು ಒಂಜಿ ವ್ಯಕ್ತಿ ಪನೋಡು ನಾಂಡ ಆಯ್ ಒರಿ ವ್ಯಕ್ತಿ ಸಮಾಜದ ಎದುರು ಬತ್ತ ಪನೋಡು ನಾಂಡ ಆಯ್ ಒರಿಯಾದ ಪನ್ಪುಜಿ ಆಯಾಗ ಏರಾನ್ಲ ಪಿರಾವುಡು ಪನಂದೆ ಆಯಾಗೊಂಜಿ ಪಿರಾವುಡು ದೈಕ್ ಮಾರ್ಗದರ್ಶನ ಕೊರಂದೆ ಆಯ್ ನೇರವಾದ ಪನ್ಪುಜಿ ಅದಕ್ಕೋಸ್ಕರ ನಮ್ಮ ಭಜನೆ ದಕ್ಲು ಏಪನ ನಮ್ಮ ಒಗ್ಗಟ್ಟಾದಿಪ್ಪುಗ ನಮ್ಮ ಭಜನೆದ ವಿಚಾರೋಡು ಒವ್ವೇ ವಿಚಾರ ನನ್ನ ಮಿತ್ತಿಗೆ ಬತ್ತಂದಾನ್ಲ ನಮ್ಮ ಮಾತೆಲ್ಲ ಒಗ್ಗಟ್ಟಾಕ ಕೇವಲ ಒಂದು ಮೂಡುಬಿದ್ರೆಗೆ ಸೀಮಿತ ಅತ್ತು. ನಮ್ಮ ದಕ್ಷಿಣ ಕನ್ನಡ ಸೀಮಿತ ಅವರ ಬಲ್ಲಿ ನಮ್ಮ ಉಡುಪಿ ಜಿಲ್ಲೆ ಸೀಮಿತ ಅವರ ಬಲ್ಲಿ ನಮ್ಮ ಇಡೀ ರಾಜ್ಯದ ಭಜನೆ ದಕ್ಲಾಪುರ ಒಟ್ಟಾದ ಒಂದು ಕಾರ್ಯಕ್ರಮ ಮಲ್ಪಂಚಿನ ಇಂಚಿನ ಪ್ರತಿಭಟನೆ ಬೋರ್ಡ್ ನಾನ್ಲ ಪ್ರತಿ ಊರಿನ ಒಗ್ಗಟ್ಟಾದ ಮಲ್ಪಂಚಿನ ಕೆಲಸವು ನಮ್ಮ ಜಪ್ಪುಗ ದಯಬಣ್ಣಗ ನಮ್ಮ ಸಮಾಜ ಒಟ್ಟಾಣ ಏನು ಪಂಡತೆ ಕಡೆ ಭಜನೆಯವರು ಗುಡುಗಿದರ ವಿಚಾರ ಪಂಡತೆ ನಮ್ಮ ಮಾತ ಸೇರ್ದು ಒಂಜಿ ವೇಳೆ ಒಟ್ಟಾದ ಒಯ್ಕೆ ಒಂಜಿ ಕಾನೂನದ ಕ್ರಮಗೂ ನಮ್ಮ ಜತ್ತೊಂದಾಂಡ ಅವು ಏರೇ ವ್ಯಕ್ತಿ ಪಡು ಆಯೆ ಒರಿ ಸರ್ಕಾರಿ ನೌಕರಿ ಆದಿಪ್ಪಡು ಅತ್ನಾನ ಬೇತವರಿ ಓಯ್ ರಾಜ್ಯಕ್ಕೆ ಪಕ್ಷದಾಗ್ಲೂ ಅದು ಪಡು ಅತನ ಏರೇ ಅದು ಪಡು ಅಕ್ಕಲ್ ನೊಟ್ಟು ಅಕ್ಕಲ್ ನಂಕ ಮಲ್ತನ ಚಿಂತ ಅನ್ಯಾಯ ಮಲ್ತೇರ್ ನನ್ನ ಆಯ್ಕೆ ಬೋರ್ಡ್ ಅಪ್ರಂಚಿನ ಕ್ರಮ ದೆತ್ತೊಂಡು ಬಂಡ ಸರ್ಕಾರ ದೆತ್ತೊಂಚಿನ ವ್ಯವಸ್ಥೆ ಆ ನೆಟ ನಮ್ಮ ಇರ್ಲ ಪಿರಜಾರರ ಬಲ್ಲಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಕ್ಕೋ ಪ್ರಶ್ನೆ ಇಲ್ಲ ಅಂತ ಪಂಪಂಚಿನ ವಿಚಾರ ನಂಕ ಬರಡು ದಯಬಣ್ಣಗ ನಮ್ಮ ಮಲಗಿ ಪಾಡಿದರೆ ಕುಳಿತು ಕೇಳುವನು ಕುಳಿತು ಪಾಡಿದರೆ ನಿಂತು ಕೇಳುವನು ನಿಂತು ಪಾಡಿದರೆ ನಲಿದು ಕೇಳುವನು ನಲಿದು ಪಾಡಿದರೆ ದೇವನೊಲಿವನೊಂದು ಪಂಪಂಚಿನ ಭಜನೆ ನಮ್ಮ ಇದು ಶ್ರದ್ಧಾ ಭಕ್ತಿನ ಮಲ್ತೊಂದುಲ್ಲ ಅಂಚಿನ ಭಜನೆ ನಂಗೆ ಇಂಚಿನ ಪುದರ್ ಬತ್ತನಾಡ ನಮ್ಮ ಮಣಿಪಂದಿಕುಲ ಸಾಧ್ಯ ಉಂಡೆ ಇಜ್ಜತೆ ಭಜಕ ಬಂದುಲೆ ದೇದಿದ್ ನಮ್ಮ ಮಾತ ಜಾಗೃತಿ ರಾಕ ನಮ್ಮ ಇನ್ನು ಏತ್ ಜೋಕುಲು ನಮ್ಮ ಇಲ್ಲ ಅಲ್ಲದ ಭಜನೆ ಬರ್ಪಣ ಆ ಇಲ್ಲದ ಮಾತಿರ್ಲ ನಮ್ಮ ಯೋಚನೆ ಮಲ್ಪುಗ ದಯಬಂಡ ಕೆಲವು ಜೋಕ್ಲಿಗೆ ವಿಚಾರ ಅರ್ಥ ಬಂದೆ ಬಹು ಆ ಜೋಕ್ಲೆ ನಮ್ಮ ಇಲ್ಲದಕ್ಕೆ ಪಂದುಕೊಡ ವಿಚಾರಗಳೇನು ಅದಕ್ಕೋಸ್ಕರ ನಮ್ಮ ಆಯ್ನಾತ್ ಮಿತ್ತಗನ ಒಗ್ಗಟ್ಟಾದ ಇಂಚಿನ ಸಮಸ್ಯೆಲೆ ಇಂಚಿನ ಬತ್ತಂದಲ್ಲ ಐಕೆ ಆಯ್ನಾತ್ ಬೇಗ ಪರಿಹಾರ ಮಲ್ಪಂಚಿನ ಸಾದಿ ನಮ್ಮ ಕಾನೂನು ಮುಖಾಂತರ ನಾಡಗಂದು ಪಂಡೊಂದು ಎನ್ನರಡ್ಡೆ ಪಾತ್ರ ಉಂಟ ಒಂದಲ್ಲೇ ಭಜನಾ ಪರಿಷತ್ ಮೂಡುಬಿದ್ರೆ ತಾಲೂಕಿನ ಭಜನಾ ಮಕ್ಕಳ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಸಂದೇಶ ನೀಡಿದಂತಹ ಅರಣ್ಯಾಧಿಕಾರಿ ಅಂತ ಸಂಜೀವ ಕಾಣಿಯವರು ಹಾಗೂ ಪ್ರತಿಭಾ ಕುಳಾಯಿ ಇವರ ವಿರುದ್ಧ ಪರಮ ಪೂಜ್ಯನೀಯ ಸ್ವಾಮೀಜಿಗಳ ಆಶೀರ್ವಚನದೊಂದಿಗೆ 1000 ಕಂಬದಿಂದ ಹೊರಟಂತಹ ಈ ಮೆರವಣಿಗೆ ಶ್ರೀಕಾಂತ್ ಶೆಟ್ಟಿಯವರ ದಿಕ್ಸೂಚಿ ಭಾಷಣದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಬಹುಶಃ ನಮ್ಮ ನಿರೀಕ್ಷೆ ಇತ್ತು ಕಡಿಮೆ ಎಂದರೊಂದು ಮೂಡುಬಿದ್ರೆ ತಾಲೂಕಿನಲ್ಲಿ 70 ತಂಡಗಳೆಂದರೆ ಕಡಿಮೆ ಆದರೊಂದು 5000 ಸಂಖ್ಯೆ ಸೇರಬೇಕು ಅನ್ನುವಂಥ ನಮ್ಮ ಚಿಂತನೆ ಇತ್ತು. ಬಹುಶಃ
ಮುಂದಿನ ದಿನಗಳಲ್ಲಿ ಇವತ್ತು ಸೇರಿದಂಥ 10 ಪಟ್ಟು ಬಹುಶಃ, ಯಾಕಂದರೆ ಮಂಗಳೂರು ಜಿಲ್ಲೆಯಲ್ಲಿ ನಾವು ಕಾನೂನಾತ್ಮಕವಂತ ದೂರು ಕೊಟ್ಟದಿದ್ದರೆ ಅದು ಮೂಡುಬಿದಿರೆ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ನಾವು ಮೂಡುಬಿದಿರೆಯಲ್ಲಿ ಕಾನೂನಾತ್ಮಕವಾದ ದೂರನ್ನು ದಾಖಲಿಸಿದ್ದೇವೆ. ಅದಕ್ಕೆ ಯಾವುದೇ ಉತ್ತರ ಬಾರದೇ ಇದ್ದಲ್ಲಿ ಮಗದೊಮ್ಮೆ ನಾವು ಪ್ರತಿಭಟನೆಯ ಮೂಲಕ ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡ್ತಾರಂತ ಹಿರಿಯರೆಲ್ಲ ಚಿಂತನೆ ಮಾಡ್ತಾರೆ. ಬಹುಶಃ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಭಜನಾ ಪರಿಷತ್ನ ರಾಜ್ಯಾಧ್ಯಕ್ಷರಂತಹ ಶ್ರೀಯುತ ಚಂದ್ರಶೇಖರ್ ಇವರಿಗೆ ಮೂಡುಬಿದ್ರಿ ಭಜನಾ ಪರಿಷತ್ ಮಕ್ಕಳು ಹಾಗೂ ಮಾತೆಯರ ಪರವಾಗಿ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಅದೇ ರೀತಿ ತಾಲೂಕಿನ ಅಧ್ಯಕ್ಷರಾದಂಥ ಶ್ರೀಯುತ ಲಕ್ಷ್ಮಣ್ ಸ್ವರ್ಣ ಇವರಿಗೂ ಮೂಡುಬಿದ್ರಿ ಭಜನಾ ಪರಿಷತ್ ಮಕ್ಕಳು ಹಾಗೂ ಮಾತೆಯರ ಪರವಾಗಿ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಇನ್ನೋರ್ವರು ಶ್ರೀಯುತ ಶ್ಯಾಮ್ ಹೆಗ್ಡೆ, ಕಾರ್ಯಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಮೂಡುಬಿದ್ರಿ ತಾಲೂಕು, ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ಮೂಡುಬಿದ್ರಿ ಭಜನಾ ಪರಿಷತ್ನ ಮಕ್ಕಳು ಹಾಗೂ ಮಾತೆಯರ ಪರವಾಗಿ ಅಭಿನಂದನೆಗಳು ಹಾಗೂ ಧನ್ಯವಾದವನ್ನು ಸಲ್ಲಿಸಿದ್ದೇನೆ. ಇನ್ನೋರ್ವರು ಈಗಾಗಲೇ ನಮಗೆ ಮಾರ್ಗದರ್ಶನ ನೀಡಿದಂಥ ಜಾಗರಣ ವೇದಿಕೆಯ ಪ್ರಾಂತ ಮುಖಂಡರಾದ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ, ಇವರಿಗೂ ಕೂಡ ಮೂಡುಬಿದಿರೆ ತಾಲೂಕು ಮಕ್ಕಳು ಹಾಗೂ ಮಾತೆಯರ ಪರವಾಗಿ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಸೇರಲಿಕ್ಕೆ ಇಷ್ಟಪಡಿಸ್ತೇನೆ. ಇನ್ನೋರ್ವರು ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕ ಸಮಿತ್ರಾಜ್ ದರಗುಡ್ಡೆ, ಇವರಿಗೂ ಕೂಡ ಮೂಡುಬಿದ್ರಿ ಭಜನಾ ಪರಿಷತ್ನ ಮಕ್ಕಳು ಹಾಗೂ ಮಾತೆಯರ ಪರವಾಗಿ ಅಭಿನಂದನೆಗಳನ್ನು ಹಾಗೂ ಧನ್ಯವಾದ ಸಲ್ಲಿಸಿದ್ದೇನೆ. ಭಜನಾ ಪರಿಷತ್ನ ಇನ್ನೋರ್ವರು ಸಾಮಾಜಿಕ ಕಾರ್ಯಕರ್ತೆ ಶಮಿತಾ ಶೈಲೇಂದ್ರ ಕಾರ್ಕಳ, ಇವರಿಗೂ ಕೂಡ ಮೂಡುಬಿದ್ರಿ ತಾಲೂಕು ಮಕ್ಕಳು ಹಾಗೂ ಮಾತೆಯರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಬಹುಶಃ ಭಜನಾ ಪರಿಷತ್ನ ತರಬೇತುದಾರರು ಹಾಗೂ ಮಕ್ಕಳು ಹಾಗೂ ಶ್ರದ್ಧೆಯ ತಾಯಂದರು ಹಾಗೂ ಸಮಸ್ತ ಹಿಂದೂ ಪರಿವಾರ ನಮ್ಮ ಈ ಕಾರ್ಯಕ್ರಮದಲ್ಲಿದೆ. ಇವರೆಲ್ಲರಿಗೂ ಕೂಡ ನಾನು ಮೂಡುಬಿದ್ರಿ ತಾಲೂಕಿನ ಭಜನಾ ಪರಿಷತ್ನ ಮಕ್ಕಳು ಹಾಗೂ ಮಾತೆಯರ ಪರವಾಗಿ ಧನ್ಯವಾದ ಅಭಿನಂದನೆ ಸಲ್ಲಿಸಿದ್ದೇನೆ. ಹಾಗೂ ಪತ್ರಿಕಾ ಮಾಧ್ಯಮ, ಪೊಲೀಸ್ ಇಲಾಖೆ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇನೆ. ಜೈ ಶ್ರೀರಾಮ್.